పొర్లుడు లేసుడు నమౌల్ల ನನ್ನ ಕೆಲವೇ ಕ್ಷಣಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮವು ಪ್ರಾರಂಭವಾಯಿರುಂಡು. ಕಾರ್ಯಕ್ರಮದ ವರದಿ ಈ ಲೆಕ್ಕ ಉಂಡು. ತನ್ವಿಷಾ BM ಮತ್ತು ಬಳಗ ಕಡಂಬು ಪೂಜಾ ನೃತ್ಯ, ಅಪೂರ್ವ ಅಪೇಕ್ಷಾ ಮತ್ತು ಬಳಗ ನೃತ್ಯ, ಬಾಬಿ ಸುರುಳಿಮುಳೆ ಹಾಡು, ಕೃತಿಕಾ ಮತ್ತು ತಂಡ ಬೆದ್ರಕಾಡು ನೃತ್ಯ, ಮಂಜುನಾಥ ಮತ್ತು ನವ್ಯ ಬಳಗ ನೃತ್ಯ, ಅಶ್ವಿನಿ ಮತ್ತು ತಂಡ ನೃತ್ಯ, ಬೀಟ್ ಹಂಟರ್ಸ್ ಅಳಕೆ ಮಜಲು ನೃತ್ಯ, ಪೂಜಶ್ರೀ ಮತ್ತು ಬಳಗ ಬಂಟ್ವಾಳ ನೃತ್ಯ, ಲಾವಣ್ಯ ಮತ್ತು ಬಳಗ ಪುಣಚ ನೃತ್ಯ, ಸಮಿಕಾ ಮತ್ತು ಯೋಶಿಕಾ ಸುರುಳಿಮುಳೆ ನೃತ್ಯ, ಅಶ್ವಿನಿ ಮತ್ತು ಬಳಗ ಹಳಸಿನಕಟ್ಟೆ ನೃತ್ಯ, ಶ್ರೀ ಮಹಾದೇವಿ ವಾಮಂಜೆ ನೃತ್ಯ, ಕಾಮಿಡಿ ಹಂಟರ್ಸ್ ಅಳಕೆ ಮಜಲು ನೃತ್ಯ, ಕಿಶೋರ್ ಕೇಪು ಹಾಡು, ಸಮೀಕ್ಷಾ ಮತ್ತು ತಂಡ ಚೆಕ್ಕಿದ ಕಾಡು, ವಂಶಿ ಮತ್ತು ತಂಡ ಅಳಕೆ ಮಜಲು. ಆದಷ್ಟು ಬೇಗನೆ ವೇದಿಕೆ ಹಿಂಭಾಗದಲ್ಲಿ ಬಂದು ನಿಲ್ಲಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಚಾಲು ಚಾಲು. ಕೆಲವೇ ಕ್ಷಣಟ್ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಯರುಂಡು ಬತ್ತಿನಂಚಿನ ಮಾತ ಬಿನ್ನೆರು ಲೇಸಿಡ್ ಆಸನ ಓಡು ಪಂದು ಕೇನೊಂದಿಲ್ಲ. ಕುಡೋರ ಮಾತ ಬಿನ್ನೆರ್ಲ ವೇದಿಕೆದ ಎದುರುಗೋ ಬತ್ತು ಆಸನ ಓಡು ಪಂದು ಕೇನೊಂದಿಲ್ಲ. ಮಾತೆರೆಗ್ಲ ಎನ್ನ ಉಡಲ್ ದಿಂಜಿ ಸೊಲ್ಮೆಲು ಬಂಟ್ವಾಳ ತಾಲೂಕು ನಲಿಕೆಯವರ ಸಮಾಜ ಸೇವಾ ಸಂಘ ಉಂದೆತ್ತ 14ನೇ ವರ್ಷದ ಸಂಧ್ಯಾ ವಾರ್ಷಿಕೋತ್ಸವದ ಪೊರ್ಲುದ ಲೇಸಿಡು ನಮ್ಮ ಮಾತ ಬತ್ತದ ಸುರುಕಾದು ನಮ್ಮ ಕುಲದೈವ ಆಯಿನಂಚನೆ ಅಪ್ಪೆ ಗುರುಳ್ಳಾಲ್ದಿನ ಮನಸಾರೆ ಸುಗಿತೊಂದು ಅಂಚನೆ ಈ ಜಾಗದ ದೇವರಾಯಿನಂಚನ ಪಂಚಲಿಂಗೇಶ್ವರ ದೇವರೆಗ್ಲ ಅಡ್ಡ ಬುರೊಂದು ಮುಡಾಯಿ ಗಟ್ಟದ ಸಾಲು ಪಡ್ಡಾಯಿ ಕಣ್ಣಿಗೆ ತೊಂದೆ ಗಡಿಕೊರ್ಪಿ ಕಡಲು ನಡುಟುಂಡು ನಮ್ಮ ಈ ಪೊರ್ಲ ತುಳುವನಾಡು ಇಂಚಿತ್ತಿ ಮಣ್ಣಿಡು ಮುಂಡ ಉರಿತುದು ಗಂಧ ಪಾರಾದು ನೀರು ಪೇರದ ಲೆಕ್ಕ ಮೆರೆಪಾದು ಪೊಯ್ಯದ ಪುದಿನು ಮಾಯಡು ತುಂಬೊಂದು ಪೂತ ಪೊದಿನು ಸಂಸಾರಗು ಕೊರೊಂದು ನಂಬಿನ ಕ್ಲಿರು ಇಂಬುನು ಕೊರ್ದು ಕಾತೊಂದು ಬತ್ತಿನಂಚಿನ ಮಾತ ಸತ್ಯನೆನ್ನ ನೆರವರಿಕೆ ಮಂತೊಂದಿಲ್ಲ ಲೆತ್ತಿ ಲೆಪ್ಪುಗು ಮೋಕಿನ ದೀದು ಬತ್ತದ ಆಸಿನ ನಂಚಿನ ಮಾತ ಬಿನ್ನೆರೆಗ್ಲ ಎನ್ನ ಉಡಲ್ ದಿಂಜಿ ಸೊಲ್ಮೆಲು ನಮ್ಮ ಪ್ರತಿಯೊಂದು ಕಾರ್ಯಕ್ರಮನ ಶುರು ಮನ್ಪುನಾಗ ವಿಘ್ನ ವಿನೇಶ್ವರ ಆಯ್ನಂಚಿನ ಗಣಪತಿ ದೇವರಿಗೆ ಅಡ್ಡಬೂರ ನೋಡು ಅಂಚನೆ ವಿಘ್ನ ವಿನೇಶ್ವರ ಆಯ್ನಂಚಿನ ಗಣಪತಿ ದೇವರನ್ನ ಸುಗಿಯು ಪಜ್ಜೆ ಪಾಡ್ರೆ ಬರೊಂದುಲ್ಲೇರು ತನ್ವಿಷ ಬುಕ ಕೀರ್ತನ ಮುಕ್ಲಿನ ಜೋರಾದ ಕೈ ಚಪ್ಪಾಳದ ಮೂಲಕ ವೇದಿಕೆಗೆ ಎದುಕೊನಡು ಪಂದು ಕೇನೊಂದಿಲ್ಲ.
गुरुदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्र परित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ನಮ್ಮ ಈ ಲೇಸಗ್ ಪೊರ್ಲುಡೆ ಪಜ್ಜೆ ಪಾಡ್ದು ಕಾರ್ಯಕ್ರಮನ ಪ್ರಾರಂಭ ಮಂದಿನ ಮುಕ್ಲೆಗ್ ಸೊಲ್ಮೇಲು ನನ್ನ ದುಂಬಾಗ್ ವಂಶಿಕ ಅಳಕಿ ಮಜಲ್ ಬೆರ್ನೆಡ್ದು ನೃತ್ಯ ವಂಶಿಕ ಮತ್ತು ಬಳಗ ಮುಕಲ್ನ ಡ್ಯಾನ್ಸ್ ಆಯ್ ಬುಕ್ಕ ಬಾಬಿ ಸುರುಣಿಮುಳೆ ಇವರಿಂದ ಹಾಡು ಅಪೂರ್ವ ಅಪೇಕ್ಷಾ ಮತ್ತು ಬಳಗ ಸೇಕೆ ಹಿತ್ಲು ಇವರು ಎಲ್ಲಿದ್ದರೂ ವೇದಿಕೆಯ ಹಿಂಬಾದಿಗೆ ಬರುವುದು
ಬಾರಿ ಪೊರ್ಲುಡೆ ಪಜ್ಜೆ ಪಾಡಿ ನಂಚಿನ ಅರಡ್ ಕಿನ್ನಿ ಜೋಕ್ಲೆಗ್ ನಿಖಿಲ್ನ ಕೈ ಚಪ್ಪಾಳೆ ಬಾರಿ ಅಗತ್ಯ ಉಂಡು. ಜೋರಾದ ತಾಟಿ ಬೊಟ್ಟಲೆ ಅವರ ಮಾತೆರ್ಲ. ನೆಕ್ಸ್ಟ್ ನನ್ನ ದುಂಬಾಗ್ ಕೃತಿಕಾ ಮತ್ತು ಬಳಗ ಮುಕ್ಲೆಡ್ದು ನೃತ್ಯ ಐಕ ದುಂಬು ಒಂಜಿ ಪಾತೆರ ಪೊಪ್ಪ ಪನ್ಪಿನದ ಬಗ್ಗೆ ಎಲ್ಲರೆಡ್ಡು ಪಾತೆರ. ಪೊಪ್ಪ ಪಂಡ ಏರು ನಮ್ಮ ಜೀವನಡ್ ಒಂಜಿ ವಿಶೇಷವಾಯಿನ ಸ್ಥಾನ ಒಂಜಿ ಪೊಪ್ಪ ಕೊರಡಾಪುಂಡು. ದಾಯ ಪಂಡ ಒಂಜಿ ಅಮ್ಮ ಎಂಚ ನಮಕ್ ಜೀವನಡಿ ಏತು ಮುಖ್ಯನ ಅಂಚನೆ ಪೊಪ್ಪಲ ಆತೆ ಮುಖ್ಯ ಆದಿಪ್ಪೆರು. ಪ್ರಸ್ತುತದ ಜಗತ್ತಡು ತೋಡಾಂಡ ಪೊಪ್ಪನು ಇತ್ತದ ಯುವ ಜನಂಗ ಪೊಪ್ಪನ ಆಯ್ನಾತ್ ಪಾತೆರ್ರೆಜ್ಜಿ ಆತೊಂಜಿಗೆ ಎನ್ಪೆರೆಜ್ಜಿ ಚೂರು ಜವನೆರಾಯಿ ಬುಕ್ಕ ಪೊಪ್ಪನ ಪನ್ಪುನ ಪಾತೆರನ್ ಮಾತ ಅಮ್ಮಡ ಪನ್ಪುನೆ ಇಂಚ ಉಂಡು. ಅಂಡ ಪೊಪ್ಪನ ಸ್ಥಾನ ಏತು ಮಲ್ಲ ಪಂದು ನಮಕ್ ತಿಳಿಯೋನೋಡು. ಪೊಪ್ಪ ಇಪ್ಪಿನಾತು ದಿನ ನಮ್ಮ ಎಡ್ಡೆಡು ತೂವನೋಡು. ಕಾಲಿ ಅಮ್ಮಗ್ ಬಂಗಾರ ಮನ್ಪಂಡ ಯಾವಂದು ಸೀರೆ ಕೊರಂಡ ಯಾವಂದು ತನ್ನ ನೆತ್ತೆರನು ಬೆಗರ್ದ ರೂಪಡು ಮಂತದು ತನ್ನ ಬಾಲೆಗ್ ಆತನ ಜೋಕ್ಲಿಗ್ ಒವೇ ಒಂಚಿ ಕಷ್ಟ ಬತ್ತಂಡನ ಐನು ಸಮಾಧಾನಡು ಅಕ್ಲೆಗ್ ತನ್ನ ಬೇಜಾರು ಬೇನೆ ತೂವಂದಿನ ಲೆಕ್ಕ ನಡಪ ಒಂದು ಜೀವನನು ಪೊಪ್ಪನಾರು ಪೊಪ್ಪ ಯಾನೊಂಜಿ ಈ ಪ್ಲೇಸ್ಗೆ ಬರಡಾಂಡಲ ಎನ್ನಲ ಎನ್ನ ಪೊಪ್ಪನೇ ಕಾರಣ ಐಕಾದು ಮಾತೆರೆಗ್ಲ ಮಾತ ಪೊಪ್ಪನ ಕ್ಲೇಲ ಒಂಜಿ ನಮ್ಮನನ್ನು ಕೊರಂದು ನನ್ನ ದುಂಬಾಗ ಕೃತಿಕಾ ಬೊಕ್ಕ ಬಳಗ ಮುಕುಲ್ರೆದು ನೃತ್ಯ. ನನ್ನ ದುಂಬಾಗ ಕೃತಿಕಾ ಮುಕ್ಕ ಬಳಗದ ನೃತ್ಯ ಆಯ್ ಬುಕ್ಕ ಬಾಬಿ ಸುರುಳಿ ಮುಳೆ ಬೆರೆದು ಪದ್ಯ.
ಬಾರಿ ಪೊರ್ಲುಡೆ ಪಜ್ಜೆ ಪಾಡಿನಂಚಿನ ಕೃತಿಕಾ ಬೊಕ್ಕ ಬಳಗ ಮುಕ್ಲೆಗ್ ಧನ್ಯವಾದಗಳು. ನನ್ನ ತುಂಬಾಗ ಅಶ್ವಿನಿ ಬೊಕ್ಕ ಬಳಗ ಸಿಕ್ಕಿದ ಕಾಡು ಮುಕ್ಕಲೆಡ್ದು ನೃತ್ಯ. ಅಶ್ವಿನಿ ಬುಕ್ಕ ಬಳಗ ಚೆಕ್ಕಿದ ಕಾಡು ಮುಕುಲ್ನ ನೃತ್ಯ ಆಯ್ನ ಪೆಟ್ಟಿಗೆ ಬೀಟ್ ಹಂಟರ್ಸ್ ಅಳಕೆ ಮಜ್ಜಲು ಮುಕುಲ್ನೇರ್ದು ನೃತ್ಯ. Kirdaka chunuta, dimta. Kirdaka chunuta, dimta. Kirdaka chunuta, dumta. Dhum ta na 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 na, dhum dhum ta na 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 na, dhum dhum magapa. Dhum dhum ta na na de na 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 na, dhum dhum magasa. Ragda dhum da 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 di ra na 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 na. Da 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 dhum da 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 dhum da da dhum 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 da na 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 de na 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 dhum. Kirda na di ra na. Gama gama maga ma ba maga sa ni sa. Tan ne di ra na. Gama gama maga ma ba maga sa ni sa. Sutamana paat mulla, sutamana seedi mulla, sutamaga keeku mulla kandu pudicho. Hoने लगा sunset, भाई तेरा full set, मुझे भी देखो मेरा बनने लगा. देखो तो हसीना तो वाना भी करीना तो तुमको का फीवर है चढ़ने लगा. थोड़ा हार्ड सा होके थोड़ा जेंटल सा होके थोड़ा सेंटी सा होके थोड़ा मेंटल सा होके सारे 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 सारे.
ಗಿದ್ದಿಲ್ಲ. ಬಾರಿ ಪೊರ್ಲುಡೆ ಪಜ್ಜೆ ಪಾಡ್ದಿರು ಶೋಕಾತ್ ನಕ್ಲ ಡ್ಯಾನ್ಸ್ ಶೋಕಾತುಂಡ ಕೈ ಚಪ್ಪಾಳಿನೇಕ್ ಏನೊಂದಿಜ್ಜತ. ನಮ್ಮ ಈ ಕಾರ್ಯಕ್ರಮನು ಸುದ್ದಿ ಮುಕುಲ್ನ ಚಾನಲ್ ನೇರ ಪ್ರಸಾರ ಆವೊಂದುಂಡು. ನೆನ್ನ ನಮ್ಮ ಈ ಬಂಟ್ವಾಳ ತಾಲೂಕದ ಗ್ರೂಪ್ ಪಾಡ್ದಿರು ಆಯ್ನಾತ್ ಜನ ಲಿಂಕ್ ಶೇರ್ ಮಂತದು ನಮ್ಮ ಈ ಕಾರ್ಯಕ್ರಮನು ತೂಪಲೆಕ ಮನ್ಪ್ಲೆ ನನ್ನ ದುಂಬಾಗ ಬೀಟ್ ಹಂಟರ್ಸ್ ಅಳಕೆ ಮಜಲು ಮುಕುಲ್ ನೇರ್ದು ಪಜ್ಜೆ ಪಾಡ್ರ. ಬೀಟ್ ಹಂಟರ್ಸ್ ಅಳಕೆ ಮಜಲು ಮುಕುಲ್ನ ಪಜ್ಜೆ ಪಾಡಿನ ಕಾರ್ಯಕ್ರಮ ಮುಗಿನ ಪೆಟ್ಟಿಗೆ ಪೂಜಶ್ರೀ ಬೊಕ್ಕ ಬಳಗ ಮುಕುಲ್ ನೇರ್ದು ನೃತ್ಯ. जब हिट चाहे तू पहाड़ी बाटोमा छम छमा पायल घुंगरू बजन त्यार खुटमा लाल त्यार कंगन हाथों में चूड़ी छन हरा लाल त्यार कंगन हाथों में चूड़ी छन हरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा அப்புறம் படுத்துக்கு ஜொர்த்தால ஜொர்த்தால ஐயா உருட்டாத தொர்த்தா தூக்கின்னு தொர்த்தாத கர்த்தா கத்துன்னு மிரட்டாத அப்புறம் படுத்துக்கு ஜொர்த்தால நீ ஜோக்கர்னா ஸ்டேடியஸ் ஸ்தோத்திரனா காடியஸ் லோக்கல்னா பெரட்டி ಗಿರ್ಟಿ ಆಡ್ನೋಡ ಡ್ಯಾನ್ಸ್ ಏ ಬಾಟಿಕಾದ ಬಂದೆ ಪೋಸ್ಟ್ ಪಾರ್ಮಿದೆ ಪಲ್ಚಿನ ವೆಸ್ಟ್ ಉಟ್ಲ ಮೋಸು ಉಂಡ ಅಷ್ಟು ಗುಂಡಾನು ಫಸ್ಟ್ ಜೊರ್ತಾಲ ಐயா ಉಟ್ಟಾದ ತೊರ್ತಾ ತೂಕಿನ ತೊರ್ತಾದ ಕರ್ತಾ ಕತ್ತನ ಮೆರಟಾದ ಅப்புறம் படுத்துக்கு ஜொர்த்தால ஜொர்த்தால ஐயா உட்டாத தொர்த்தா தூக்கின தொர்த்தாத கர்த்தா கத்தன மெரட்டாத அப்புறம் படுத்துக்கு Majapa. Da. Hey, ready now? Party coming. Okay.
ಸುರಮಿಲ್ಲ ಸೊಗಮಿಲ್ಲ ಬರಮಿಲ್ಲ ಸೊಗಮಿಲ್ಲ ಬರಮಿಲ್ಲ ಸೊಗಮಿಲ್ಲ ಬರಮಿಲ್ಲ ಮರಿ ರೊಕ್ಕ ತರ ಮರಿ ಮಾರಿ ಮರಿ ಮೊಚ್ಚ ಸಿಂಗ ಮರಿ ಮಾರಿ ಮರಿ ರೊಕ್ಕ ತರ ಮರಿ ಮಾರಿ ಮರಿ ಮೊಚ್ಚ ಸಿಂಗ ಮರಿ ಬಾರಿ ಪೊರ್ಲಡೆ ಪಜ್ಜೆಪಾಡಿ ನಾನಿಕ್ಲೆಗೆ ಸೊಲ್ಮೆಲು ಪರಶುರಾಮ ದೇವರು ತನ್ನ ಅವತಾರನ ಅಂತ್ಯ ಮಲ್ಪೆರಾನಗ 21 ಸರ್ತಿ ಭೂಮಿಗೂ ತಿರುಗುದು ಇತ್ತಿನ ಮಾತ ಕ್ಷತ್ರಿಯನೆಲ್ಲ ನಾಶ ಮಲ್ತದು ಬುಕ್ಕ ಅರಿಗು ತನ್ನ ಪಾಪದ ಪ್ರಾಯಶ್ಚಿತ ಮಲ್ಪೊಡು ಪಂದಾಂಡಿಗೆ ನೆಕ್ ಬೋಡಾದು ತಪಸ್ಸಾಧನೆ ಮನ್ಪೆರೆ ನಿರ್ಣಯ ಮಲ್ಪೆರು ಅಣ್ಣ ಯಾನಿಗಿಂದಿನಂಚಿನ ಉಮೇ ರಾಜನ ಜಾಗಿಡು ತಪಸ್ಸುಗು ಕುಲ್ಲಾಯೆ ಪಂಡುದು ತನ್ನ ಕೊಡರಿನು ಪಡ್ಡಾಯ್ದ ಕಡಲಿಗು ದಕ್ಕಿಯರಿಗೆ ಆರ್ನ ಕೊಡರಿ ದಕ್ಕಿನ ಜಾಗಿಡು ಕಡಲು ಪಿರಪೋದು ಪೊಸ ನೆಲೆನೆ ಉಂಡಾಂಡಿಗೆ ಇಂಚಿತ್ತಿನ ಪರಶುರಾಮ ದೇವರ್ನ ಅವತಾರದ ನಾಡು ನಮ್ಮ ಈ ಪೊರ್ಲ ತುಳುವನಾಡು ಪೊರ್ಲ ತುಳುವನಾಡಿಡು ಪುಟ್ಟಿನಂಚಿನ ನಮ್ಮ ಮಾತೆರ್ಲ ಪುಣ್ಯವಂತೆರು ನನದುಂಬಾಗ ಪೂಜಾ ಬುಕ ಬಳಗ ಬಂಟ್ವಾಳ ಮುಕುಲ್ ನೆರ್ದು ನೃತ್ಯ ಮಾತೆಲ್ಲ ಕೈ ಚಪ್ಪಾಳದ ಮೂಲಕ ಅಕ್ಲಿನ ಅಂಕನಗ ಇಲ್ಲೆತ್ತ ನೋಡು ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ, ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के पूछो तो थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और द रजनी फैन don't miss that chance all the रजनी फैन don't miss that chance. ಅಗಲು ಬಂದನ ಪೂಜಿ ಇಗಲು ಬಂದನ ಪೂಜಿ ನಾ ಬಾವೆ ಪಂದೋಟ ಹೆಣ್ಣು ನೆಲೆ ಪೋಡೋಟ ಅಗಲು ಬಂದನ ಪೂಜಿ ಇಗಲು ಬಂದನ ಪೂಜಿ ನಾ ಬಾವೆ ಪಂದೋಟ ಹೆಣ್ಣು ನೆಲೆ ಪೋಡೋಟ ಅಯ್ಯಯ್ಯೋ ಮುರಿಯರು ਮੈਨੂੰ ਕਾਲਾ ਚਸ਼ਮਾ ਉਹ ਮੈਨੂੰ ਕਾਲਾ 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 ਉਹ ਮੈਨੂੰ ਕਾਲਾ ਚਸ਼ਮਾ ਜੱਜਦਾ ਏ ਗੋਰੇ ਮੁਖੜੇ ਤੇ ਮੈਨੂੰ ਕਾਲਾ ਚਸ਼ਮਾ ਜੱਜਦਾ ਏ ਗੋਰੇ ਮੁਖੜੇ ਤੇ ਜੱਜਦਾ ਏ ਗੋਰੇ ਮੁਖੜੇ ਤੇ सड़कों पे चले जब लड़कों के दिलों में तू आग लगा दे बेबी फायर. ਉਹ ਮੈਨੂੰ
ready? You are ready? I can walk the dialogue. I can talk the dialogue. I can sleep the dialogue. Give me the dialogue, I say. Baby, calm down, calm down. Yo, this your body, it puts in my heart for lockdown, oh lockdown. Yo, you sweet life, phantom, phantom. If I tell you, say I love you, you know they for me, young girl, oh young girl. No, tell me, no, 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 oh, 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 oh. Baby, gon' give me your lo, 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 oh, 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 oh. ಒಂದ್ ನಿಮಿಷ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋ ಉದ್ದೇಶ ಸೇಡು. ಒಬ್ಬ ಸೀನಿಯರ್ ನಮ್ಮವರೊಬ್ಬರಿಗೆ ಹೊಡೆದ ನೋಡಿ, ಹೇಗೆ ಹೊಡೆದಾರ ನೋಡಿ. ഇവിടൊരു ചാകരയും വേലകളിയും ഒത്തു വന്നപ്പോൾ ചിലരുടെ തോർത്തു കീറിപ്പോയ കാര്യം ഓർത്തു പോകവേ അലകളും കാറ്റിനു നീ കാതുകുത്താൻ പാടുവിടേണ്ട സഹചര സേനാപതി വീര പടുകാമലോലുവ എന്റെ മേള ചിമ്മി കമൽ എന്റെ പെൺ കെട്ടോണ്ട് പോയേ എന്റെ പെണ്ടെ ബാണ്ടി കുട്ടി എന്റെ മാ കുടിച്ചു തീർത്തേ എന്റെ മേള ചിമ്മി കമൽ എന്റെ പെൺ കെട്ടോണ്ട് പോയേ എന്റെ പെണ്ടെ ബാണ്ടി കുട്ടി എന്റെ മാ കുടിച്ചു തീർത്തേ மயக்கிறியே சிரிக்கிறியே பாவமாயிருந்த ஆட்ட ஓட்டக்கிறியே மயக்கிறியே சிரிக்கிறியே அப்பாவி போல என்ன பார்த்து நடிக்கிறியே மயக்கிறியே சிரிக்கிறியே ஐடியாவல சொன்ன அடிக்கிறியே மயக்கிறியே சிரிக்கிறியே எல்லாம் நீயும் மாப்பு வச்சு தோட்டக்கிறியே పాషు పాషు పరదేశి నేను వారి నుంచి వచ్చేసాను. నాన్న సురు ఎంటర్టైన్మెంట్ ఎంటర్టైన్మెంట్ ఎంటర్టైన్మెంట్. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಗಿರಿಕ್ಕ 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 ಬಾರಿ ಪೊರ್ಲಡೆ ಪಜ್ಜೆ ಪಾಡ್ನಂಚಿನ ಮುಕ್ಲೆಗ್ ಸೊಲ್ಮೆಲು ಉಂದುವೆ ಫೆಬ್ರವರಿ
17 ಬುಕ 14 ಶ್ರೀ ವೆಂಕಟರಮಣ ಭಜನೆ ಮಂದಿರ ಅರಳಿ ವೃಂದ ಕಳಂಬು ಉಂದಿತ ವಾರ್ಷಿಕೋತ್ಸವ ನಡಪೆರುಂಡು ಆಯ್ನಾತ್ ಜನ ಆ ಕಾರ್ಯಕ್ರಮಕ್ಕೆ ಬತ್ತದು ಅವು ನಮ್ಮನೆ ಕಾರ್ಯಕ್ರಮ ಪೊರ್ಲುಡು ನಡಪಾದು ಕೊರೋಡು ಮಾತಾಡಲಕ್ಕೇನೊಂದಿಲ್ಲ ಅನ್ಸನೆ ನನ್ನ ದುಂಬುಗು ಪಚ್ಚಪಾಡ್ರೆ ಬರೊಂದುಲ್ಲಿರು ಗೀತಾ ಬುಕ ಧನ್ಯಶ್ರೀ ಮುಕ್ಲಿಗೆ ಜೋರಾದ ಕೈ ಚಪ್ಪಾಳದ ಮೂಲಕ ವೇದಿಕೆಗೆ ಏದಿಕೊಲ್ಲೆ ಗೀತಾ ಬುಕ ಧನ್ಯಶ್ರೀ ಮುಕ್ಲಿನ ನೃತ್ಯ ಆಯ್ನ ಪೆಟ್ಟಿ ಲಾವಣ್ಯ ಬುಕ ಬಳಗ ಪುನಚ ಮುಕ್ಲು ಓಲಿತ್ತಂಡಲ ವೇದಿಕೆಗೆ ಬರಡು सी बारिश की बूंदे तन मन को हर पल जलाए ये दर्द याद पिया की रातों में मुझको जगाए हाथों में चूड़ियां खनके पाँव में पायल छनके ख्वाब दिखाए सजन के छेड़े मन के ये तार कानों में बालियां चमके माथे की बिंदियां दमके सर से चुनरी सर के बार ऐसे तूने पुकारा लुट गईया सावरिया ऐसे तूने पुकारा लुट गईया सावरिया ऐसे तूने पुकारा लुट गईया सात समंदर पार गए मैं सब कुछ तुझ पे हार गई मैं खुद ही खुद की नहीं रही मैं ओ सजना पर तू मुझ पे नजर करे ना थोड़ी सी भी फिक्र करे ना मन्नत कर कर के थक गई मैं ओ सजना लाखों का दिल तेरा ये तेरा थंडर सा ठुमका अब नखरा ना कर तू बिजली बन के बे तू फ्लोर पे आ गिरे मेरी रानी रानी मेरी रानी नाच नाच मेरी रानी रानी मेरी रानी नाच नाच मेरी रानी रानी मेरी रानी नाच नाच मेरी रानी रानी नाच मेरी रानी रानी मेरी रानी नाच नाच मेरी रानी रानी मेरी रानी नाच नाच मेरी रानी रानी मेरी रानी नाच नाच मेरी रानी रानी पहले किया तैयार अब करता था तैयार रमैया वस्तावैया रमैया वस्तावैया रमैया ए वस्तावैया हैया हो रमैया ए वस्तावैया हो रमैया ए वस्तावैया हैया हो रमैया ए वस्तावैया हो दो तोले की मुंदरी ला दे 3 तोले का कंगना मुंह दिखाई दे दे फिर तू ले जा अपने अंगना हाय 2 तोले की मुंदरी ला दे 3 तोले का कंगना मुंह दिखाई दे दे फिर तू ले जा अपने अंगना ना समझ तू चीज पुरानी चेहरा मेरा पीस नूरानी देखेगा तो खा जाएगा 100 झटके पल्लू लटके रे मारो पल्लू लटके रे मारो पल्लू लटके जरा सा टेढ़ो हो जा बालमा पल्लू लटके रे मारो पल्लू लटके रे मारो पल्लू लटके कैटवॉक वाली बेबी है तेरी चाल बैकलेस सूट विच लगदी कमाल ओ किथे चली जांदी है ओ किथे चली जांदी है तेनू पुछना है इको ही सवाल ओ दस दे कुवारियां या किसे दे तू नाल क्यों दूरों दूरों जानी है जान कट जानी है
ಬಾರಿ ಪೊರ್ಲಡೆ ಪಜ್ಜೆ ಪಾಡ್ದಿರ ಅಂದ ಅತ್ತ ಕೈ ಚಪ್ಪಾಳೆ ಏರ್ನಲಕ್ಕೇನೊಂದಿಜ್ಜಿ ಸೊಲ್ಮೇಲು ನನ್ನ ದುಂಬಾಗ ಸಮಿಕಾ ಬೊಕ ಬಳಗ ಸುರುಳಿಮೂಲೆ ಮುಕ್ಲೆಂದು ನೃತ್ಯ ಐಕ ದುಂಬು ಒಂಜಿ ಪಾತ್ರ ಪಂಡ್ರೆ ಇಷ್ಟ ಮಲ್ಪೆ ಭಾರತದ ಸಂಸ್ಕೃತಿ ಓಡೆ ಮುಟ್ಟ ಪೋತುಂಡಿತ್ತೆ ನಮ್ಮ ಯುವ ಜನಾಂಗದ ಭಾರತದ ಸಂಸ್ಕೃತಿ ಎಂತ ಮಾತ ಹಾಳಾವನುಂಡು ಯುವ ಜನಾಂಗದ ಭ್ರಷ್ಟಾಚಾರ ಆದಿಪ್ಪು ಅದನ್ನ ಒವೇ ಒಂಜಿ ವಿಷಯ ಆದಿಪ್ಪು ಮಾದಕ ವಸ್ತುಗಳ ಸೇವನೆನ ಆದಿಪ್ಪು ಒಂದಿರ್ದು ಮಾತ ನಮ್ಮ ಭಾರತ ಹಾಳಾವನುಂಡು ಅನ್ಸತ್ತದೆ ನಮ್ಮ ವಿದೇಶರ್ನ ಪ್ರಭಾವಗ ಬಲಿಯಾವೊಂದುಲ್ಲ ಅಲ್ಲ ಪನೊಲಿ ದಾಯ ಪಂಡ ನಮ್ಮ ಸಂಸ್ಕೃತಿ ಎಂಚಿ ನಾವು ಪಂಡದು ವಿದೇಶರ್ಲ ಗೊತ್ತುಂಡು ಆಂಡ ನಮ್ಮ ಮರತೊಂದುಲ್ಲ ಪನೊಂದುಲ್ಲೆ ದಾಯ ಪಂಡ ಇತ್ತೆ ವಿದೇಶದ ನಮ್ಮ ದೇಶದ ಒವೇ ಒಂಜಿ ದೇವಸ್ಥಾನ ಅಥವಾ ಒವೇ ಒಂಜಿ ನೆಕ್ ಬರೋಡಾಂಡ ಸೀರೆ ತುತ್ತೊಂದು ಬರ್ಪೇರು ಅಣ್ಣ ನಮ್ಮ ಸೀರೆ ತುತ್ತನೇನು ಬಿಡೊಂದಿಲ್ಲ ಇಂಚೆನೆ ತುಂಬುವರಿನ ನಾನು ಆತು ಒಂಜಿ ದಿನ ನಮ್ಮ ಈ ಭಾರತದ ಸಂಸ್ಕೃತಿ ಇಂಚ ಇತ್ತಡ ಪನ್ಪುನೇನು ನಮ್ಮ ಒಂಜಿ ಒಲಾಂಡ ಚಿತ್ರಮಂತದ ತೂಪಾಡಾವು ಅಂದ ಅತ್ತ ಭಾರತದ ಸಂಸ್ಕೃತಿ ಪಿರ ಪೋವೊಂದುಂಡ ಇಜ್ಜ ಹಾ ಸೊಲ್ಮೇಲು ನನ್ನ ದುಂಬಾಗ ವೇದಿಕೆಡು ನೃತ್ಯ रात का है अपना मजा आ यार मस्ती में तू झूम जा ओ इस रात का है अपना मजा आ यार मस्ती में तू झूम जा बैठा है क्या सीटी बजा लुंगी पकड़ के जरा घूम जा ये डांस तेरा देख देख झटके लगे तेज तेज दिल सबका धक धक करे रंट लगा रे मना चाह तो सबको करंट लगा रे रंट लगा रे मना चाह तो सबको करंट लगा रे तुमका मेरा एक्सीलेंट लगा रे मना चाह तो सबको करंट लगा रे दिन नाचा जो ट्विटर पे ट्रेंड हो गया नासिक के ढोल पे धन 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 नाचा तो सबका दी एंड हो गया मेरे इशारे पे तो दिन दिन नाचा जो ट्विटर पे ट्रेंड हो गया नासिक के ढोल पे धन 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 नाचा तो सबका दी एंड हो गया सारी दुनिया में एक ही फेमस है मुंबई हो या और दिखा दूं तुझे मेरा वाला डांस ये है मेरा वाला डांस तो नाचू ये है मेरा वाला डांस तो नाचू ये है मेरा वाला डांस ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ ಡಿಡಿಕ್ಕ ಡಿಡಿಕ್ಕ
ಬಾರಿ ಪೊರ್ಲುಡೆ ಪಜ್ಜೆನು ಪಾಡುದು ಲೇಸುನು ನನಾತು ಪೊರ್ಲು ಮಂದಿನ ಜೋಕ್ಲೆಗ್ ಸೊಲ್ಮೇಲು ನನ ಉಂದುವೆ ವೇದಿಕೆಡು ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಮುಗಿನ ಪೆಟ್ಟಿಗೆ ನನೂರ ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಥಡ್ ಬಾಕಿ ಆತಲು ನನ್ನ ಸಭಾ ಕಾರ್ಯಕ್ರಮ ರೆಡಿನ ಪೆಟ್ಟಿಗೆ ನನಾತು ಪ್ರತಿಭೆಲು ಈ ವೇದಿಕೆಡೆ ನಲಿಪೆಲರು ಬಂಟ್ವಾಳ ತಾಲೂಕು ನಲಿಕೆಯವರ ಸಮಾಜ ಸೇವಾ ಸಂಘ ಸ್ಟೇಟ್ ಬಂಟ್ವಾಳ ರಾಷ್ಟ್ರದಲ್ಲಿ 19ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕ್ರೀಡೋತ್ಸವದ ಸಮಾರೋಪ ಸಮಾರಂಭ ಹಾಗೂ ಸಂಧ್ಯಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ಸುಂದರ ವೇದಿಕೆಯಲ್ಲಿ ಸಾಗಿ ಬರ್ತಾ ಇದೆ. ಇದೀಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸುಂದರ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಎಲ್ಲ ಅತಿಥಿ ಗಣ್ಯರು ಈ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಇವತ್ತಿನ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷಸ್ಥಾನವನ್ನು ವಹಿಸಲಿದ್ದಾರೆ ಶ್ರೀಯುತ ರಾಮಣ್ಣ ಪಿಲಿಂಜ, ಅಧ್ಯಕ್ಷರು ನಲಿಕೆ ಸಮಾಜ ಸೇವಾ ಸಂಘ ಬಂಟ್ವಾಳ ತಾಲೂಕು, ಹಾಗೂ ಶ್ರೀ MD ವೆಂಕಪ್ಪ, ಜಿಲ್ಲಾ ಗೌರವಾಧ್ಯಕ್ಷರು ನಲಿಕೆಯವರ ಸಮಾಜ ಸೇವಾ ಸಂಘ, ಹಾಗೂ ಶ್ರೀ ಜಯಪ್ರಕಾಶ್ ಬದಿನಾರು, ಹಾಗೂ ಶ್ರೀ ರಮೇಶ್ ಕಡಂ ನಿಕಟಪೂರ್ವ ಅಧ್ಯಕ್ಷರು, ಶ್ರೀ BK ಸೇಸಪ್ಪ ಬೆದ್ರಕಾಡು, ಹಾಗೂ ಸ್ಥಾಪಕ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಬಿಟ್ಟ, ಹಾಗೂ ಶ್ರೀ ರವಿ ಇಂಡೆಸಾಗು ಅಧ್ಯಕ್ಷರು ಪುತ್ತೂರು ತಾಲೂಕು, ಹಾಗೂ ಶ್ರೀ ದಯಾನಂದ ಸೇರಾ ಅಧ್ಯಕ್ಷರು ನಲಿಕೆಯವರ ಸಮಾಜ ಸೇವಾ ಸಂಘ, ಹಾಗೂ ಶ್ರೀ ಲಕ್ಷ್ಮಣ ಪಂಡಿತರು ನಾಟಿ ವೈದ್ಯರು ಅನಂತಾಡಿ ಇವರ ಮಗನಾದ ಇವರ ಸೋಮನಾಥ್ ಪಂಡಿತ್ ಅನಂತಾಡಿ, ಹಾಗೂ ಶ್ರೀಮತಿ ಗೀತಾ ಟೀಚರ್ ಅಧ್ಯಕ್ಷರು ಮಹಿಳಾ ವೇದಿಕೆ, ಹಾಗೂ ಜನಾರ್ದನ ವಕೀಲರು, ಹಾಗೂ ಇನ್ನೋರ್ವ ಅತಿಥಿ ಗಣ್ಯರು ಶ್ರೀಯುತ ದಾಮೋದರ ಮುರ ಜಿಲ್ಲಾ ಆರೋಗ್ಯ ಸಮಿತಿ ಸದಸ್ಯರು, ಇವರೆಲ್ಲರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಸಾಗಿ ಬರಲಿಕ್ಕಿದೆ. ತಮಗೆಲ್ಲರಿಗೂ ಸೇರಿರುವ ಎಲ್ಲ ಸ್ವಜಾತಿ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಇದ್ದೇವೆ.
ಬಂಟ್ವಾಳ ತಾಲೂಕು ನಲಿಕೆಯವರ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಬಂಟ್ವಾಳ ತಾಲೂಕು. ಆತ್ಮೀಯ ಸಮಾಜ ಬಾಂಧವರೇ, ನಮ್ಮ ಸಂಘದ 19ನೇ ವರ್ಷದ ಸಂಧ್ಯಾ ವಾರ್ಷಿಕೋತ್ಸವ ಹಾಗೂ ಕ್ರೀಡಾಕೂಟ ಇವತ್ತು ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಶ್ರೀ ಸತ್ಯನಾರಾಯಣ ಪೂಜೆ ಇದರ ನೆರವೇರಿದ ನಂತರ ವಿವಿಧ ಕ್ರೀಡಾಕೂಟಗಳು ಸಾಗಿ ಬಂದಿದೆ. ಹಾಗೆ ಸ್ವಜಾತಿ ಬಾಂಧವರ ಪ್ರತಿಭಾವಂತ ಪ್ರತಿಭೆಗಳನ್ನ ಅವರ ಪ್ರತಿಭೆಗಳ ಅನಾವರಣಕ್ಕಾಗಿ ಈ ವೇದಿಕೆ ಸಜ್ಜುಗೊಂಡು ಇದೀಗ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಸಾಗಿ ಬರಲಿಕ್ಕಿದೆ. ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ವಜಾತ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬೃದದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಸಂಧ್ಯಾ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಎಲ್ಲ ಅತಿಥಿ ಗಣ್ಯರು ಇವತ್ತು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರನ್ನ ಬಹಳ ಪ್ರೀತಿಯ ಗೌರವದ ಸ್ವಾಗತದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ತಮ್ಮೆಲ್ಲ ಸಂಘಟಕರು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಅತಿಥಿ ಗಣ್ಯರನ್ನ ವೇದಿಕೆಗೆ ಕರೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಸಮಾರಂಭದ ಅಧ್ಯಕ್ಷಸ್ಥಾನವನ್ನು ವಹಿಸಲಿದ್ದಾರೆ ಶ್ರೀ ರಾಮಣ್ಣ ಪಿಲಿಂಜ, ಅಧ್ಯಕ್ಷರು ನಲಿಕೆಯವರ ಸಮಾಜ ಸೇವಾ ಸಂಘ ಬಂಟ್ವಾಳ ತಾಲೂಕು, ಹಾಗೂ ಶ್ರೀ ಎಂ ಡಿ ವೆಂಕಪ್ಪ, ಜಿಲ್ಲಾ ಗೌರವಾಧ್ಯಕ್ಷರು ನಲಿಕೆಯವರ ಸಮಾಜ ಸೇವಾ ಸಂಘ, ಹಾಗೂ ಶ್ರೀ ಜಯಪ್ರಕಾಶ್ ಬದಿನಾರು, ಉಪಾಧ್ಯಕ್ಷರು ಕೊಡಿಂಬಾಡಿ ಗ್ರಾಮ ಪಂಚಾಯತ್, ಶ್ರೀ ರಮೇಶ್ ಕಡಂ ನಿಕಟಪೂರ್ವ ಅಧ್ಯಕ್ಷರು, ಹಾಗೂ ಶ್ರೀ ಬಿ ಕೆ ಸೇಸಪ್ಪ ಬೆದ್ರಕಾಡು, ಶ್ರೀ ರವಿ ಎಂಡೆಸಾಗು ಅಧ್ಯಕ್ಷರು ಪುತ್ತೂರು ತಾಲೂಕು, ಹಾಗೂ ದಯಾನಂದ ಸೇರ, ಹಾಗೂ ಶ್ರೀ ಲಕ್ಷ್ಮಣ ಪಂಡಿತರು, ಸೋಮನಾಥ್ ಪಂಡಿತರು ಅನಂತಹಾಡಿ, ಹಾಗೂ ಶ್ರೀಮತಿ ಗೀತಾ ಟೀಚರ್ ಅಧ್ಯಕ್ಷರು ಮಹಿಳಾ ವೇದಿಕೆ, ಹಾಗೂ ಜನಾರ್ದನ ವಕೀಲರು, ಹಾಗೆ ಶಿವತ ದಾಮೋದರ ಮುರಾ ಜಿಲ್ಲಾ ಆರೋಗ್ಯ ಸಮಿತಿ ಸದಸ್ಯರು ತಮ್ಮೆಲ್ಲರನ್ನ ಈ ಸುಂದರ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬುವುದಾದ ಆತ್ಮೀಯ ಪ್ರೀತಿಯ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಲಿಕೆಯವರ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಬಂಟ್ವಾಳ ಇದರ ಸಂಜೆಯ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನ ಶ್ರೀಯುತ ರಾಮಣ್ಣ ಪಿಲಿಂಜ ಇವರ ಅಧ್ಯಕ್ಷತೆಯಲ್ಲಿ ಸಾಗಿ ಬರಲಿಕ್ಕಿದೆ. ಹಾಗೆ ಮುಖ್ಯ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಈ ಸುಂದರ ಕಾರ್ಯಕ್ರಮ ಕೂಡ ಸಾಗಿ ಬರಲಿಕ್ಕಿದೆ. ಹಾಗೆ ನಮ್ಮ ಬಂಟ್ವಾಳ ತಾಲೂಕಿನ ಸಮಸ್ತ ಸ್ವಜಾತಿ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಚಂದ ಕಾಣಿಸಿಕೊಡ್ತಾ ಇದ್ದಾರೆ. ತಮಗೆ ಮತ್ತೊಮ್ಮೆ ಹೃದಯ ತುಂಬಿದ ಸ್ವಾಗತವನ್ನ ಬಯಸುತ್ತಾ ಈ ಸಭಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಮೊದಲಾಗಿ ಈ ಗ್ರಾಮದ ದೇವರನ್ನ ಪ್ರಾರ್ಥಿಸಿಕೊಳ್ಳುತ್ತಾ ಹಾಗೂ ನಮ್ಮ ಆರಾಧ್ಯ ದೇವತೆಗಳನ್ನ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮ ಬಹಳ ಯಶಸ್ಸನ್ನು ಕಾಣಲಿಕ್ಕೆ ಗುರು ಹಿರಿಯರ ಆಶೀರ್ವಾದ ಹಾಗೂ ದೇವರ ಅನುಗ್ರಹದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ನಾವು ಯಾವುದೇ ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ನಮಗೆ ದೇವರ ಅನುಗ್ರಹ ಅತಿ ಅಗತ್ಯ ಹಾಗೂ ಅವಶ್ಯಕ ಕೂಡ. ಈ ನಿಟ್ಟಿನಲ್ಲಿ ದೇವರನ್ನ ಪ್ರಾರ್ಥಿಸುವ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ LK ಗಗನವರ್ಣಿಕ ಇವರಿಂದ ಪ್ರಾರ್ಥನೆ. ಎಲ್ಲರೂ ಎದ್ದು ನಿಂತಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ.
ಪ್ರಾರ್ಥನೆ ವಿದ್ಯಾರ್ಥಿನಿ ಗಹನಾ ವರ್ಣಿಕಾ ಇವರಿಂದ ಸಭಾ ಕಾರ್ಯಕ್ರಮದ ಪ್ರಾರ್ಥನೆ. ಶ್ರೀ ವಿನಾಯಕಂ ನಮಾಮ್ಯಹಂ ಶ್ರೀ ವಿನಾಯಕಂ ನಮಾಮ್ಯಹಂ ದಯಾನಿಧಿಂ ಶುಭವರದ ಶ್ರೀ ವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ ವರಗಜವದನಂ ಅನನ್ವಯಚರಿತಂ ವರಗಜವದನಂ ಅನನ್ವಯಚರಿತಂ ಕರುಣಾರಸ ರಸಿತೋತ್ಪಲನಯನಂ ಕಲಿಮಲರಹಿತಂ ಕಲಿಮಲರಹಿತಂ ಸುರಗಣಮುಸಿತಂ ವ್ಯಾಸನಾರದಾದಿಪೂಜಿತಪಾದಂ ಶ್ರೀ ವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ. ಧನ್ಯವಾದಗಳು. ಪ್ರಾರ್ಥನೆಯೊಂದಿಗೆ ದೇವರನ್ನ ಮನವರಿಸಿಕೊಂಡಂತ ಕುಮಾರಿ ಗಗನ ವರ್ಣಿಕ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಶ್ರೀಯುತ GN ರಾಮ ಬ್ಯಾಂಕ್ ಉದ್ಯೋಗಿ ತಾವು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹರಿ ಓಂ. ಬಂಟ್ವಾಳ ತಾಲೂಕು ನಲಿಕೆಯವರ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಬಂಟ್ವಾಳ ಇಂದು ಕರಿಣ 14 ವರ್ಷಗೂ ತುಂಬು ಶ್ರೀಯುತ ಸೇರ ಲೋಕಯರ್ ಮೇರ್ನ ಅಧ್ಯಕ್ಷತೆಯಲ್ಲಿ ಈ ಒಂಜಿ ಸಂಘ ಉದಿಪನಾದ ಕರಿಣ 18 ವರ್ಷಡು ಸಂಘದ ಮುಖೇನ ಸಮಾಜ ಬಾಂಧವ್ಯನ ಸೇವೆ ಮಂತೊಂದು ಇನಿಕಾನಗ ತನ್ನ 14ನೇ ವರ್ಷದ ವಾರ್ಷಿಕೋತ್ಸವನೊಂಜಿ ಆಚರಣೆ ಮಲ್ಪಣ ಸುಸಂದರ್ಭ ಮಾತ ನಮ್ಮ ಸಮಾಜ ಬಾಂಧವ್ಯರಿಗೆ ಇನಿ ದೇವರನ್ನ ಅನುಗ್ರಹ ನಂಗೆ ಒದಗಿ ಬೈದಿನ ಈ ಒಂಜಿ ಸಂಘನು 18 ವರ್ಷಡು ಕಟ್ಟದ ಬೆಳಪೈರೆ ಸಹಕಾರ ಮಂತಿಂಚಿನ ಮಾತ ಮಾಜಿ ಅಧ್ಯಕ್ಷರನ್ನಕ್ಲೆಗೆ ಅಂಜನೆ ಪದಾಧಿಕಾರಿನಕ್ಲೆಗೆ ಸಂಘದ ಸದಸ್ಯರನ್ನಕ್ಲೇನೆ ಈ ಸಂದರ್ಭಡು ಸ್ಮರಣೆ ಮಂತೊಂದು ಇನಿ 14ನೇ ವರ್ಷದ ವಾರ್ಷಿಕೋತ್ಸವದ ಈ ಚಾವಡ್ ಬತ್ತೆಂಜಿನ ಭಿನ್ನರಣೆ ಉಡಲ್ ದಿಂಜಿದ ಎದುಕೊಂಡ ನಮ್ಮ ಆದ್ಯ ಕರ್ತವ್ಯ ಯಾವುದುಂಟು. ಈ ವರ್ಷ ಸಂಘದ ನೇತೃತ್ವವನ್ನು ವಹಿಸದಿಪ್ಪಣ ಶ್ರೀಯುತ ರಾಮಣ್ಣ ಪಿಣಿಂಜ ಮಿರಣೆ ಮಾತ ಸಮಾಜ ಬಾಂಧವ್ಯರನ್ನ ಪರವಾದ ಉಡಲ್ ದಿಂಜಿದೆ ಈ ಸಭೆಗೆ ಎದ್ಕೊಂಡಿಲ್ಲ. ಬೇರೆಗೆ ಶ್ರೀಯುತ ದಯಾನಂದ ಸೇರ ಪೂ ಕೊರ್ದು ದಯಾನಂದ ಕಡಂಬು ಎತ್ಕೊಂಡು ಬಣ್ಣದಕ್ಕೆ ಏನೊಂದಿಲ್ಲ. ಅಂಜನೆ ನಂಗೆ ತಾನು ಒರಿ ಬೆಂದಿದೆ ತನ್ನ ಜೀವನದ ಉಪ್ಪಣೆ ಎತ್ತು ನಮ್ಮ ಬೆಂದಿನಟ್ಟು ಒಂದೇ ಪಾಲನಲ್ಲ ಸಮಾಜವು ಬೋಡು ಪಂಡದು ನಮ್ಮ ಸಂಘಗೂ ಸಮರ್ಪವಾಯಿನ ಒಂಜಿ ಮುಖಂಡತ್ವವನ್ನು ವಹಿಸದೆ ಜಿಲ್ಲಾ ಸಂಘದ ನೇತೃತ್ವ ಗೌರವ ಅಧ್ಯಕ್ಷರಾದಿಪ್ಪನ ಶ್ರೀಯುತ MD ಅಂಕಪ್ಪೆರೆ ನಮ್ಮೊಟ್ಟಿಗೆ ಆರೆಲ್ಲ ಇನಿ ಈ ಕೂಟಗೂ ಉಡಾಲ್ ದಿಂಜಿದೆ ಎದ್ಕೊಂಡೊಂದಿಲ್ಲ.
ಶ್ರೀಯುತ ಎಂ ಡಿ ಎಂಕಪ್ರಣೆ ಶ್ರೀ ಕೇಶವ ಕಬಕ ಶಾಲು ಪಾರ್ದು ಪೂ ಕೊಡ್ದು ಎತ್ಕೊಂಡು ಬಂದು ಕೇಳೋದಿಲ್ಲ. ಶ್ರೀಯುತ ಕೇಶವ ಕಬಕ ಇವರಿಗೆ ಶಾಲು ಹೊದಿಸಿ ಪುಷ್ಪವನ್ನು ನೀಡಿ ಇವರನ್ನು ಗೌರವಿಸಬೇಕು ವಿನಂತಿಸಿಕೊಡ್ತಾ ಇದ್ದೇನೆ. ಅಂಚನೆ ನಮ್ಮ ಈ ಕೂಟಾಗ ಬೊಕ್ಕವರಿ ಮಾನದಿಗ ಭಿನ್ನರಾದ ಇನಿ ಇಪ್ಪಣಾರೆ ಶ್ರೀಯುತ ಜಯಪ್ರಕಾಶ್ ಬದಿನಾರು ಬೇರೆಣ್ಣ ಈ ನಮ್ಮೊಂದು ಕೂಟಕ್ಕೆ ಉಡಲ್ ದೆಂಜಿದೆ ನಮ್ಮ ಸ್ವಾಗತ ಮಂತೊಂದಿಲ್ಲ. ಶ್ರೀಯುತ ಜಯಪ್ರಕಾಶ್ ಬದಿನಾರು ಮೇರೆಗೆ ಶ್ರೀಯುತ ಜಿ ಎನ್ ನೋನಯ್ಯ ಮೇರೆ ಶಾಲ್ ಪಾರ್ದು ಪೂ ಕೊಡ್ದು ಎತ್ಕೊಂಡು ಬಂಡದ ಕೇಳೋದಿಲ್ಲ. ಶ್ರೀಯುತ ಜಿ ಎನ್ ನೋನಯ್ಯ ಇವರು ಶಾಲು ಹೊದಿಸಿ ಪುಷ್ಪವನ್ನಿತ್ತು ಇವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಸಂಘದ ಕರಿಣ 3 ವರ್ಷದ ಸಂಘದ ಅಧ್ಯಕ್ಷರಾದ ಬೇಲೆ ಬೆಂದನಾರು ಶ್ರೀಯುತ ರಮೇಶ್ ಕಡಂ ನಮ್ಮ ಸಂಘಗೆ ಒಂಜಿ ನೆಲೆ ಬೋರ್ಡ್ ಪಂಡದು ಐನ ಪಿರಾವು ಮಸ್ತ್ ಬೇಲೆ ಬೆಂದದು ತನ್ನ ಕೆಲಸನ ಪೂರ ಉಂಟದು ಆ ಕೆಲಸದ ಪಿರಾವು ಹೋದು ಇನಿ ಸಂಘಗೆ ಒಂಜಿ ಎಕರೆದಾದ ಸರ್ಕಾರದ ಮುಖೇನ ಜಾಗೆ ಮಂತು ಕೊರ್ನಾರು ಶ್ರೀಯುತ ರಮೇಶ್ ಕಡಂಬು ಆರೆಲ್ಲ ಈ ನಮ್ಮಂಜಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಎದ್ಕೊಳ್ಳೋದಿಲ್ಲ. ಶ್ರೀಯುತ ಧರಣ್ ಮಾಣಿ ಮೇರೆಗೆ ಶಾಲು ಪಾರ್ದು ಪೂ ಕೊರದು ಎದ್ಕೊಂಡು ಮಾಡೋದು ಕೇಳೋದಿಲ್ಲ. ಶ್ರೀಯುತ ಧರಣ್ ಮಾಣಿ ಇವರಿಗೆ ಶಾಲು ಹೊದಿಸಿ ಪುಷ್ಪವನ್ನು ನಿತ್ತು ಇವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಅಂಜನೆ ನಮ್ಮ ಪಾಪದ ಅಕ್ಕಲ ಪಿರವಡು ಅಕ್ಕಲ ಪಿರವು ಬೋದು ಅಕ್ಕಲಿಗೆ ಹೋಗು ಅನ್ಯಾಯ ಆಪುಂಡ ಅಕ್ಕಲಿಗೆ ಹೋಗು ಸಹಾಯ ಬೋಡ ಐನಪುರ ಮಂತ ನಿಪ್ಪುಣರು ನಮ್ಮ ದಲಿತ ಸೇವಾ ಸಮಿತಿದ ಸ್ಥಾಪಕ ಅಧ್ಯಕ್ಷರಾನಿಂಚಿನ ಶ್ರೀ ಬಿ ಕೆ ಸೇಸಪ್ಪ ಬೆದ್ರಕಾಡು ಬೇರ್ಲ ಸಮಯ ಕೋರ್ದು ಇನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಬತ್ತೇರು ಬೇರೆಲ್ಲ ಪ್ರೀತಿಪೂರ್ವಕವಾದ ಈ ನಮ್ಮ ಕಾರ್ಯಕ್ರಮಕ್ಕೆ ಎದ್ಕೊಳ್ಳೋದಿಲ್ಲ. ಶ್ರೀ ದೀಕ್ಷಿತ್ ಎಂ ಡಿ ಮೇರೆ ಬಿ ಕೆ ಸೇಸಪ್ಪ ಬೆದ್ರಕಾಡು ಮೇರೆಗೆ ಶಾಲು ಪಾರ್ದು ಪೂ ಕೊಡ್ದು ನಮ್ಮ ಕೂಟಕ್ಕೆ ಎದ್ಕೊಂಡು ಬಂಡದ ಕೇಳೋದಿಲ್ಲ. ದೀಕ್ಷಿತ್ ಎಂ ಡಿ ಅವರಿಗೆ ಶಾಲು ಹೊದಿಸಿ ಪುಷ್ಪವನ್ನು ನಿತ್ತು ಇವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೆ. ಶ್ರೀಯುತ ಬಿ ಕೆ ಸೇಸಪ್ಪ ಬೆದ್ರಕಾಡು ಇನಿ ಪುತ್ತೂರ್ಲ ಒಂಜಿ ನಮ್ಮ ಜಾತಿ ಸಂಘ ಉಂಡು. ಆ ಸಂಘದ ಒಂಜಿ ಅಧ್ಯಕ್ಷರಾದ ಬೇಲೆ ಬೆಂದಿತ್ತನಾರು ಶ್ರೀಯುತ ರವಿ ಎಂಡೆಸಾಗು ಬೇರೆಲ್ಲ ಈ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಎದ್ಕೊಳ್ಳೋದಿಲ್ಲ. ಶ್ರೀಯುತ ಮುತ್ತಪ್ಪ ಅಳಕೆ ಮಜ್ಜಲು ಬೇರೆಗೆ ಶಾಲು ಪಾರ್ದು ಪೂ ಕೊಡ್ದು ಎದ್ಕೊಂಡು ಬಂದು ಕೇಳೋದಿಲ್ಲ. ಶ್ರೀಯುತ ಮುತ್ತಪ್ಪ ಅಲಕ ಮಜಲು ಇವರಿಗೆ ಶಾಲು ಹೊದಿಸಿ ಪುಷ್ಪವನ್ನಿತ್ತು ಇವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ನಮ್ಮ ಮಿತ್ತೆ
ಮಸ್ತ್ ಪ್ರೀತಿದಿದೆ ತನ್ನ ಕೆಲಸನು ಬದುಕದಿದೆ ನಮ್ಮೊಟ್ಟಿಗೆ ಇಪ್ಪುಣರು ಶ್ರೀಯುತ ದಾಮೋದರ್ ಮೇರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಪೂರ್ವಕವಾದ ಎದ್ಕೊಳ್ಳೋದಿಲ್ಲ ಶ್ರೀಯುತ ಜಯರಾಮ್ ಪಡ್ರೆ ಮೇರೆ ಶ್ರೀಯುತ ದಾಮೋದರ್ಗೆ ಶಾಲು ಪಾರ್ದು ಹೂ ಕೊರ್ದು ಎದ್ಕೊಂಡು ಬಂದು ಕೇಳೋದಿಲ್ಲ ಶ್ರೀಯುತ ಜಯರಾಮ್ ಪಡ್ರೆ ಇವರು ದಾಮೋದರ್ ಮುರ ಇವರಿಗೆ ಶಾಲು ಹೊದಿಸಿ ಪುಷ್ಪವನ್ನಿತ್ತು ಇವರನ್ನ ಗೌರವಿಸಬೇಕು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಂಗೆ ಖಾಲಿ ಜವಣಿರಿತ್ತನ ಯಾರುಜಿ ವಯಸ್ಸಾದ ಒಂದು ಅನುಭವಿಸ್ತಾರಲ್ಲ ಬೋರ್ಡು ಆ ನೆಲಟೆ ನಮ್ಮ ಇನ್ನಿ ಕಾರ್ಯಕ್ರಮಕ್ಕೆ ಪಾಲ್ಪಡೋದು ಪುನರ್ ಶ್ರೀಯುತ ಸೋಮನಾಥ್ ಪಂಡಿತರು ಅನಂತಾಡಿ ಬೇರೆ ನಂಗೆ ಮಸ್ತ್ ರೀತಿಲಿ ಒಂಜಿ ದುಂಬುದು ಬೊಕ್ಕಲ ಪ್ರತಿಯೊಂದು ಕಾರ್ಯಕ್ರಮಗಳ ಸಹಾಯ ಮಂತನಾರು ಅಂಚಿನಾರು ಈ ನಮ್ಮ ವೇದಿಕೆಯೇ ಉಪಸ್ಥಿತರು ಆರೇನು ಪ್ರೀತಿಪೂರ್ವಕವಾದ ಈ ನಮ್ಮ ಸಂಘದ ಕಾರ್ಯಕ್ರಮಕ್ಕೆ ಎದ್ಕೊಳ್ಳೋದಿಲ್ಲ ಶ್ರೀಯುತ ಶ್ರೀಧರ್ ಅಳಿಕೆ ಮೇರೆ ಶ್ರೀಯುತ ಸೋಮನಾಥ್ ಪಂಡಿತರಿಗೆ ಶಾಲು ಪಾರ್ದು ಹೂ ಕೊರ್ದು ಎದ್ಕೊಂಡು ಬಂದು ಕೇಳೋದಿಲ್ಲ. ಶ್ರೀಧರ್ ಅಳಿಕೆ ಇವರಿಗೆ ಶಾಲು ಮತ್ತು ಪುಷ್ಪವನ್ನೆತ್ತು ಇವರನ್ನ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸೋಮನಾಥ್ ಪಂಡಿತರು ಅನಂತಾಡಿ. ಇನಿ ನಮ್ಮ ಸಮಾಜ ಮಾತಾ ಕ್ಷೇತ್ರಡ್ಲ ದುಂಬು ಬರೋದೊಂದು ಪಂಪಣಕ್ಕೆ ಸಾಕ್ಷಾತ್ ಇಪ್ಪುಣರು ಶ್ರೀಯುತ ಜನಾರ್ದನ ವಕೀಲರಾದ ನಮ್ಮ ಸಂಘದ ಪ್ರತಿಯೊಂದು ಕಾರ್ಯಕ್ರಮಗಳ ಸಹಕಾರ ಮನ್ಪುಂಚಿನ ಬೆರಣೆ ಈ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಎತ್ಕೊಳ್ಳೊಂದುಲ್ಲೆ ಶ್ರೀಯುತ ಜಿನ್ನಪ್ಪೆರೆ ಮೇರೆಗೆ ಶಾಲು ಪಾರ್ದು ಹೂಕೋರ್ದು ಎತ್ಕೊಂಡು ಬಂದು ಕೇಳೋದಲ್ಲ. ಶ್ರೀಯುತ ಚಿನ್ನಪ್ಪರು ಇವರಿಗೆ ಶಾಲು ಹೊದಿಸಿ ಪುಷ್ಪವನ್ನಿತ್ತು ಇವರನ್ನ ಸ್ವಾಗತಿಸಬೇಕು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೊಕ್ಕವರಿ ಯುವ ನಾಯಕ ನಮ್ಮೊಟ್ಟಿಗೆ ಇಪ್ಪುಣರು ಶ್ರೀಯುತ ದಯಾನಂದ ಸೇರ ಕನ್ನಡ ಮದಿಮೆ ದುಂಬು ಯುವ ವೇದಿಕೆದ ಅಧ್ಯಕ್ಷರಾಗಿದ್ದೇರು ಮದುವೆ ಆಯಿ ಬುಕ್ಕ ರಾಜ್ಯ ಸಂಘದ ಅಧ್ಯಕ್ಷರಾದುಲ್ಲೇರು ಈ ರೀತಿ ಒಂದು ಪ್ರಮೋಷನ್ ಭಾರಿ ಬೇಗ ಆರೆ ತಿಕ್ಕೊಂಡು ಐಕ್ಲ ಯಾರಿಗೆ ಅಭಿನಂದನೆ ಪಣಂದು ಸಮಯ ಕೊರ್ದು ನಮ್ಮ ಕಾರ್ಯಕ್ರಮ ಬತ್ತಿಂಜಿನ ಅರೆಣು ಈ ಒಂದು ಕಾರ್ಯಕ್ರಮ ನಮ್ಮ ಪ್ರೀತಿಪೂರ್ವಕವಾದಕ್ಕೆ ಎತ್ಕೊಳ್ಳೋದಿಲ್ಲ ಶ್ರೀಯುತ ಅಡಿಕೆ ಚೆನ್ನಪ್ಪೇರು ಮೇರೆಗೆ ಶಾಲು ಪಾರ್ದು ಹೂ ಕೊರ್ದು ಎದ್ಕೊಂಡು ಬಂದು ಕೇಳೋದಿಲ್ಲ. ಶ್ರೀಯುತ ಚೆನ್ನಪ್ಪ ಅಳಿಕೆ ಇವರು ಶಾಲು ಹೊದಿಸಿ ಪುಷ್ಪವನ್ನಿತ್ತು ಇವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಘವು ಸಹಕಾರ ಕೊಡ್ತಿಂಚಿನ ನಮ್ಮ ಮಹಿಳೆ ವೇದಿಕೆ ಈ ಮಹಿಳೆ ವೇದಿಕೆದ ಅಧ್ಯಕ್ಷೆಯಾದ ಜವಾಬ್ದಾರಿ ತೊಗೊಂಡಾರು ಶ್ರೀಮತಿ ಗೀತಾ ಟೀಚರ್ ಮೇರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಎತ್ಕೊಳ್ಳೋದಿಲ್ಲ ಶ್ರೀಮತಿ ಗೀತಾ ಟೀಚರ್ ಮೇರೆನೆ ವನಿತಾ ಧರನ್ ಶಾಲು ಪಾರ್ದು ಹೂ ಕೊರ್ದು ಎತ್ಕೊಂಡು ಬಂದು ಕೇಳೋದಿಲ್ಲ. ಶ್ರೀಮತಿ ವನಿತಾ ಧರಣಿ ಇವರು ಶ್ರೀಮತಿ ಗೀತಾ ಟೀಚರ್ ಇವರಿಗೆ ಶಾಲು ಹೊದಿಸಿ ಪುಷ್ಪವನ್ನಿತ್ತು ಇವರನ್ನ ಸ್ವಾಗತಿಸಬೇಕು ಗೌರವಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇನೆ. ಅಂಚನೆ ತೀರ್ಥ ಚಾವಡ್ ನಮ್ಮ ಸಮಾಜದ ಮಿತ್ತು ಪ್ರೀತಿ ಬತ್ತಿಂಚಿನ ಮಾತಾ ನಮ್ಮ ಸಮಾಜ ಮಾದರಿಗಳನ್ನ ಈ ಸಂಘದ ಪದಾಧಿಕಾರಿಗಳನ್ನ ಮಾತ್ರ ಎಲ್ಲ ಪ್ರೀತಿಪೂರ್ವಕವಾದ ಎದ್ಕೊಂಡು ಸ್ವಾಗತ ಕಾರ್ಯಕ್ರಮ ಮುಕ್ತಾಯ ಮುಂದುವರಿದೆ. ವೇದಿಕೆಯಲ್ಲಿರುವ
ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸಿದಂತ GN ರಾಮ ಬ್ಯಾಂಕ್ ಉದ್ಯೋಗಿ ತಮಗೂ ಕೂಡ ಎಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತಾ ಮುಂದೆ ಈ ವೇದಿಕೆಯಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ನುಡಿಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ದಯಾನಂದ ಸೇರ. ವೇದಿಕಡಿತ್ತಿನ ಮಂಡಲ ತಾಲೂಕದ ಅಧ್ಯಕ್ಷರೇ, ಅಂಚನೆ ಜಿಲ್ಲಾ ಸಂಘದ ಗೌರವ ಅಧ್ಯಕ್ಷರೇ, ಹಿರಿಯರಾಯನ ಅಂಚಿನ ಸೋಮನಾಥ್ ಪಂಡಿತರೇ, ದಲಿತ ಸಂಘದ ಅಧ್ಯಕ್ಷರೇ, ಜನಾರ್ದನ ವಕೀಲರೇ, ಅಂಚನೆ ಜಯಪ್ರಕಾಶ್ ಬದಿನಾರ್ ಬೇರೆ ಪುತ್ತೂರು ತಾಲೂಕದ ಅಧ್ಯಕ್ಷರೇ, ಅಂಚನೆ ಮಹಿಳಾ ವೇದಿಕೆ ಅಧ್ಯಕ್ಷರು, ಅಂಚನೆ ಮಾಜಿ ಅಧ್ಯಕ್ಷರು ರಮೇಶ್ ಕಡಂಬು, ಅಂಚನೆ ದಾಮೋದರ್ರೆ, ಅಂಚನೆ ತೀರ್ಥಚಾವಡಿತ್ತನ ಅಂಚನ ಮಾತಾ ನಲಿಕೆ ಪಾಣರ ಅಜಿಲ ಕೋಪಲ ಈ 4 ಜಾತಿ 4 ಪುದಾರ್ಲ ಒಂದೇ ಜಾತಿ ಬಣ್ಣದು ಸೇರಿದ ನಕಲೆ ಮಾತ್ರೆಗಳವರ ಸೊನ್ಮೆ ಸಂದಾವನಲ್ಲೇ ಇನಿ 17ಮ ವರ್ಷಗೂ ಬಂಟೋಳ ತಾಲೂಕು ನಲಿಕೆ ಅವರ ಸಮಾಜ ಸೇವಾ ಸಂಘ ವಾರ್ಷಿಕೋತ್ಸವದ ಮುಂಚಿನುಡಿ ಉಲ್ಲ 17 ವರ್ಷ ಕಾರ್ದಿತ್ತ. ಈ ಸಂದರ್ಭ 17 ವರ್ಷದ ಬಂಡ ಈತಿನೇಟ ಸಂಘ ಸಂಸ್ಥೆ ನಡಪ ಒಂದು ಮಾತಾ ಸ್ವಜಾತಿ ಬಾಂಧವರ ಅಧ್ಯಕ್ಷರು ಕಾರ್ಯದರ್ಶಿ ಮಾತೆರ್ಲ ಕಾರ್ಯವೈಖರಿ ಮಲ್ತೊಂದು ಈತಿನೇಟ ನಡಪ ಒಂದು ಬರ್ತೀರಿ ಆಂಡ ಇನಿ ವಿಶೇಷವಾದ ನಮ್ಮ 17 ವರ್ಷೋಡು ಬಂಟ್ವಾಳ ತಾಲೂಕದ ವಾರ್ಷಿಕೋತ್ಸವ ಒಂಜಿ ಅಮೃತಗಳಿಗೆ ಬುಕ್ಕೊಂಜಿ ಒಳಪು ಬತ್ತನೆಂದು ಬಂಡ ಅವು ರಾಮಣ್ಣರನ ಅಧ್ಯಕ್ಷ ಸಾನೋಡು ದಯಬನಪೆ ಬಂಡ ಒಂಜಿ ರಾಜಕೀಯವಾದಲ ಆರು ಒಂಜಿ ಪೋಸ್ಟುಡು ಉಳ್ಳೇರು ಅಂಚನೆ ಕಾರ್ಯವೈಖರಿಲಂಚನೆ ಸಮಾಜ ಸೇವೆ ಸಂಘ ಬಂಡ ಐಟ್ ಸಮಾಜ ಸೇವೆಲುಂಡು ಕೂಡ ಸಂಘಟನೆಲುಂಡು ಆ ಸಂಘಟನೆಲ ಮಲ್ತೊಂದು ಸಮಾಜ ಸೇವೆಲ ಮಲ್ತೊಂದು ಆನೇಡಿದ ಇನಿಮುಟ್ಟ ನೆಕ್ಕೊಂಜಿ 17 ವರ್ಷದ ವಾರ್ಷಿಕೋತ್ಸವ ಕೊಂಜಿ ಗರಿ ಬತ್ತಲೆ ಕಾಂಡು ದುಂಬತ್ತದು ಆರೆಗೊಂಜಿ ಏನಳ ಕೊಂಚ ಅಭಿನಂದನೆ ಪನ್ನೊಂದು ಇನಿ 17 ವರ್ಷದ ವಾರ್ಷಿಕೋತ್ಸವಡು ನಮ್ಮ ದುಂಬತ್ತದೊಂಜಿ ಕ್ರೀಡಾ ಕಾರ್ಯಕ್ರಮ ಮಲ್ತ ಬೊಲ್ಪುರ್ದು ಬಯ್ಯ ಮುಟ್ಟ ಮಾತೆರ್ಲ ಸ್ವಜಾತಿ ಬಾಂಧವ್ಯರ ಮತ ಸೇರ್ದು ಪೊರ್ಲುಡ ಆಗೊಬ್ಬನ ನಡಪಾದ ಕೊಡ್ತೀರಿ ಅಂಚನೆ ಬೊಲ್ಪು ಗಂಜಿ ಸತ್ಯನಾರಾಯಣ ದೇವರನ್ನ ಪೂಜೆ ಎಲ್ಲ ನಡತ ಬರ್ತೇನೆ ಇತ್ತೆ ಸಂಧ್ಯಾ ಕಾಲೋಡು ನಮ್ಮ ವಾರ್ಷಿಕೋತ್ಸವದ ಅಂಗವಾದ ಇನಿ ಸಭಾ ಕಾರ್ಯಕ್ರಮಡುಲ್ಲ ಈ ಪೊರ್ತುಡು ಸೇರಿದ ನಂಚಿನ ಮಾತೆರ್ಲ ನೆಕ್ ನನಾತಲ ಕಾರ್ಯಕ್ರಮ ಉಂಡು ಐನ ಮಾತ ಪೊರ್ಲು ಮಲ್ತು ಕೊರಡು ಬಣ್ಣದ ಒಂಜಿ ಕೇನೊಂದು ಸಮಾಜದ ಒಂಜಿ ಏಳಿಗೆ ಬೊಕ್ಕ ಕುಂದು ಕೊರತೆರಡು ಮತ ಕೆಲವು ಐನು ಸರಿ ಸಾಧಿ ಕೊನಪುಣಲ್ಪ ಇನಿ ಆಯ್ನಾತ್ ಸಂಘಟನೆ ಏತು ತೀರ್ಂಡ ಏತು ಅಕಲಕಲೆಡ್ದ ಅಪ್ಪಣಂಜಿನ ಜ್ಞಾನ ಪ್ರಕಾರ ಏತು ಮಲ್ತೊಂದು ಬರ್ತನ ಆತೇನೆ ಇನಿ ಮುಟ್ಟ ಮಲ್ತೊಂದು ಬೈದೀರಿ ಆಂಡ ಸಂಘಟನೆದ ಪನ್ನಡದಕ್ಕೆ ಒರಿಯ ನನ್ನತ್ತು ಅವು ಬೇತೆ ಬೇತೆ ಮಾತೆ 10 ಸಂಸ್ಥಾದಕ್ಲು ಮಾತು ಇಪ್ಪಿರು ಮಾತೆರ್ಲಿ ಇಪ್ಪಿರು ಆಂಡ ಐಟಿ ಕೆಲವು ಎಲ್ಲೆಲ್ಲ ವಿಷಯ ಮಾತ್ರ ಬೇತೆ ಬೇತೆ ವೈಮನಸ್ಸು ಬರ್ಪಣ ಸ್ವಾಭಾವಿಕ ಅದು ಉಂಡು ಆಂಡ ಸಂಘಟನೆ ಮನೆದ ಬೊಕ್ಕ ಆನಿಡಿದು ಇನಿ ಮುಟ್ಟ ಈ 17 ವರ್ಷೋಡು ನೆನ್ನೆ ನಮ್ಮಂಜಿ ಪೊರ್ಲುಡು ಒಂಜಿ ಕ್ರೀಡೋತ್ಸವಲ ಈ ವಾರ್ಷಿಕೋತ್ಸವಲ ನಿನ್ನೆ ನಡಪವಾದ ಬತ್ತತ್ತ ಅವು ಮಲ್ಲ ಸಾಧನೆ ಬೊಕ್ಕ ನಮ್ಮ ಸಂಸ್ಕೃತಿ
ನಮ್ಮ ಮೂಲ ಕಾಸು ಬಂದ ದೈವ ಆರಾಧನೆ. ಇನಿ ನಮ್ಮ ತುಳುನಾಡು ಮಾತಾ ಕೊಡಿಲ್ಲ ಆರಾಧನೆಗಳು ದೈವದ ಆರಾಧನೆ ಮಾತು ಆವೊಂದುಂಡು, ಬಾರಿ ಪೊರ್ಲುಡು ಆವೊಂದುಂಡು. ಅಂಚನೆ ಇನಿ ಮಾತೆರೆಗಳ ಭಕ್ತಿ ಉಂಡು. ಆಡ ಭಕ್ತಿ ಒಂಜಿ ಇತಿಮಿತಿಯಿಂದ ಕೆಲವು ವಿಷಯ ಇಪ್ಪುಂಡು. ಒಂದು ಭಕ್ತಿ ಕೆಲವು ಹೆಚ್ಚಾದ ಕೆಲವು ಮತ ಒಂಜಿ ಕಡೆ ಸಮಸ್ಯೆಲು ಮಾತಾಪ ಐಕ್ ಸಂಘಟನೆ ದಾಖಲೆ ಇಂಜಿನ ಮಂಡ ಒಂಜೆ ಕರಡ್ಡೆಗೆ ಮೆಸೇಜಿ ಈ ಫೋನ್ ಪುರ ಬರ್ಪುಂಡ ಸಂಘಟನೆ ದಾಖಲೆ ಬರ್ಪುಂಡವು ದೇ ಪಂಡ ಐನ ಸರಿ ಸಾದಿರಿ ಕೊನಪ್ಪು ಲೆಕ್ಕ ಮಲ್ಪೋಡು ಒಂದು ಪಂಡದು. ಆಂಡ ಮಾತೇನೆಲ್ಲ ಹೊಂದಾಣಿಕೆ ಮಲ್ತದು ಏರೆಗಳ ಆರಾಧನೆ ಮಲ್ಪುಣಕ್ಲೆಗೆಲ್ಲ ಪೆಟ್ಟಾರ ಬಲ್ಲಿ ಕುಲ ಕಸಪುನಾಗ ಮಲ್ಪುಣಕ್ಲೆಲ್ಲ ಪೆಟ್ಟಾರ ಬಲ್ಲಿ ಅಂಚೆ ಐನ ಸಮಾಧಾನ ರೀತಿಡಿ ಐನ ಪೋಂಡು ನನ್ನ ಎಡ್ಡೆ ದಯ ಪಂಡ ಒರೋಣೆ ಅವು ಅಂಚ ತಿಂಚ ಅಂದ ಪಣ್ಯರೆ ನೆಕ್ ಸರಿಯಾಯನಂಚಿನ ಕಾನೂನು ಇಜ್ಜಿ ನೆಕ್ ಆರಾಧನೆ ಏರೆಗಳ ಮಲ್ಪೊಳಿ ಆಡ ಅಂಚಿತ್ತಿನ ಕಾನೂನು ಬರೋಡಂದ ಒಂಜಿ ದೈವಾರಾಧನೆಗೆ ಐಕ್ ಬೋಡಾಪಣಂಚಿನ ಕಾನೂನು ಕರೆಕ್ಟ್ ಬರೋಡದಂಡ ಐನ ನಮ್ಮ ರಾಜ್ಯ ಮಟ್ಟೋಡೆ ಐಕ ಬೋಡಾಪಣಂಚಿನ ವ್ಯವಸ್ಥೆನ ಮಲ್ಪೋಡು ನಂಗೆ ಸಂಬಂಧಪಟ್ಟನಂಚಿನ ಅಧಿಕಾರಿನ ಅಕಲಿನ ಮಾತ ಒಂಜಿ ಅಕಲಂಜಿ ಮನವಿ ಮಾಲ್ತದೆ ರಾಜ್ಯ ಮಟ್ಟೋಡೆ ಐನೆ ಸರಿ ಸಾದಿರ್ಕೊಂಡರೆ ಸಾಧ್ಯ ಉಂಡು ನಾನು ಪನ್ಪೆ ಬುಕ್ ಒಂಜಿ ಶಿಕ್ಷಣದ ವ್ಯವಸ್ಥೆ ಅಲ್ಲ ಬುಕ್ಕ ನಂಗೆ ತಿಕ್ಕೊಂಡಂಚಿನ ಕೆಲವು ಸೌಲಭ್ಯದ ವ್ಯವಸ್ಥೆ ದಿನ ಮಾತ ಮೂಲು ಕೆಲ ದಾಖಲೆಗೆ ತಿಕ್ಕುಡು ಕೆಲ ದಾಖಲೆ ತಿಕ್ಕುಜಿ ಕೆಲ ದಾಖಲೆ ಗೊತ್ತಿಪ್ಪುಜಿ ವಾ ವಿಷಯ ಅಲ್ಲ ಆ ಗೊತ್ತಿ ಅಕಲೆಗೆ ಮನವರಿಕೆ ಮಲ್ಪಣವು ನಮ್ಮ ಸಂಘದ ಕಲಂಜಿ ಕರ್ತವ್ಯ ಅಂತ ಪನ್ಪೇನು ಅಂಚ ಬುಕ್ಕ ಸಂಘಟನೆ ಮಂಡ ಮಾತೈತೆ ಬಂಟ್ವಾಳ ತಾಲೂಕು ಮಸ್ತ್ ಇಲ್ಲುಂಡು ನನ್ನ ದುಂಬುದ ಪೀಳಿಗೆ ಅಂದುಂಡು ಜೋಕುಲು ಹಿರಿಯಾಕಲು ಸಂಘಟನೆದ ಬಗ್ಗೆ ದಾದನ ಸಮಸ್ಯೆಯನ್ನು ಮಾತ್ರ ಪನ್ಪಡುತ್ತೆ ಇನ್ನು ಎಡ್ಡೆದ ವಿಷಯಕ್ಕೆಲ್ಲ ಪಂಡದು ಸಂಘಟನೆಗೊಂಜಿ ಬರ್ಪುಣಂಚಿನಂಜಿ ಅಭಿಮಾನ ಅಂದುಂಡು ಆ ಅಭಿಮಾನ ಜೋಕುಲೆಡ್ದೆ ಪುಟ್ಟುಂದಂಡ ಸಂಘಟನೆ ನನಾತಿ ಎತ್ತರಗೆ ಎರ್ದು ಇಡೀ ರಾಜ್ಯೋಡೆ ನಮ್ಮ ಸಂಘಟನೆ ಬಲಾದುಂತೆರ ಸಾಧ್ಯ ಉಂಟು ಪಣದ ಈ ಸಂದರ್ಭ ಪಣದಿಲ್ಲ ಅಂಚನೆ 13 ವರ್ಷ ಮುಟ್ಟ ಇನಿ ಈ ವಿಠಲಪೂರ್ವ ಪದವಿ ಪೂರ್ವ ಕಾಲೇಜಿಡು ನಮ್ಮ ಇನಿ ಸೇರಿದ ಜಿಲ್ಲಾ ಸಂಘ ಉಂಡು ದುಂಬತ್ತಾದ ಜಿಲ್ಲಾ ಸಂಘದ ಗೌರವಾಧ್ಯಕ್ಷರಾದ MD ಕಪ್ಪೆರುಳ್ಳಿರು ಈ ಸಂಘಟನೆದ ಬಗ್ಗೆ ಹಾಕ್ಲಿಕ್ಕೆ ಹೆಚ್ಚು ಮಾಹಿತಿ ತಿರು ಎಂಕ ತಾಲ ಆತು ಐನ ಬಗ್ಗೆ ಆತು ದಿಂಜ ತಿಳುವಳಿಕೆ ಹೆಜ್ಜಿ ಆಕಳು ಯಥಾ ಸಂಘಟನೆ ಬಗ್ಗೆ ಐನ ಬಗ್ಗೆ ಪೋಯಿನ ಹಾಕ್ಲಾಕಲು ಅಂಚ ಬುಕ್ಕಂಜಿ ತಾಲೂಕು ಸಂಘ ಅಂಚನೆ ತಾಲೂಕು ಸಂಘ ಪ್ರತಿ ತಿಕ್ಕಡ್ಲ ತಾಲೂಕು ಸಂಘ ಮಾತ್ರ ಕೆಲದ ಕಡೆ ಉಂಡು ಉಡುಪಿಡ್ಲು ಉಂಡು ಇಂಚಿಡ್ದು ಕಾಸರಗೋಡು ಉಂಡು ಬೊಕ್ಕ ಮಡಿಕೇರಿ ಕಲಶ ಮಾತ ಉಂಡು ಮಾತ ಅಂಡ ತಾಲೂಕು ಸಂಘದ ಅಕಲು ಒಟ್ಟಾಣಂದಾಂಡ ರಾಜ್ಯ ಸಂಘ ಒಂಜಿ ಬಲ ತಿಕ್ಕೊಂದು ಮಾಡ್ಬಿಡ ಎನ್ನಂಜಿ ಭಾವನೆ ತಾಲೂಕು ಸಂಘದ ಅಕಲು ಮಾತೆರ್ಲ ಒಟ್ಟಾವಡು ಜಿಲ್ಲಾ ಸಂಘ ಅಂಜಿ ಮಾತ ಒಟ್ಟಾಣಂದಾಂಡ ಅವು ರಾಜ್ಯ ಸಂಘ ಗೊಂಜಿ ಬಲ ಉಂಡು ರಾಜ್ಯ ಸಂಘ ಬಲದ ಬಂಡ ರಾಜ್ಯಡು ನಮ್ಮ ರಾಜ್ಯ ಸಂಘ ರಾಜ್ಯದ ಮಂಡ ರಾಜಧಾನಿ ಮಂಡ ಬ್ಯಾಂಗ್ಳೂರು ನಮ್ಮ ಮೂಲವೇತ ನಮ್ಮ ಕಾರ್ಯಕ್ರಮ ಅಲ್ಪ ನಮ್ಮ ಕಾರ್ಯಕ್ರಮ ನಮ್ಮ ಸಂಸ್ಕೃತಿ ನನ್ನ ಮಾತ ಅಧಿಕಾರ ನಕಲೆಗೆ ಗೊತ್ತಾವಡ್ದಂಡ ಎನ್ನ ಲೆಕ್ಕೊಡು ನಮ್ಮಂಜಿ ಬ್ಯಾಂಗ್ಳೂರುಡೆ ಸಭೆ ಮಾಲ್ತದೆ ಅಕಲ ಲೆತ್ತದು ನಮ್ಮ ಸಂಸ್ಕೃತಿನಿ ಎಂಚಿನ ಮತ್ತೊಂಡ ಕಲೆಗಾರಿಕೆ ಎಂಚಿನಂಡ ಐನಂಜಿ ಅಕಲೆ ಮನವರಿಕೆ ಮಾಲ್ತದ ಐನ ದೀಪಾದ ನಂಗೆ ಬೋಡಾಪಣಂಚಿನ ಒಂಜಿ ಉದ್ದೇಶ ಅಂದು ನಮ್ಮ ಪಾಣರ ಅಜಿಲ ನಲಿಕೆ ಕೋಪಲ ಇನ್ನು 4 ಪುದರ್ಲ ಒಂಜೇ ಪನ್ಪಡಂಚಿನ ಮನವರಿಕೆ ಗೌರ್ಮೆಂಟ್ ಮುಟ್ಟವಡು ಪನ್ಪಡಂಚಿನ ಆಸೆ ಉಂಡು ಅಂಚನೆ ಅಧ್ಯಕ್ಷರು ರಾಮಣ್ಣ ಬಿಳಿಂಜಲ ಅಂಚನೆ 6 ಐಕ್ ಎಂಚಿನ ಮಲ್ಪುಂದಲ್ಲ ಫುಲ್ಲು ಎನ್ನ ವ್ಯವಸ್ಥೆ ಯಾರು ಮಲ್ಪ ಪನ್ಪಡಂಚಿನ ಉದ್ದೇಶ ಆರ್ಲ ಪಂತೇರಿ ನೆಕ್ ಮಾತೆರ್ಲ ಕೈ ಜೋರ್ಸಾಡು ಪಣದು ವಿನಮ್ರ ವಿನಂತಿ ಮಲ್ತೊಂದುಲ್ಲೆ ಅಂಚ ಇನಿ ಈ 13 ಪೊರ್ಲುದ ವಾರ್ಷಿಕೋತ್ಸವಡು ನಮ್ಮ ಮಾತೆರ್ಲ ಸೇರ್ದ ನನ್ನ ಮಿತ್ತಿಗೆ ನೇರ್ದು ಮಲ್ಲ ಮಾತೆರ್ಲ ಒಟ್ಟಾದ ಪೊರ್ಲುಡ ಕ್ರೀಡೋತ್ಸವಲ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲ ನಿನ್ನ ಮಾತ ಮಲ್ಪಣಂಚಿನ ಯೋಗ ಭಾಗ್ಯನು ಉಳ್ಳಾಲ್ತಿ ಪಂಚಲಿಂಗ ಸೇರಿದೇವಿರಲ್ಲ ಅಪ್ಪೆ ಗುರು ಉಳ್ಳಾಲ್ದಿಲ್ಲ ಅನುಗ್ರಹ ಮಲ್ತ ಕಾಪಾಡು ಪಣದು ಎನ್ನ ರಡ್ಡಿ ಪ್ರಾಸ್ತಾವಿಕ ಭಾಷೆನೇ ಯಾನ ಉಂತಾಪೆ ತನ್ನ ಪ್ರಾಸ್ತಾವಿಕ ನೋಟ್ಗಳಿಂದ
ಈ ಸಮಾಜಕ್ಕೆ ಮಾಹಿತಿಯನ್ನು ರವಾನಿಸಿದಂಥ ಗೌರವಾನ್ವಿತ ಶ್ರೀಯುತ ದಯಾನಂದ ಸೇರ ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬಿರುವುದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಈ ವೇದಿಕೆಯಲ್ಲಿ ಶ್ರೀಯುತ MD ವೆಂಕಪ್ಪ ಜಿಲ್ಲಾ ಗೌರವ ಅಧ್ಯಕ್ಷರು ನರಿಕೆಯವರ ಸಮಾಜ ಸೇವಾ ಸಂಘ ತಾವು ತಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ವಿನಂತಿಸ್ಕೊಡ್ತಾ ಇದ್ದೇವೆ. ಬಂಟ್ವಾಳ ತಾಲೂಕು ನಲಿಕೆ ಸಮಾಜ ಸೇವಾ ಸಂಘದ 14ನೇ ವರ್ಷದ ಈ ಮುಸ್ಸಂಜೆದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ಎನ್ನ ಆತ್ಮೀಯರಾಯನಂಚಿನ ರಾಮಣ್ಣ ಪಲಿಂಜರೆ ಅವೇ ರೀತಿ ಕಾರ್ಯಕ್ರಮಡು ಉಪಸ್ಥಿತರುಪ್ಪುನಂಚಿನ ನಿಕಟಪೂರ್ವ ಅಧ್ಯಕ್ಷರಾಯನಂಚ ರಮೇಶ್ ಕಡ್ಮರೆ, ಪುತ್ತೂರು ತಾಲೂಕು ಅಧ್ಯಕ್ಷರಾಯನಂಚಿನ ರವಿ ಎಂಡಸಾಗುವೆರೆ, ದಯಾನಂದ್ ಸೇರೆರೆ, ಅವೇ ರೀತಿ ಮಾತನಾಡಿದ ಹಿರಿಯರಾಯನಂಚಿನ ನಮ್ಮ ಸೋಮನಾಥರೆ ಅನಂತಾಡಿ, ಅವೇ ರೀತಿ APP ಸರ್ಕಾರಿ ವಕೀಲರಾಯನಂಚಿನ ಜನಾರ್ದನ್ರೆ, ಹುಟ್ಟು ಹೋರಾಟಗಾರ, ಭೂಮಿ ಹೋರಾಟಗಾರ, ದಲಿತ ಪರ ಹೋರಾಟಗಾರ ಆಯ್ನಂಚಿನ ಶೇಷಪ್ಪ ಬೆದ್ರಕಾಡ್ರೆ, ಭಾರಿ ದುಂಬುಡ್ದು ಕಲ ನಮ್ಮ ಸಂಘಟನೆಗೆ ಬೋಡಾದ ಹೋರಾಟ ಮನಪುರಂಚಿನ ವೇದಿಕೆ ಡಿಪ್ಪಣ ದಾಮೋದರ್ರೆ, ಅವೇ ರೀತಿ ಮಹಿಳಾ ಪ್ರತಿನಿಧಿ ಆಯ್ನಂಚಿನ ಶ್ರೀಮತಿ ಗೀತಾ ಮೇರೆ, ಅವೇ ರೀತಿ ಮಹಿಳೆಯರೇ, ಮಹನೀಯರೇ, ಬೊಕ್ಕ ಜೋಕ್ಲೆ ಬಹುಶಃ ಭಾರಿ ಒಂಜಿ ವಿಶಿಷ್ಟವಾಯಿನ ಕಾರ್ಯಕ್ರಮ ದಾಯ ಪನ್ನೆಂಡ ಏತ ಸಂದರ್ಭಡು ಜಿಲ್ಲಾ ಸಂಘಡು ತಾಲೂಕು ಸಂಘಲೆಡೆ ಇಡೀ ದಿನದ ಕಾರ್ಯಕ್ರಮ ಅಂತದ್ದು ರಾತ್ರಿ ಹಿಡಿದು ಬೊಲ್ಪ ಮುಟ್ಟ ಕಾರ್ಯಕ್ರಮ ಅಂತನಂಡು ಒಂದು ಬೊಲ್ಪುಡ್ದು ಬಯ್ಯ ಮುಟ್ಟ ಮಂತದ ಪಿರ ಮುಸ್ಸಂಜೆಡು ಸಮಾರೋಪ ಸಮಾರಂಭ ಮಂತ ನಾವು ನಿಜವಾದ ರಾಮಣ್ಣ ಪಿಂಜ ಅಧ್ಯಕ್ಷತೆಡು ಒಂಜಿ 6 ಚಾಲೆಂಜಿಂಗ್ ಸ್ಟಾರ್ ಆರೆಂಡ ಸುರು ಪ್ರಸ್ತಾವನೆ ಮನ್ಪಣಗೆ ಯಾನ್ ಪಂಡೆ ಎಂಚ ರಾಮಣ್ಣ ನಮ್ಮ ಜನಕ್ಕುಲ್ ಪಗಲ್ಲೆತ್ತನೇ ಬರ್ಪುಜೇರಿ ರಾತ್ರಿಗೆ ಬರುವೆರ ಅಂದು ಅವತ್ತಂದೆ 31ನೇ ತಾರೀಕು ಹೊಸ ವರ್ಷದ ಆಚರಣೆದ ಕೆಲವದಕ್ಲೆಗೆ ಹುಮ್ಮಸ ಜವಣೆರೆಗೆ ಎಂಚ ರಾತ್ರಿ ಇದ್ದಿ ಬರ್ಪೆರವು ತೂಲೇರು ಒಂಡೇರು ಅಂಚನೆ ಆ ಆರ್ನ ಒಂಜಿ ಕೂಡಾಟಿಕೆದ ಜವಣೀರು ಪೂರ ಪದಾಧಿಕಾರಿ ಎಲ್ಲ ಒಂಜಿ ಭಾರಿ ಲೆಕ್ಕದ ಒಂಜಿ ಕಾರ್ಯಕ್ಷೇತ್ರಗೂ ಮಂತದೆ ಇನಿ ಮಾತಾಡಿದೆಚ್ಚ ಮಹಿಳೆಯರೆಲ್ಲ ಜೋಕುಲ್ಲ ಈ ಕಾರ್ಯಕ್ರಮದ ಉಪಸ್ಥಿತಿ ಉಪ್ಪಣವು ನಿಜವಾದಿಲ್ಲ ನಮ್ಮ ಸಂಘದ ದುಂಬದ ಒಂಜಿ ಶುಭ ಸೂಚನೆ ಎಂದು ಪಡೆದು ಈ ಸಂದರ್ಭ ಪಣಿಯರ ಬಯಸುವೆ. ಬಹುಶಃ ಇತ್ತದ ಜನಕ್ಕುಲೆಗೆ ಈ ಸಂಘಟನೆ ಎಂದು ಪಣ್ಣೆಂಡ ಸಂಘ ಅಂದು ಪಣ್ಣೆಂಡ ಅವಳೊಂಜಿ ಪುತ್ತೂರೊಂಜಿ ಸಂಘ ಉಂಡು, ಒಂಟೋಳೊಂಜಿ ಸಂಘ ಉಂಡು, ಕುಡ್ಲಾಡೊಂಜಿ ಸಂಘ ಉಂಡು, ಎಂಚಿನಪ್ಪ ಸಂಘ ಒಂದು ಪಣ್ಪಣ ಒಂಜಿ ಆಶ್ಚರ್ಯ ನಿಕ್ಲೆ ಬರ್ಪಣವು ನಿಜವಾದ ಒಂಜಿ ಇತ್ತು ನಾವು ಅಂಡ ಇನಿ ಈ ಸಂಘಟನೆಯಿಂದ ಪಣ್ಪಣವು ಇತ್ತು ನಡೆದವರೇ ಇನಿ ನಮ್ಮ ಜೋಕ್ಲಿಗೆ ಈ ವೇದಿಕೆ ತಿಕ್ಕಂಡು ಏತ ಜೋಕುಲನ ನೀನು ಕುಣಿದು ಕುಪ್ಪಳಿಸಿನ ಈ ಜೋಕ್ಲಿಗೆ ವೇದಿಕೆ ಅಂತ ಪಣ್ಣೆಂಡ ಈ ಸಂಘಟನೆ ಎಕಡೆ ಸೋಮನಾಥೇರು ಹಿರಿಯಾರ ಪಂಡೇರು ಭಾರಿ ದುಂಬುಡು ನಮ್ಗೆ ಇಂಚಿನ ವೇದಿಕೆಯಲ್ಲಿ ಮಾತ್ರ ತಿಕ್ಕೊಂಡಿದ್ದಾಂಡು ಇಂಚಿನ ವೇದಿಕೆ ಇದ್ದಾಂಡು ಆ ವೇದಿಕೆಯನ್ನು ಸೃಷ್ಟಿ ಮಂತನ ಈ ಜನಾಂಗದ ಒಂಜಿ ಅಪ್ರತಿಮ ಹೋರಾಟ ಅವು ನಿಜವಾದಲ್ಲ ನಮ್ಮ ಜನಾಂಗ ಸಂದೋಡ ಒಂಜಿ ಜಯ ಅಂತ ಬಂದು ಈ ಸಂದರ್ಭ ಪಣಿಯರ ಬಯಸುವೆ. ಅವೇ ರೀತಿ ಇಡೀ ನಮ್ಮ ಮುಖ್ಯವಾದ ತೋಡನೆ ಸಾಮಾಜಿಕ, ಅವೇ ರೀತಿ ಶೈಕ್ಷಣಿಕ, ಅವೇ ರೀತಿ ರಾಜಕೀಯ ದಾಯ ಪನ್ನೆಂಡ ಇನಿ ದುಂಬುಡು ನಮ್ಮ ಭಾರಿ ನಮ್ಗೆ ಋಗ್ವೇದ ಕಾಲೋಡೆ ನಮ್ಮ ಅಮರಸಿಂಹನ ಅಮರಕೋಸೋಡೆ ನಮ್ಮ ಪ್ರಸ್ತಾವನೆ ಉಂಡು ಪಡೆದ ವಿದ್ವಾಂಸರು ಬೆಳಕು ಚೊಲ್ಲೇರು. ಜೊತೆಗೆ ಜಗದೋಸಿ ಬಸವಣ್ಣೆ 17ನೇ ಶತಮಾನೋಡೆ ಬಂತೇರು ಹಿರಿಯರಣ್ಣ ಇವರು ಹಿರಿಯರೇ ಈ ಪಾಣರರು, ವಿದ್ಯೆ ಬುದ್ಧಿ ನೃತ್ಯ ಕಲೆ ಸಂಸ್ಕೃತಿ ಹಿರಿಯರು ಇವರು ಹಿರಿಯರೇ, ಶರಣರಿಗೆ ಸರಿಗಟ್ಟಿದವರು ಇವರು ಪಣ್ಪಣಜಿ ಪಾತ್ರನು ಜಗದೋಸಿ ಬಸವಣ್ಣೆ ಪಂತೇರು. ಹಿನಿ ನಮ್ಮ ದುಂಬಂಚೆತ್ತ ಇಂಚೆತ್ತ ಪಣ್ಪುಣ ಹಿಡ್ದಲ್ಲ ವಾಸ್ತವಿಕವಾದ ಇತ್ತದ ಸಮಯಡು ನಮ್ಮ ವಾರೈತಿಡ್ಬೋಡು ಇನಿ ಸಾಮಾಜಿಕವಾದ ನಮ್ಮ ಇಂಚಿನ ಕ್ರೀಡಾಕೂಟಲೇನು ಮನ್ಪಣಿತ ಮೂಲಕಲ ಇಂಚಿನ ವಾರ್ಷಿಕೋತ್ಸವಲೇನು ಮನ್ಪಣಿತ ಮೂಲಕಲ ನಮ್ಮ ಜನಕ್ಕುಲೇನು ಇತ್ತನಂಚಿನ ಪ್ರತಿಭೆಲೇನು ಪಿದೈಗೊಂಡರ್ಪಣಿತ ಮೂಲಕಲ ಐನು ಪ್ರತಿಯೊರಿನ ಕಣ್ಣಿಗೆ ತೋಜಾರಬೋಡದು ಇನಿ TV ಮಾಧ್ಯಮದ ಪ್ರಸಾರ ಮನ್ಪಣಿತ ಮೂಲಕಲ ನಮ್ಮ ಸಮಾಜದ ಕನ್ನಡ ನಮ್ಮ ಅಧ್ಯರ್ಥ ತೋಜೋಡು
ಇನ್ನು ಸಮಾಜಡು ನಮ್ಮ ದುಂಬು ಬರೋಡು ನಂಡ ರಾಜಕೀಯವಾದಲ ನಮ್ಮನ್ನು ಕಣ್ಣು ಬಡಿದು ತೂವಡು, ಜೊತೆಗೆ ನಮ್ಮ ಸಾಮಾಜಿಕವಾದಲ ನಮ್ಮ ಕೇವಲ ಪಿದನ್ನಾಗ ಎಡ್ಡ ರೀತಿ ಇರ್ತದೆ ಯಾರಂದ್ರೆ ನಮ್ಮ ಇಲ್ಲಬಾಗಿಲ್ಲ ಎಡ್ಡೆಬೋಡು, ನಂಗೆ ಪ್ರತಿಯೊರಿಯಾಗಲ ಒಂದು ಇಲ್ಲಬೋಡು, ನಂಗೆ ಪ್ರತಿಯೊರಿಯನ್ನು ನಮ್ಮ ಇಲ್ಲಬಾಗಿಲ್ಲ ಎಡ್ಡೆಬೋಡು, ಈ ರೀತಿ ನಮ್ಮ ಪೋಡು, ಜೊತೆಗೆ ನಮ್ಮ ನೇಮ ಕಟ್ಟಾಡು, ನಮ್ಮ ಬೇತೆ ಉದ್ಯೋಗ ಮಾಡ್ಪಾಡು, ನಮ್ಮ ಜೋಕ್ಲಿನ ಶಿಕ್ಷಣ ತುಂಬಿಕೊಂಡ್ರೋಡು. ಆ ಶಿಕ್ಷಣ ಕೊಂತ ದಂಡ, ಆ ಶಿಕ್ಷಣದ ಮೂಲಕ ನಮ್ಮ ಸಮಾಜದ ಕಣ್ಣನ್ನು ತೆರೆಸೋಡು. ಜೊತೆಗೆ ಸರ್ಕಾರಗಳು ನಂಗೆ ಪ್ರಯೋಜನ ಉಂಡು, ಆ ಸರ್ಕಾರದ ಪ್ರಯೋಜನ ಪಡೆಯರ್ಲ ನಮ್ಮ ಒಗ್ಗಟ್ಟಾವನೋಡು ಎಕಡೆ ದಯಾನಂದ ಸೇರಿಯರ್ ಪಂಡೇರು ಇನಿ ನಮ್ಮ ಮಾತದಿಕ್ಕಳು ನಮ್ಮ ಉಲ್ಲ ಆ ಒಗ್ಗಟ್ಟಿನ ನಮ್ಮ ಮಾತ ಒಂಜಾದ ಕ್ರೋಢೀಕರಿಸಿದಂಡ ನಮ್ಮ ಶಕ್ತಿನ ಪ್ರದರ್ಶನ ಮಾಡ್ಪರೆ ಸಾಧ್ಯತೆ ಉಂಟು. ಇನ್ನು ಸರ್ಕಾರಗಳು ಬೇತೆ ವರದಿಲು ಬರೋದುಂಡು, ಕಾಂತರಾಜ ವರದಿ ಬರ್ಪುಂಡು, ಸದಾಶಿವ ಆಯೋಗ ಬರ್ಪುಂಡು. ಆ ಸಂದರ್ಭಡು ಇನಿ ಮೀಸಲಾತಿಯಿಂದ ಪಣಪುನ ಒಂಜಿ ಒದ್ದಾಟ ಮಣಪುಣಕ್ಲೆಗೆ ಹೆಚ್ಚ ಬಾಕಿ ಮಣಿಪಂದ ಇತ್ತಿನ ಸಮಾಜಕ್ಕೂ ಕಮ್ಮಿಯಿಂದ ಪಣಪುಣಂಜಿ ವಿಚಾರವುಳ್ಳ ಕೆಲವು ಸಂದರ್ಭಡು ಬತ್ತು ಪೋಪುಂಡು. ಅಂಚಿನ ಸಂದರ್ಭಡು ಇಡೀ ಜಿಲ್ಲೆಡು ತಾಲೂಕು ವಾರ ಹಿಡಿದು ಬತ್ತನ, ಜಿಲ್ಲಾ ವಾರ ಹಿಡಿದು ಬತ್ತನ, ರಾಜ್ಯ ಮುಟ್ಟಾಗಲ ನಮ್ಮ ಇನ್ನು ಹೋರಾಟ ಮಾಡ್ಕೊಂಡಿ ಪರಿಸ್ಥಿತಿ ಬೋಡು. ಅವೇ ರೀತಿ ಇನಿ ನಂಗೆ ವಂಶ ಪಾರಂಪರ್ಯವಾಗಿ ಬತ್ತನಂಚಿನ ದೈವಾರಾಧನೆ. ಆ ದೈವಾರಾಧನೆ ಕಲೆಲ ಇನಿಕ್ ಒಂಜಿ ಟೈಪ್ಡು ಹಿಡಿತ ತತ್ವನುಂಡ ಅನ್ನೋ ನಂಗೆ ತೋಜುಂಡು. ನಮ್ಮ ತಪ್ಪುಡ್ದ ದತ್ತು ಸಮಾಜದ ಈ ಆಧುನಿಕತೆದ ಒಂಜಿ ಆಗು ಹೋಗುಡ್ದಾದ ಆ ಹಿಡಿತಲ ತತ್ವನುಂಡ. ಆ ದೈವಾರಾಧನೆಯ ಪದ್ನಾಜಿ ನೆಲೆ ಅವು ಸರಿಯಾದ ನಡಪ್ಪೆರೆ ನಮ್ಮ ಇನ್ನು ನನಲ ಗಟ್ಟಿ ಮಂತದು ಆಚಾರಡು ಕಟ್ಟಗ ನೀತಿಡು ಬಿರಿಕ ರಾಜ್ಯ ಕಲಟ್ಟು ರಾಜ್ಯ ಉಂತುಲಾಂಚಿನ ನಮ್ಮ ನಲಿಕೆ ಜನಾಂಗ ಐನು ಸಮಾಜಗೂ ನಮ್ಮ ಒಂಜಿ ಆ ಕಲೆನು ಸರಿಯಾದ ರೀತಿಯಲ್ಲಿ ಪ್ರಚುರ ಪಡಿಸಗ, ಜೊತೆಗೆ ನಮ್ಮ ಕಟ್ಟುಪಾಡಲೆ ನಮ್ಮ ಸರಿಯಾದ ಆಚರಣೆ ಕೊಂಡ್ರಗ ಐನ ಮೂಲಕ ನಮ್ಮ ಸಮಾಜವನ್ನು ಕಟ್ಟಗ ಅಂದು ಪಂಡ್ಪಣಂಜಿ ಪಾತ್ರಗಳನ್ನ ಈ ಸಂದರ್ಭಡು ಪಣಿಯರ ಬಯಸುವೆ. ಹೆಚ್ಚಿಗೆ ಆದ ನಮ್ಮ ಜವಣಿಯರು ಇತ್ತದ ದೈವಾರಾಧನೆ ಕಾಲವೈದ್ಯಪ್ಪನ ಜವಣಿಯರು ಐಕ್ಯ ಸಂಬಂಧಿಸಿನ ಸಂಧಿ ಪಾರ್ಧನಲ್ಲೇನು ತೆರೆಯೊಂದು ಐಕ್ಯ ಸರಿಯಾಯಿನ ಕುಣಿತಲು ಏನು ಮಂತದು ಓಲ್ಲ ಸಂಪ್ರದಾಯ ತಪ್ಪಂದ ಲೆಕ್ಕ ನಮ್ಮ ಪೋಯಿ. ಅವೇ ರೀತಿ ಸಮಾಜಡು ಇತ್ತಿನಂಚಿನ ಪ್ರಗತಿಪರ ಹೋರಾಟಗಾರರು ಏರುಳ್ಳೇರು ಬೆದ್ರಗಡೆ ಸೇಸಪ್ಪೇರು ಅರೆ ಎತ್ತ ಒಂಜಿ ಹೋರಾಟಲೇನು ಮಂತೇರು, ಭೂಮಿಗೆ ಬರಲು ಹೋರಾಟ ಮಂತೇರು, ಸಾಮಾಜಿಕ ಅನ್ಯಾಯದ ಬಗ್ಗೆ ಹೋರಾಟ ಮಂತೇರು. ಅಂಚಿನ ಪ್ರಗತಿಪರ ಸಂಘಟನೆಯೊಟ್ಟಿಗೆಲ್ಲ ನಮ್ಮ ಕೈ ಜೋಡಣೆ ಮಂತೊಂಡು ದಾಯ ಪಂಡಂಡ ಇನ್ನು ಸಮಾಜಡು ಒಗ್ಗಟ್ಟಿಂದ ಪಣ್ಪುಣ ಎಗಡೆ ಎರ ಪಂಡೇರು ಬೊಲ್ಪದ ಕಾರ್ಯಕ್ರಮಗೂ ದೀಪ ಪೊತ್ತನಾಗ ಒಂಜಿ ಬತ್ತಿಗೆ ತೂಕೊರಿಯರಿಗೆ ಆ ಒಂಜಿ ಬತ್ತಿ ಬೇಗ ಪೊತ್ತುಜಿ ಗಾಳಿ ಇಡ್ದದು ಮಾತ ಬತ್ತಿನ ಒಟ್ಟಿಗೆ ಮಂತೇರಿಗೆ ಐಕ ಪತ್ತರಿಗೆ ಅವು ಗಾಳಿ ಬತ್ತನತ್ತು ಓವು ಬತ್ತಲ್ಲ ತೆಕ್ಕಂದೆ ಭಾರಿ ಸೋಕುಡೊಂಜಿ ಪ್ರಜ್ವಲಿಸನಿಗೆ ಐನ ಅರ್ಥ ಹಂಚಿನ ಪಣ್ಣೆಂಡ ಒಗ್ಗಟ್ಟು. ಇನ್ನು ಆ ಮಾತ ಬತ್ತಿನ ಒಟ್ಟಿಗೆ ಸೇರಿನ ಇರ್ತಾದೆ ಅವಳೊಂಜಿ ಒಗ್ಗಟ್ಟಾಂಡು. ಅವೇ ರೀತಿ ನಮ್ಮ ಸಮಾಜದ ನಮ್ಮ ಸಂಸ್ಕೃತಿ ನಮ್ಮ ಹೊರಿತೋಣ್ಗ, ನಮ್ಮ ಪಾರ್ಧನದ ಒಂಜಿ ಭಂಡಾರವನ್ನು ನಮ್ಮ ಹೊರಿತೋಣ್ಗ, ನಮ್ಮ ಮಣ್ಪುನಂಚಿನ ದೈವಾರಾಧನ ಕಲೆಯನ್ನ ನಮ್ಮ ಹೊರಿತೋಣ್ಗ ಐನ ಮೂಲಕ ಶಿಕ್ಷಣ ಪಡೆದು ಇನಿ APP ಜನಾರ್ದನ್ ಒಳ್ಳೇರು ಒಂಜಿ ಕಳ್ಳೋಡು ಆರ್ನ ಪೊಪ್ಪ ಎನ್ನ ಬಾರಿ ಮಲ್ಲ ಒಂಜಿ ಮಿತ್ರೆ ಯಾನು ಕುಡ್ಲಾಡು ಕೆಲಸ ಉಂಟುನಾಗ ಅಂಬೇರೆನ್ಗೆ ಹಾಸ್ಟೆಲ್ಗೆ ಸೇರಾಯರೆ ಆರೆಗೆ ಕದ್ರಿದ್ದ ಆಡೆ ಪೋಪುನ ಬಸ್ಸಕ್ಕೆ ಆರೇನು ಕುಳ್ಳದು ಬಿಡ್ತೇನೆ ಬೇರೆ ಪೊಪ್ಪಣ್ಣ ಇನಿ ಒಂಜಿ ಸರ್ಕಾರಿ ವಕೀಲರದು ನಮ್ಮ ದೊಡ್ಡ ಕುಳಿದೇರು ಹೌದು ಆಡಾಂಡು ಆರ್ಲ ಆಣಿ ಆ ಶಿಕ್ಷಣ ಪಡವಂದ ಇತ್ತುದಂಡ ಆ ಬಂಗಡು ಆರು ಕಲ್ಪನೆ ಇತ್ತುದಂಡ ಆರು ಇನಿ ಒಂಜಿ ಸರ್ಕಾರಿ ವಕೀಲರಾದು ಕಾನೂನದ ಒಂಜಿ ಸಲಹೆಗಾರ ಅದು ಆರು ಸರ್ಕಾರದ ಉದ್ಯೋಗದ ಮೆರೆಯರ ಎತ್ತನ ಐನು ನಮ್ಮ ನಿದರ್ಶನ ದಿವನೋಡು ಸಂಘಟನೆಯಲ್ಲ ಅಂಚೆನೆ ಎಡ್ಡನ್ನವು ಆಲ್ದವನ್ನು ಪಣದು ಅರಿದು ಆ ಎಡ್ಡನ್ನ ವಿಚಾರಕ್ಕೂ ನಮ್ಮ ಬೆಂಬಲ ಕೊರಂದು ಪೋಯಿ ಐನ ಮೂಲಕ ನಮ್ಮ ಇಲ್ಲ ಬಾಗಿಲನ್ನ ನಮ್ಮ ಹೊರಿತೋಣ್ಗ ನಮ್ಮ ಮಹಿಳೆಯರನ್ನ ಎಡ್ಡ ರೀತಿ ಹಿಡಿದೋಣ್ಗ ನಮ್ಮ ಪೊಂಜೋಕ್ಕಳಿಗೆ ಆಂಜೋಕ್ಕಳಿಗೆ ವಿದ್ಯೆ ಕೊರ್ಪುಣ ಮೂಲಕ ನಮ್ಮ ಸಮಾಜಡು ಮಾತ ಸಮಾಜಗಳ ಸರಿ ಸಮಾನವಾದ ಬೋಲೆಕ್ಕ ಅಂದು ಪಣ್ಪುಣೊಂಜಿ ಪಾತ್ರೆಗಳನ್ನು ಪಂಡೋದು ನಮ್ಮ ರಮಣ ಪಿಲಿಂಜ ಅಂಚಿನ ಒಂಜಿ ಯುವಕರು ಇನ್ನಿತ್ತಾರು ರಾಜಕೀಯಡ್ಲ ಒಂಜಿ ಸರ್ಕಾರ ಲೆವೆಲ್ಡ್ ನೇಮಕ ಆತನಾರು ಭೂನ್ಯಾಯ ಮಂಡಳಿಗೆ ಸದಸ್ಯ ಆಧಾರ ನೇಮಕ ಆತೇರು ಇನಿ ಇಂಚಿನ ಮಾತ ಸರ್ಕಾರಗೂ ಅನುಕೂಲಕರವಾದ ಉಪ್ಪುನಂಚಿನ ಜನಕುಲೆಲ್ಲ ಪತ್ತೊಂದು ಆರು ಇನಿ ಆರೊಂದು ಟೈಪ್ ಭಾರಿ ವರ್ಷ ಹೊಡೆದು ತುಂಬ ಬಿಟ್ಟಲ್ಲ ಫೀಲ್ಡ್ ವರ್ಕ್ ಮಾಡ್ಕೊಂಡಿಟ್ಟು ಜನಕುಲ ಇಲ್ಲಡಕ್ಬೋದು ಜನಕುಲನ್ನು ಒಗ್ಗಟ್ಟು ಮಾಡ್ಕೊಂಡಿಟ್ಟು ಬೆಂದೊಂದುಲ್ಲೇರು ಆ ಒಗ್ಗಟ್ಟದ ಫಲ ಆರೆಗೆ ಇನಿ ಆರು ಒಂಜಿ ಸರ್ಕಾರ ಆರೇನು ಕಣ್ಣು ತೆರಪು ಲೆಕ್ಕ ಆತಂಡು ಆರ್ಲೆಕ್ಕಂತನ ಜವಣಿಯರು
ಇದನ್ನು ನಮ್ಮ ಕಡಂಬು ರಮೇಶರು ಮೊರಾಣಿ ಮುಟ್ಟ ಜಾಗೆಗೆ ಬಾಡದು ಸಂಘದ ಜಾಗೆಗೆ ಬಾಡದು ಇನಿತ್ತೆ ಕಡಂಬುಡು ಕಟ್ಟುಣಂಚನೆ ವೆಂಕಟರಮಣ ದೇವಸ್ಥಾನ ಬಾಡದು ಒಂಜಿ ಪೊರ್ತುಲ ಆರು ವಿಶ್ರಾಂತಿಯಿಂದ ಇದ್ದಂದೆ ಆರ್ನ ಆರೋಗ್ಯ ಆಲಾಂಡ ಐಕ್ ಬೆಂದೊಂದುಳ್ಳೇರಿ ಇನ್ನು ಈ ಕಡಂಬುಡು ಇಡೀ ನಮ್ಮ ದಕ್ಷಿಣ ಕನ್ನಡತ್ತು ಉಡುಪಿ ಹತ್ತು ಇಡೀ ನಮ್ಮ ಜಿಲ್ಲೆತ್ತು ನಮ್ಮ ರಾಜ್ಯದ ಅಂಚಿನ ಭಜನ ಮಂದಿರ ಇದ್ದು ಬಂದದು ಯಾನ ಈ ಸಂದರ್ಭ ಪಣಿಯರೆ ಬಯಸುವೆ ನೆಕ್ಕಲ ನಮ್ಮ ಮಾತೆಲ್ಲ ಕೈ ಜೋಡಿಸೋಡು ಯಾನ ಇತ್ತೆ ಕಡೆ ಬೈಯಡ್ಲ ಹೋದು ಐನ ಕೆಲಸಲೇನು ತೂದು ಬತ್ತೆ ಎಲ್ಲಂಜ ಐನ ಉದ್ಘಾಟನಾ ಕಾರ್ಯಕ್ರಮಗೂ ಪ್ರತಿ ಒಂಜಿ ಜೋಕ್ಲು ಹಿಡ್ದು ಬತ್ತನ ಪೊಂಜಿ ಹಿಡ್ದು ಬತ್ತನ ಅಂಜಿ ಹಿಡ್ದು ಬತ್ತನ ಪೂರ ಜನಲ ಬತ್ತದು ಸಹಕರಿಸೋದು ಪಣ್ಣದು ಕೇನೊನ್ನೆತ್ತ ಮೂಲಕ ಎಂಕಲ ಈ ಕಾರ್ಯಕ್ರಮ ರಡ್ಡು ಪಾತ್ರ ಅವಕಾಶ ಮಂತು ಕೊರೋನ ಮಾತೆರೆಗಳ ಒಂದಾಣೆ ಮಂತೊಂದು ಎಂಗೆ ನನೊಂಜಿ ಮದಿಮೆದ ಕಾರ್ಯಕ್ರಮಕ್ಕೆ ಪೋಯರಂಡು ಎನ್ನ ಮಗನ ಒಂಜಿ ಕ್ಲಾಸ್ಮೇಟ್ ಒಂಜಿ ಮದಿಮೆದ ಅಂಚದ ಎಂಕ್ ಸಭೆಟ್ಟು ಒಂಚೂರು ಪೋರೆ ಅನುಮಂತು ಕೊರಪಣ್ಣು ಕೇನೊಂದು ಎಣ್ಣ ರಾಡು ಮಾತನ್ನು ಮುಗಿಪೋಯ ಜೈ ಹಿಂದ್. ನಾವು ಹಿಂದೆ ಹೇಗಿದ್ದೇವೆ, ಇನ್ನು ಮುಂದೆ ಹೇಗೆ ಈ ಸಮಾಜದಲ್ಲಿ ಬಾಳಬೇಕು ಎನ್ನುವುದು ಬದಲಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಈ ಕ್ಷೇತ್ರದಲ್ಲಿ ನಾವು ಮುಂದುವರಿಯಬೇಕು. ಜೊತೆಗೆ ನಾವು ಯಾವುದೇ ಉದ್ಯೋಗವನ್ನು ಹೊಂದಲಿ, ಆದರೆ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣದಿಂದ ವಂಚಿತರಾಗಬಾರದು. ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣವನ್ನ ನೀಡಿ ಅನ್ನುವ ಒಂದು ಒಳ್ಳೆಯ ಶುಭ ಸಂದೇಶವನ್ನು ನಮಗೆ ರವಾನಿಸಿದಂತ ಶ್ರೀಯುತ MD ವೆಂಕಪ್ಪ ಇವರಿಗೆ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮುಂದೆ ನಮ್ಮ ವೇದಿಕೆಯಲ್ಲಿ ಶ್ರೀಯುತ ಜನಾರ್ದನ ಬಡುಲಿ ದೈವ ಆರಾಧಕರು ವೇದಿಕೆಗೆ ಬಂದಿದ್ದಾರೆ, ವೇದಿಕೆಯಲ್ಲಿದ್ದಾರೆ. ತಮ್ಮನ್ನ ಸರ್ ಬಹಳ ಪ್ರೀತಿಯ ಗೌರವದ ಸ್ವಾಗತದೊಂದಿಗೆ ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಶ್ರೀಯುತ ರಾಮಣ್ಣ ಪಿಲಿಂಜ ಇವರು ಶಾಲು ಬೋಧಿಸಿ ಪುಷ್ಪವನ್ನು ನೆತ್ತಿ ಇವರನ್ನ ಗೌರವಿಸಬೇಕಾಗಿ ವಿನಿಸಿಕೊಡ್ತಾ ಇದ್ದೇನೆ. ಹಾಗೆ ಮುಂದೆ ಈ ವೇದಿಕೆಯಲ್ಲಿ ಶ್ರೀ ಜಯಪ್ರಕಾಶ್ 16 ಉಪಾಧ್ಯಕ್ಷರು ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಸರ್ ತಮ್ಮನ್ನ ತಮ್ಮ ಅನಿಸಿಕೆಗಾಗಿ ತಮ್ಮನ್ನ ಮೈಕ್ ಪಾಯಿಂಟ್ಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಟ್ವಾಳ ತಾಲೂಕು ನಳಿಕೆಯವರ ಸಮಾಜ ಸೇವಾ ಸಂಘ ಇದರ 19ನೇ ವರ್ಷದ ಸಂಧ್ಯಾ ವಾರ್ಷಿಕೋತ್ಸವ ಹಾಗೂ ಕ್ರೀಡಾಕೂಟದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನನ್ನ ಆತ್ಮೀಯರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ SC/ST ಘಟಕದ ಅಧ್ಯಕ್ಷರು, ಹಾಗೆ ಪುತ್ತೂರು ತಾಲೂಕು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು ಆದ ನನ್ನ ಆತ್ಮೀಯರಾದ ರಾಮಣ್ಣ ಪಿಲಿಂಜರವರೇ. ರಾಮಣ್ಣ ಪಿಲಿಂಜರವನ್ನು ನಾನು ಯಾವಾಗಲೂ ಮಾತಾಡುವಾಗ ಅವರನ್ನೊಂದು ಪಿಲಿ ಅಂತ ಹೇಳೋದು ನಾನು, ಯಾಕೆಂದ್ರೆ ನನ್ನ ತಮಾಷೆಯಲ್ಲಿ ಪಿಲಿ ಅಂದರೆ ಒಂದು ಲೀಡರ್ಶಿಪ್ ಇದ್ದವರು, ಅವರ ಜೊತೆಯಲ್ಲಿ ತುಂಬ ಜನ ಇರ್ತಾರೆ, ಅವರು ಸ್ವಲ್ಪ ಶಕ್ತಿ ಕೂಡ ನಮಗೆ ಪಕ್ಷದಲ್ಲಿ. ಇಂಥ ಒಂದು ವ್ಯಕ್ತಿ ನಮಗೆ ಕಾಣಸಿಗುವುದು ಕಮ್ಮಿ ಒಂದು ಪಕ್ಷದಲ್ಲಿ. ಒಂದು ಬಹಳ ನಿಯತ್ತಿಯಲ್ಲಿ ಕೊಟ್ಟ ಕೆಲಸ ಜವಾಬ್ದಾರಿಯನ್ನು ಒಂದು ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಕೆಲಸಗಾರ ನಮ್ಮ ರಾಮಣ್ಣ ಪಿಲಿಂಜರವರು. ನಮಗೆ ಒಂದು ತಿಂಗಳ ಮೊದಲೇ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಕೂಡ ಒಂದೆರಡು ಸಲ ಬರಬೇಕು, ಶಾಸಕರನ್ನು ಜೊತೆಗೆ ಕರ್ಕೊಂಡು ಬರಬೇಕು, ಶಾಸಕರ ಜೊತೆ ನೀವು ಕೂಡ ಬರಬೇಕೆಂಬ ಒಂದು ಫೋನ್ ಕರೆ ರಾಮಣ್ಣರ ಒಂದರ ಬರ್ತಾಯಿತ್ತು. ಯಾಕೆಂದರೆ ಅವರ ಒಂದು ವಿಷಯ ಇಷ್ಟೇ, ಯಾಕೆಂದರೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ಈ ಕಾರ್ಯಕ್ರಮವನ್ನು ಶಾಸಕರು ಕೂಡ ನೋಡಬೇಕು, ಬಾಕಿಯವರು ಕೂಡ ಈ ಕಾರ್ಯಕ್ರಮ ನೋಡಿ ನಮ್ಮ ಈ ಸಂಘಟನೆಗೆ ಇನ್ನಷ್ಟು ಬಲ ಕೊಡುವಂಥ ಕೆಲಸ ಮಾಡಬೇಕು ಅಂತ ಅವರೊಂದು ಆಲೋಚನೆ ಇರ್ಬೋದು. ಯಾಕೆಂದರೆ ಈಗಾಗಲೇ ಮೊನ್ನೆ ಬೆಂಗಳೂರಿಗೆ ಹೋಗಿ ಈ ನಮ್ಮ ಅಂಬೇಡ್ಕರ್ ಭವನ ಮಾಡಬೇಕಂತ 1 ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ಕೂಡ ಮಾತುಕತೆ ಸಚಿವರೊಂದಿಗೆ ಮಾತುಕತೆ ಮಾಡಿ ಬಂದಿದ್ದಾರೆ. ಯಾಕೆಂದರೆ ನಾವು ಸಮಾಜದಲ್ಲಿ ಕೆಲಸ ಮಾಡುವಾಗ ನಾವು ಏನನ್ನು ಮಾಡ್ತಾ ಇದ್ದೇವೆ ಅಂತ ಮುಖ್ಯವಲ್ಲ, ನಾವು ನಮ್ಮ ಅವಧಿಯಲ್ಲಿ ಏನು ಮಾಡಿದ್ದೇವೆ ಅದು ನಮ್ಮ ಮುಂದಿನ ದಿವಸಗಳಲ್ಲಿ ನೋಡಬೇಕು, ಅದನ್ನು ನೋಡಿ ಮತ್ತೊಬ್ಬರು ಕಲಿಬೇಕಂತ ಒಂದು ವಿಚಾರ ರಾಮಣ್ಣ ಪಿಲಿಂಜರವರಲ್ಲಿ ಇದೆ ಎಂದು ನಾನು ನಂಬಿದ್ದೇನೆ. ಅದೇ ರೀತಿ ಈಗ ಕೇಳುವಾಗ ಕೆಲವೊಂದು ವಿಚಾರಗಳು ಇಲ್ಲಿ ಕೂಡ ನಮ್ಮ ವೇದಿಕೆಯಲ್ಲಿ ಕೂಡ ಇದ್ದಾರೆ. ಇವರು ರಮೇಶ್ ಬಾಬು ಅಂತ ಒಬ್ಬರನ್ನು ಹೇಳಿದರು. ಕಳೆದ ಸಮಯದಲ್ಲಿ 1 ಎಕರೆ ಜಾಗೆಯನ್ನು ಕೂಡ ನಮ್ಮ ಈ ಒಂದು ನಳಿಕೆ ಸಮುದಾಯಕ್ಕೆ ಮೀಸಲಿಡಬೇಕೆಂದು ಹೋರಾಟ ಮಾಡಿ ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಈಗ ಪ್ರಾಸ್ತಾವಿಕವಾಗಿ ಮಾತನ್ನು ನಾನು ಕೇಳಿದ್ದೇನೆ. ಇಂಥ ವಿಚಾರಗಳು, ಇಂಥದ್ದೆಲ್ಲ ಸಂಘಟಕರು ನಮ್ಮ ಇದರಲ್ಲಿ ಬರಬೇಕು. ನಮ್ಮ ಮತ್ತೊಬ್ಬರು ಇದ್ದಾರೆ,
ನಮ್ಮ ಶೇಷಪ್ಪ ಬೆದ್ರೆಕಾಡು ಅವರು ಕೂಡ ನಾವು ಈ ಸಂಘದಲ್ಲ, ನಾವು ಹೊರಗಡೆ ಕೂಡ ಅವರನ್ನು ತುಂಬ ಕಡೆ ನೋಡಿದ್ದೇವೆ. ಯಾಕೆಂದರೆ ಒಂದು ವಿಚಾರ ಹೋರಾಟ ಮಾಡಬೇಕು, ಹೋರಾಟ ಮಾಡಿ ನಮ್ಮ ಸಂಘ ಸಂಸ್ಥೆಗಳಿಗೆ ಬಲ ಕೊಡಬೇಕು. ನಾವು ಎಲ್ಲಿ ನಮ್ಮನ್ನು ತುಳಿತಾರ ಅಲ್ಲಿ ನಾವು ಎದ್ದು ನಿಲ್ಲುವ ಕೆಲಸ ಮಾಡಬೇಕೆಂಬ ನಿಟ್ಟಿನಲ್ಲಿ ಇಂಥ ಎಲ್ಲ ಸಮಾಜದಲ್ಲಿ ಕೆಲಸ ಮಾಡುವವರು ನಾವು ಶೇಷಪ್ಪ ಬೆದ್ರೆಕಾಡು ಅವರು ಕೂಡ ಒಬ್ಬರು. ಯಾಕೆಂದರೆ ನಾವು ಅವರನ್ನು ಕೂಡ ದೂರದಿಂದ ನೋಡಿದವರು, ಹತ್ತಿರದಿಂದ ನೋಡಿದವರು. ಈ ಒಂದು ಸಮಾಜದಲ್ಲಿ ಆಗ ಒಬ್ಬರು ಹೇಳಿದರು, ನಮಗೆ ಮಾಹಿತಿ ಕೊರತೆ ಇದೆ. ಸರಿ, ಮಾಹಿತಿ ಕೊರತೆಯನ್ನು ನಾವು ಕೂಡ ನೋಡಿದ್ದೇವೆ. ನಾನು ಕೂಡ ಒಂದು ಪಂಚಾಯತಲ್ಲಿ ಕೆಲಸ ಮಾಡುವಾಗ ನಾವೆಲ್ಲ ಬಂದವರಿಗೆ ಯಾವುದು ನಮ್ಮ ಇಲಾಖೆಯಿಂದ ನಮಗೆ ಅನುದಾನಗಳು ಆಗಿರ್ಬೋದು, ನಮಗೆ ಸವಲತ್ತುಗಳು ಬಂದಿರ್ಬೋದು, ಮತ್ತು ನಮ್ಮ ಹಿರಿಯರ ಆಸ್ತಿಗಳಿರ್ಬೋದು, ಇದರ ಬಗ್ಗೆ ನಮಗೆ ಮಾಹಿತಿಗಳು ನಿಜವಾಗಿ ಕಮ್ಮಿ ಇದೆ. ಯಾಕೆಂದರೆ ಈ ಮಾಹಿತಿಯನ್ನು ಕೊಡುವಂಥ, ಮಾಹಿತಿಯನ್ನು ಶೇರ್ ಮಾಡುವಂಥ ಕೆಲಸಗಳು ಇನ್ನೂ ಕೂಡ ಆಗಬೇಕು. ನಾವು ಈಗ ಸರ್ಕಾರದಿಂದ ಬಂದ ಕೆಲವೆಲ್ಲ ಯೋಜನೆಗಳ ಬಗ್ಗೆ ನಾವು ಮೊನ್ನೆ ಕೂಡ ನಮ್ಮ ಪಂಚಾಯತಲ್ಲಿ ಕೂಡ ಒಂದು ಶಿಬಿರ ಇತ್ತು. ಅದರಲ್ಲಿ ಬಂದವರು ಕೂಡ ಹೆಚ್ಚಿನವಾಗ ನಮ್ಮಂಥ ಇದರವರೆಗೆ ಬಂದವರು. ಯಾಕೆಂದರೆ ಇಂಥ ಮಾಹಿತಿ ಕೊಡುವ ಕೆಲಸ ಕೂಡ ಮುಂದಿನ ದಿನಗಳಲ್ಲಿ ಆಗಬೇಕು. ಅದೇ ರೀತಿ ಒಂದು 18 ವರ್ಷಗಳಿಂದ ಹಿಂದೆ ಈ ಲೋಕಯ್ಯ ಸೇರವರು ಒಂದು ಆಲೋಚನೆ ಮಾಡಿದ್ದಾರೆ. ಯಾಕೆಂದರೆ ಆ ಕಾಲದಲ್ಲಿ ತುಂಬ ಕಷ್ಟ ಇರ್ಬೋದು ಈ ಒಂದು ಸಂಘಟನೆ ಮಾಡಬೇಕಾದ್ರೆ. ಆದರೂ ಕೂಡ ಒಂದು 18 ಜನ ಇಲ್ಲಿ ಅಧ್ಯಕ್ಷರಾಗಿ ಬಂದಿರ್ಬೋದು. ಈ ಒಂದು ಸಂಘವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಿ ಬೆಳೆಸಿದ್ದೀರಾ. ನಾನು ಕೆಲವೆಲ್ಲ ಸಂಘ ಸಂಸ್ಥೆಗಳು ನೋಡಿದ್ದೇವೆ, ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರೆ ಬರುವ ವರ್ಷ ಆ ಸಂಘ ಇರುವುದಿಲ್ಲ. ಒಂದು ದೊಡ್ಡ ಕಾರ್ಯಕ್ರಮ, ಒಂದು ದೊಡ್ಡ ಏನಾದರೂ ಒಂದು ಕ್ರೀಡಾಕೂಟವ ಏನಾದರೂ ಮಾಡಿದರೆ ಆ ಸಂಘವನ್ನು ಅಲ್ಲಿ ಘರ್ಷಣೆಗಳು ಜಾಸ್ತಿ. ಒಂದು ಸಲ ಒಂದು ಸಂಘದವರು ಒಂದು ಟೂರ್ ಹೋದ್ರಂತೆ. ನಡುವಲ್ಲಿ ಒಂದು ಬಸ್ಸು ಹಾಳಾಯಿತು. ಹಾಳಾಗುವಾಗ ಬಸ್ಸು ಡ್ರೈವರ್ ಹೇಳಿದ್ರಂತೆ ಸ್ವಲ್ಪ ದುಡಬೇಕಂತ. ಎಲ್ಲರೂ ಇಳಿದ್ರು, ದುಡಿದ್ರು. ನೋಡುವಾಗ ಬಸ್ಸು ಹೋಗುವುದಿಲ್ಲ. ನೋಡುವಾಗ ಡ್ರೈವರ್ ಇಷ್ಟು ದುಡಿದ್ರು ಜರ್ಕ್ ಹೊಡಲಿಕ್ಕೆ ಆಗುದಿಲ್ಲ. ನೋಡೋದು ಸ್ವಲ್ಪ ಎದುರಲ್ಲಿ ಒಂದು 50 ಜನ 25 ಜನ ಎದುರಲ್ಲಿ ದುಡಿದಿದ್ದಾರೆ, ಸ್ವಲ್ಪ ಹಿಂದುಗಡೆ ದುಡಿದಿದ್ದಾರೆ. ಇದು ಏನಂತ ಹೇಳ್ತೇನೆ ಅಂದರೆ, ಒಂದು ಸಂಘ ಮಾಡುವಾಗ ಸ್ವಲ್ಪ ಎದುರಿಂದ ಕೂಡ ದುಡುವವರು ಇರ್ತಾರೆ. ಯಾಕೆಂದರೆ ಇದು ಆಗಬಾರ್ದು, ಇವರು ಸ್ವಲ್ಪ ಸೈನ್ ಆಗ್ತಾರೆ ಅಂತ ದೃಷ್ಟಿಕೋನ ಕೊಟ್ಟ ಇದ್ದವರು ಕೂಡ ನಮ್ಮ ಸಂಘ ಸಂಸ್ಥೆಯಲ್ಲಿ ಇದ್ದವರು ಕೂಡ ಇದ್ದಾರೆ. ಆದರೆ ಈ ಸಂಘ ಸಂಸ್ಥೆಯಲ್ಲಿ ಎಲ್ಲ ರಾಮಣ್ಣಗೌಡರ ಹಿಂದೆ ಬರುವವರು ಇದ್ದಾರೆ ಅಂತ ಇಲ್ಲಿ ನಂಬಿದ್ದೇನೆ. ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದ್ದೀರಿ. ಒಳ್ಳೆಯ ರೀತಿಯ ನಮಗೆಲ್ಲ ಈ ಒಂದು ಅವಕಾಶವನ್ನು ಕೂಡ ಮಾಡಿದ್ದೀರಿ. ಯಾಕೆಂದರೆ ನೀವು ಒಂದು ಕಾರ್ಯಕ್ರಮ ಮಾಡೋದಾದರೆ ಈಗಾಗಲೇ ನಾವು ರಾಜ್ಯ ಮಟ್ಟದ ನಾಯಕರಿದ್ದಾರೆ, ಇಲ್ಲಿ ಜಿಲ್ಲಾ ಮಟ್ಟದ ನಾಯಕರಿದ್ದಾರೆ. ಯಾಕೆಂದರೆ ಇಷ್ಟೊಂದು ಕಷ್ಟದ ಸಂದರ್ಭದಲ್ಲಿ ಕೂಡ ಈ ಒಂದು ಸಂಸ್ಥೆಯನ್ನು ರಾಜ್ಯ ಮಟ್ಟಕ್ಕೆ ಕೊಂಡೋಗಿದ್ದಾರಲ್ಲ, ನಿಮಗೆ ನಾನು ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಕೆಲವೆಲ್ಲ ನಿಮಗಿಂತ ಮೇಲೆ ಬಂದ ಸಂಘ ಸಂಸ್ಥೆಗಳು ಕೂಡ ಇವತ್ತು ತಾಲೂಕು ಮಟ್ಟದಲ್ಲೇ ಬಂದು ಅಲ್ಲಿಂದೇ ಮನೆಗೆ ಹೋದ ಸಂಘ ಸಂಸ್ಥೆಗಳು ಕೂಡ ಇರ್ಬೋದು ಜಾತಿ ಸಂಘಟನೆಯಲ್ಲಿ. ಆದರೆ ನೀವು ರಾಜ್ಯ ಮಟ್ಟದ ನಾಯಕರನ್ನು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಯಾಕೆಂದರೆ ನಿಮಗೆ ಸಮಯ ಕೂಡ ಕಮ್ಮಿ ಇರ್ಬೋದು. ಯಾಕೆಂದರೆ ನಿಮ್ಮ ಒಂದು ಕುಲ ಕಸುಬಲ್ಲಿ ರಾತ್ರಿ ಎಲ್ಲ ಕೆಲಸ ಮಾಡಿ ಬೆಳಿಗ್ಗೆಲ್ಲ ಬೇರೆ ಬೇರೆ ಕಡೆಯಲ್ಲಿ, ನಾನು ಈಗ ಅವ್ರ ಹತ್ರ ಮಾತಾಡಿದ್ದೇನೆ, ಸೇರಾರವರ ಮಗರ ಹತ್ರ, ಹೇಗೆ ಇದನ್ನು ಮೇಂಟೈನ್ ಮಾಡ್ತೀರಿ ಅಂತ ಅವ್ರು ಹೇಳಿದರು. ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ನಮಗೆ ರಾತ್ರಿ ನಮ್ಮ ಕುಲಕಸುಬು ಮಾಡಬೇಕು, ಬೆಳಿಗ್ಗೆ ಅಲ್ಲಿ ಉಡುಪಿಯಲ್ಲಿ ಮೀಟಿಂಗ್, ಅಲ್ಲಿ ಮೀಟಿಂಗ್ ಆದರೆ ಅದಕ್ಕೆ ಹೋಗಬೇಕು. ಆದರೆ ನಾವು ಇಚ್ಛಾಶಕ್ತಿಯಲ್ಲಿ ಕೆಲಸ ಮಾಡಿದರೆ ಇದಕ್ಕೆ ದೇವರ ನಮ್ಮ ಹಿಂದೆ ದೈವ ಇದ್ದಾರೆ, ದೇವರು ಕೂಡ ಇದ್ದಾರೆ ಅಂತ ನಾವು ನಂಬಿ ಈ ಒಂದು ಸಂಘಟನೆಯನ್ನು ಮುಂದಕ್ಕೆ ಕೊಂಡೋಗಲಿಕ್ಕೆ ನೀವೆಲ್ಲ ಈಗಾಗಲೇ ಯಶಸ್ವಿಯಾಗಿದ್ದೀರಿ. ಮುಂದೆ ಕೂಡ ನಿಮಗೆ ದೇವರ ಕೃಪೆ ಇರಲಿ. ಇನ್ನಷ್ಟು ಈ ಜನಾಂಗದ ಈ ಒಂದು ನಲಿಗೆ ಜನಾಂಗ ಇನ್ನಷ್ಟು ಒಳ್ಳೆಯ ರೀತಿಯ ಕಾರ್ಯಕ್ರಮ ಮಾಡಿ ಒಳ್ಳೆಯ ರೀತಿಯ ಒಂದು ಅಭಿವೃದ್ಧಿಯತ್ತ ಬರಲಿ ಅಂತ ಒಂದು ಆಶಿಸುತ್ತಾ ನಾನು ಎರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಒಳ್ಳೆಯ ಮಾತುಗಳನ್ನು, ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತ ಶ್ರೀಯುತ ಜಯಪ್ರಕಾಶ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಈ ಒಂದು ವೇದಿಕೆಯಲ್ಲಿ ಶ್ರೀಯುತ ಕೊರಗಪ್ಪ ಪಿಲಿಂಜ ಇವರನ್ನ ಸನ್ಮಾನಿಸುವ, ಇವರನ್ನ ಗುರುತಿಸುವ ಒಂದು ಪುಟ್ಟ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಯೋಜಿಸಿದ್ದಾರೆ. ಶ್ರೀಯುತ ಕೊರಗಪ್ಪರವರು ಪಿಲಿಂಜ ಇವರ ಬದುಕು ತುಂಬಾ ಕಷ್ಟಕರವಾಗಿದ್ರು, ಜೀವನದಲ್ಲಿ ಹಲವು ಏರುಪೇರುಗಳನ್ನ ದಾಟಿ ಬಂದ ಶ್ರೀಯುತರು. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ತಾನು ಸಮಾಜಮುಖಿಯಾದಂತ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇದೀಗ ಅವರ ಈ ಒಂದು ಕೆಲಸ ಕಾರ್ಯಗಳಿಗೆ ಸ್ಪಂದಿಸಿ ಅವರನ್ನ ಗುರುತಿಸಿ ಈ ಸುಂದರ ಕಾರ್ಯಕ್ರಮದಲ್ಲಿ ಅವರನ್ನ ಗುರುತಿಸುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
ತಮ್ಮನ್ನ ವೇದಿಕೆಗೆ ಬಹಳ ಪ್ರೀತಿಯ ಗೌರವದ ಸ್ವಾಗತದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದೀಗ ಅವರ ಪ್ರಮಾಣ ಪತ್ರವನ್ನ ಶ್ರೀಮತಿ ಗೀತಾ ಇವರು ನೀಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಮಕ್ಕಳು ಯಾರು ಆಟ ಆಡಬಾರ್ದು. ದಯವಿಟ್ಟು ಅಲ್ಲಿ ಮಕ್ಕಳು ಯಾರು ಕೂಡ ಆಟ ಆಡಬಾರ್ದು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಬಂಟ್ವಾಳ ತಾಲೂಕು ನಲಿಕೆಯವರ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ 574219 ಇದರ 19ನೇ ವರ್ಷದ ಸಂಧ್ಯಾ ವಾರ್ಷಿಕೋತ್ಸವ ಹಾಗೂ ಕ್ರೀಡಾಕೂಟದ ಪ್ರಯುಕ್ತ ಶ್ರೀಯುತ ಕೊರಗಪ್ಪ ಪಿಲಿಂಜ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ದಿನಾಂಕ 31/12/2023 ಆದಿತ್ಯವಾರ. ಸ್ಥಳ ವಿಠ್ಠಲ ಪದವಿ ಪೂರ್ವ ಕಾಲೇಜು ವಿಟ್ಲ. ಸನ್ಮಾನ್ಯರೇ, ತಾವು ಶ್ರೀಮತಿ ದಿವಂಗತ ಕಮಲಾ ಮತ್ತು ತನಿಯ ದಂಪತಿಗಳ ಪ್ರಥಮ ಪುತ್ರರಾಗಿ ವಿಟ್ಲ ಮುಡ್ನೂರು ಗ್ರಾಮದ ಪಿಲಿಂಜ ಎಂಬಲ್ಲಿ ಜನಿಸಿ ವಯಸ್ಕರ ಶಿಕ್ಷಣದ ಮೂಲಕ ವಿದ್ಯಾಭ್ಯಾಸ ಪಡೆದು ಚಿಕ್ಕಂದಿನಿಂದಲೂ ತಾಯಿಯನ್ನು ಕಳೆದುಕೊಂಡು ತಮ್ಮ ಅಜ್ಜ ಅಜ್ಜಿ ತಂಗಿ ತಮ್ಮಂದಿರ ಜವಾಬ್ದಾರಿಯನ್ನು ಹೊತ್ತು ಮದುವೆಯಾಗದೆ ಇಡೀ ಸಂಸಾರದ ಜವಾಬ್ದಾರಿಯನ್ನು ಹೊತ್ತು ಎಲ್ಲರಿಗೂ ತಂದೆ ತಾಯಿಗಿಂತ ಹೆಚ್ಚಿನ ಸಂಬಂಧವನ್ನು ನೀಡಿರುತ್ತೀರಿ. ಕರುಳ ಬಳ್ಳಿಯ ಸಂಬಂಧ ಏನೆಂಬುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿರುತ್ತೀರಿ. ತನ್ನ ಸಾಮರ್ಥ್ಯಕ್ಕನುಸಾರವಾಗಿ ಸಮಾಜ ಸೇವೆಯನ್ನು ಕೂಡ ನೀಡುತ್ತಾ ಬಂದಿರುತ್ತೀರಿ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ನಿಮ್ಮ ಗುಣ ನಡತೆ ಇತರರಿಗೂ ಮಾದರಿಯಾಗಲಿ. ಬಂಟ್ವಾಳ ತಾಲೂಕು ನಲಿಕೆಯವರ ಸಮಾಜ ಸೇವಾ ಸಂಘದ 19ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಿಸಿ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಶ್ರೀ ಲೋಕಯ್ಯ ಸೇರ ಗೌರವಾಧ್ಯಕ್ಷರು, ಶ್ರೀ ಕೇಶವ ಕಬಕ ಕಾರ್ಯದರ್ಶಿ, ಶ್ರೀ ರಾಮಣ್ಣ ಪಿಳಿಂಜ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಬಂಟ್ವಾಳ ತಾಲೂಕು ನಲಿಕೆಯವರ ಸಮಾಜ ಸೇವಾ ಸಂಘ ಬಂಟ್ವಾಳ. ಶ್ರೀಯುತ ಕೊರಗಪ್ಪ ಪಿಲಿಂಜ ಇವರಿಗೆ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ಗಣ್ಯರು ಇವರ ಸಾಧನೆಯನ್ನ ಗುರುತಿಸಿ ಈ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಈ ಸುಂದರ ವೇದಿಕೆಯಲ್ಲಿ ತಮ್ಮನ್ನ ಗುರುತಿಸಿಕೊಳ್ಳುವಂತಹ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ. ನಲಿಕೆಯವರ ಸಮಾಜ ಸೇವಾ ಸಂಘ ಬಂಟ್ವಾಳ ತಾಲೂಕು ಇದರ 19ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಶ್ರೀಯುತ ಕೊರಗಪ್ಪ ಪಿಲಿಂಜ ಇವರ ಸನ್ಮಾನ ಕಾರ್ಯಕ್ರಮ. ನಿಮ್ಮ ಮುಂದಿನ ಬದುಕು ಸುಖಮಯವಾಗಿ ಸಾಗಲಿ, ನಿಮ್ಮ ಬದುಕು ಬಂಗಾರವಾಗಲಿ. ನಿಮಗೆಲ್ಲರಿಗೂ ದೇವರ ಆರೋಗ್ಯ ಐಶ್ವರ್ಯ ಆರೋಗ್ಯ ಕೊಟ್ಟು ನಿಮ್ಮನ್ನ ಕರುಣಿಸಲಿ ಅಂತ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಸನ್ಮಾನವನ್ನ ನೆರವೇರಿಸಿಕೊಟ್ಟಂತ ಎಲ್ಲ ಅತಿಥಿ ಗಣ್ಯರಿಗೆ ತುಂಬುವುದದ ವಂದನೆಗಳನ್ನ ಸಲ್ಲಿಸುತ್ತಾ ಮುಂದೆ ಈ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಸಮಾರಂಭ ಸಾಗಿ ಬರಲಿಕ್ಕಿದೆ. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ ನಡೆದಂತಹ ಕ್ರೀಡಾಕೂಟ ಹಾಗೂ ವಿವಿಧ ಆಟೋಟ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸಾಗಿ ಬರಲಿಕ್ಕಿದೆ. ತಾವು ಇದನ್ನ ನೆರವೇರಿಸಿಕೊಡ್ಬೇಕಾಗಿ ಸಂಘಟಕರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಬಂಟ್ವಾಳ ತಾಲೂಕು ಬಹುಮಾನ ಇರುವ ಮಕ್ಕಳು ಆದಷ್ಟು ಬೇಗ ಬಂದು ಈ ಬಹುಮಾನವನ್ನ ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಟ್ವಾಳ ತಾಲೂಕು ನಲಿಕೆಯವರ ಸಮಾಜ ಸೇವಾ ಸಂಘ ಇದರ ವಾರ್ಷಿಕೋತ್ಸವದ ಅಂಗವಾಗಿ 7ನೇ ತರಗತಿಯಿಂದ ಕೆಳಗಿನ ಬಾಲಕ ಬಾಲಕಿಯರಿಗೆ ನಡೆಸಿದ ಆಟೋಟ ಸ್ಪರ್ಧೆಯ ವಿಜೇತರು 1ರಿಂದ 3ನೇ ತರಗತಿ ವಿಭಾಗ ಕಪ್ಪೆದಿ ಗೀತ, ಪ್ರಥಮ ಬಹುಮಾನ ಆದಿತ್ಯ ಕಡಮು, ದ್ವಿತೀಯ ಕೃತಿ ಹೇಮಾಜೆ, ಪ್ರೋತ್ಸಾಹ ಬಹುಮಾನ ಮನೀಶ್ ಬೆದ್ರಕಾಡು. ಮಕ್ಕಳು ಆದಷ್ಟು ಬೇಗ ವೇದಿಕೆಗೆ ಬಂದು ಈ ಬಹುಮಾನವನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮನೀಶ್ ಬೆದ್ರಕಾಡು. ಮನೀಶ್ ಬೆದ್ರಕಾಡು. ಆದಿತ್ಯ ಕಡಂ ಪ್ರಥಮ,
ದ್ವಿತೀಯ ಕೃತಿ ಹೇಮಾಜೆ. ಶ್ರೀಯುತ ದಾಮೋದರ ಮುರ ಇವರು ಮಕ್ಕಳಿಗೆ ಬಹುಮಾನವನ್ನ ವಿತರಿಸ್ತಾ ಇದ್ದಾರೆ. ಕಾಲಿನ ಓಟ. ಒಂಟಿ ಕಾಲಿನ ಓಟ. ಆದಿತ್ಯ ಕಡಂ ಪ್ರಥಮ, ದ್ವಿತೀಯ ಶಮಿಕಾ, ಶಮಿಕಾ ದ್ವಿತೀಯ. ಬಾಲ್ದಿಗೆ ಚೆಂಡು ಪ್ರಥಮ ರಿಷಿತ ಕಡಮು, ದ್ವಿತೀಯ ತನ್ಮಯ್. ರಿಷಿತ ಕಡಮು, ದ್ವಿತೀಯ ತನ್ಮಯ್. ಮುಂದಿನ ಬಹುಮಾನವನ್ನ ಶ್ರೀಯುತ ಜನಾರ್ದನ ವಕೀಲರು ನೀಡಿ ಗೌರವಿಸಬೇಕು ವಿನಂತಿಸಿಕೊಡ್ತಾ ಇದ್ದಾರೆ. ನಾಲ್ಕರಿಂದ 5ನೇ ತರಗತಿ 100 ಮೀಟರ್ ಓಟ. ಪ್ರಥಮ ಅನ್ವಿತಾ ಹೇಮಾಜೆ, ದ್ವಿತೀಯ ಸಂಜನಾ ಶಂಭೂರ್. ಅನ್ವಿತಾ ಹೇಮಾಜೆ, ಸಂಜನಾ ಶಂಭೂರ್. ಜೋರಾದ ಕೈಚಪ್ಪಾಳೆ ಮುಖಾಂತರ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಸ್ವಜಾತಿ ಬಾಂಧವರು ಕೈಚಪ್ಪಾಳೆ ಕೊಡುವುದರ ಮೂಲಕ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಬಾಲಕರ ವಿಭಾಗ 4ರಿಂದ 5 100 ಮೀಟರ್ ಓಟ. ಪ್ರಥಮ ಸುಜನ್ ಹೇಮಾಜೆ, ದ್ವಿತೀಯ ಯಶ್ವಿತ್ ಮತ್ತು ಸಮರ್ಥ್. ಪ್ರಥಮ ಸುಜನ್ ಹೇಮಾಜೆ, ದ್ವಿತೀಯ ಯಶ್ವಿತ್ ಮತ್ತು ಸಮರ್ಥ್. ಯಶ್ವಿತ್ ಮತ್ತು ಸಮರ್ಥ್. ನಾಲ್ಕರಿಂದ 5 ಒಂಟಿ ಕಾಲಿನ ಓಟ. ಬಾಲಕಿಯರು ಪ್ರಥಮ ಸಂಜನಾ ಶಂಭೂರ್ ಮತ್ತು ಅನ್ವಿತಾ ಡಿ ಶಂಭೂರ್. ಪ್ರಥಮ ಸಂಜನಾ ಶಂಭೂರ್ ಮತ್ತು ಅನ್ವಿತಾ ಡಿ ಶಂಭೂರ್. ದ್ವಿತೀಯ ಮೌಲ್ಯ ಪರಂಗಿಪೇಟೆ. ಮೌಲ್ಯ ಪರಂಗಿಪೇಟೆ. ಲಕ್ಕಿ ಗೇಮ್ 4ರಿಂದ 5ನೇ ತರಗತಿ. ಪ್ರಥಮ ಮೌಲ್ಯ ಪರಂಗಿಪೇಟೆ, ದ್ವಿತೀಯ ರಕ್ಷಿತ್ ಹೇಮಾಜೆ. ಬಹುಮಾನ ಪಡೆಯುವವರು ಆದಷ್ಟು ಬೇಗ ಬರಬೇಕು ಮಕ್ಕಳು. ಶ್ರೀಯುತ ದಯಾನಂದ ಸೇರ ಮುಂದಿನ ಬಹುಮಾನವನ್ನ ವಿತರಿಸಿಕೊಡ್ತಾ ಇದ್ದಾರೆ. ಬಹುಮಾನ ಪಡೆದಿರುವ ಮಕ್ಕಳು ಆದಷ್ಟು ಬೇಗ ವೇದಿಕೆಗೆ ಬಂದು. 4ರಿಂದ 5 ಒಂಟಿ ಕಾಲಿನ ಓಟ. ಬಾಲಕರು ಪ್ರಥಮ ಯಶ್ವಿತ್ ಹೇಮಾಜೆ, ದ್ವಿತೀಯ ಸುಜನಿ ಹೇಮಾಜೆ. ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನ ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಯಶ್ವಿತ್ ಹೇಮಾಜೆ, ಸುಜನಿ ಹೇಮಾಜೆ.
ಮಕ್ಕಳ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿಯಿತು. ಧನ್ಯವಾದಗಳು. ಮುಂದೆ ಶ್ರೀ ಜನಾರ್ದನ ವಕೀಲರು ತಾವು ಒಂದೆರಡು ಅನಿಸಿಕೆ ಮಾತುಗಳನ್ನ ಮುಂದೆ ಹಂಚಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮಿತ ಚಾವಡ್ ಬಾರಿ ಪೊರ್ಲದ ಈ ಒಂದು ಲೇಸನ್ ಮುಲ್ಪ ಸಂಘಟನೆ ಮಲ್ತದು ಈ ಒಂಜಿ ಗುರ್ಕಾಮೇನ ನಂಚಿನ ಆತ್ಮೀಯರಾಂಚಿನ ರಾಮಣ್ಣ ಪಿಲಿಂಜರೆ ಅಂಚನೆ ಹಿರಿಯರಾಂಚಿನ ಸೋಮನಾಥ ಪಂಡಿತರೆ ವೇದಿಕೆ ಡಿಪುನಂಚಿನ ಮಾತಾ ಗಣ್ಯರುಳ್ಳೇರು ನಮ್ಮ ಸೇರ ದಯಾನಂದರು ಅಂಚನೆ ನಮ್ಮ ಕೊಡಿಂಬಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾಂಚಿನ ಜಯಪ್ರಕಾಶ್ ಬದಿನಾರ್ ಅಂಚನೆ ಮಲ್ಲ ಮಟ್ಟಡು ಅಂಬೇಡ್ಕರ್ನ ತತ್ವದ ಪ್ರಕಾರ ಬಾರಿ ತಲಮಟ್ಟಡು ಇತ್ತೆ ನಮ್ಮ ಎಮ್ ಡಿ ಅಂಕಪುರ ಏನು ಪ್ರಸ್ತಾವ ಮಲ್ತೇರಿ ಕೆಲಸ ಮಲ್ತಂದು ಇಪ್ಪಂಚಿನ ಆತ್ಮೀಯರಾಯನ ಸೇಸಭದ್ರ ಗಾಡ್ರೆ ಹಿರಿಯರಾಯಂಚಿನ ನಮ್ಮ ದೈವ ನರ್ತಕರು ನಮ್ಮ ಭಾಳ ಆತ್ಮೀಯರು ಆಯ್ನಂಚಿನ ಎಂಕಲ್ನ ಎನ್ನ ಬುಡಿದಿನ ಪನ್ಪಲ್ಲ ಬಾಡಿ ಬಿಲ್ಡರ್ ನಮ್ಮ ರವಿಯನ್ನ ಅಂಚನೆ ಮತ್ತು ನಮ್ಮ ಜನಾರ್ದನ ನಮ್ಮ ಮೇಡಮ್ ಅಂಚನೆ ಮಾತ ವೇದಿಕೆ ಇತ್ತಿನ ದಾಮೋದರ ಮುರ ಅಂಚನೆ ವೇದಿಕೆ ದುಂಬುಡಿತ್ತಿನ ಅಂಚಿನ ಮಾತ ಹಿರಿಯರೇ ಆತ್ಮೀಯ ಬಾಂಧವರೇ ಯಾನು ದಿಂಜ ಪುರ್ತಲ ಪಾತಿರು ಜಂಗಿತ್ತೆ ಸಮಯದ ಅಂದುಲ ಉಂಡು ನಿಗ್ಲೆ ಗೊತ್ತುಂಡು ನಿಗ್ಲು ಮಾಂತ ನನ್ನ ದುಂಬಾಪನಿಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮಗೂ ನಿಗ್ಲು ಮಾಂತ ಕಾತಂದುಲ್ಲರು మన ಪಳ್ಳ ಗೊತ್ತುಂಡು ತಾಯಿ ಪಣ್ಣಗ ಎಂಕೆಲ್ಲ ಎಲ್ಲಿಯ ಜೋಕ್ಲಾ ದಿಪ್ಪನಾಗ ಸಭಾ ಕಾರ್ಯಕ್ರಮ ಬಂಡ ಏತ್ ಕಷ್ಟ ಕುಲ್ಲ ಮಾಡಿದ ಎಂಕ್ಲೆಗೆ ಬಾರಿ ಗೊತ್ತು ಆಂಡಲ ಒಂಜಿ ರಡ್ಡು ಪಾತ್ರೆಯನ್ನು ಪಣೋದ ಬರ್ಮು ಇತ್ತೆ ಎಮ್ ಡಿ ಅಂಕಪೇರು ಬಾರಿ ಪುಲ್ಲೇನು ಪ್ರಸ್ತಾವ ಮಾಡ್ತಾರೆ ಆಂಡಲ ಎನ್ನ ಮುಖಾಂತರ ಪಣಪದಾದ ಬಂಡ ನಿಜವಾದಲ ನಮ್ಮ ಸೇರದ ದಯನೆಲ್ಲ ಪಂಡೇರು ಈ ಸಂಘಟನೆ 19 ವರ್ಷದ ಬುಕ್ಕ ನಡಪೊಂದು ಬತ್ತ ನಂಚ ನಿಮ್ಮ ಮಾಮಲ್ಲ ಕೆಲಸ ದಯಪನ್ನಾಗ ಒಂಜಿ ಕಾರ್ಯಕ್ರಮ ಅಲ್ಪನಾಗ ಅಲ್ಪ ನಮಕ್ ತಪ್ಪು ನಾಡ್ನೋ ಭಾರಿ ಸುಲಭ ತಿರ್ತುಕೊಳ್ಳೊಂದು ಅಲ್ಪ ಅಂಚ ಆವಡಿತ್ತಂದು ಮುಲ್ಪ ಇಂಚ ಆವಡಿತ್ತಂದು ಅವು ಆತನ ಉಂದಿಜ್ಜಾನ ಬಂಡು ಐನು ಸಂಘಟನೆ ಮಲ್ಪಡೋದು ಅಂಡಕ್ಕೆ ಏತು ಕಷ್ಟ ಉಂಡು ಬಂಡದು ಏತೋ ನಿದ್ರೆ ಬಿಡ್ದು ಏತೋ ಇರ್ಲಿ ಪಗಿಲ್ ಮಂದಿಗೆ ಬಂದಿದ್ದು ಕೆಲಸ ಮಾಡ್ತಾರೆ ಅಂಜಿತ್ತಿನ ಅಲ್ಪ ಈ ಬಾರಿ ಬರಲು ಸಂಘಟನೆ ಇನ್ನು ಕಟ್ಟದೀನಿ ಬೆಳಪೊಂದು ಬತ್ತದೇರು ಯಾನ್ಲ ಒಂಜಿ ಟೈಮ್ ಬಿಡು ಪುತ್ತೂರು ಡಿಪ್ನಾಗ ಸಂಘಟನೆ ಎಂಕ್ ಪೋಂದಿತ್ತೆ ಆಂಡ ಎಂಕ್ ಸಕ್ರಿಯವಾದ ಪೋಯರಾಯಿ ದಯಪಂಡ ಎನ್ನವಲ ಬಾರಿ ಬಡಪತ್ತದಾರ ಪನ್ನಕರ ಒಂಜಿ ಜೀವನ ಬೊಕ್ಕ ರಡ್ನದ ಅದು ಏನು ಬೇತೆ ವಿದ್ಯಾಭ್ಯಾಸದ ಉದ್ದೇಶರು ಬೇತೆ ಕಡೆಟ್ಟು ಏನು ಇತ್ತನೆ ದಯನಗಳು ಗೊತ್ತುಂಡು ಕೆಲವು ಕಡೆಟ್ಟು ಎಂಕ್ಲ ಒಟ್ಟಿಗೆ ಕೆಲಸ ಮಾಡ್ತಾನಾಗ್ಲ ಅಂಚ ದಿಪ್ನಾಗ ಏನು ಒಂಜಿ ಪಾತ್ರ ನೀನು ದಾಯ ಪಂಡ ಪಂಡ ಎಂಕ್ ಇನಿ ನಿಕ್ಲದು ಮುಡಿ ಕೋಟ್ಲ ಒಂಜಿ ಪಾಡ್ದು ಉಂತೋಡು ಪಂಡ ಐಕ್ ಬಹುಮುಖ್ಯ ಕಾರಣ ನಮ್ಮ ಅಂಬೇಡ್ಕರ್ಲ ಅಂಚನೆ ನಮ್ಮ ಮಾತ ನಮ್ಮ ಇಂಜಿನ ದೈವರ್ಲ ಅಂಚನೆ ಎನ್ನ ಅಪ್ಪ ಅಮ್ಮ ಒಂಜಿ ವಿದ್ಯಾಭ್ಯಾಸ ಕೊರ್ನಂಚ ನಾವು ಇತ್ತನೇ ಪ್ರಸ್ತಾವ ಮಾಡ್ತೇವೆ ದಯ ಪಣ್ಣಗ ಈ ಸಂಘದ ದುಂಬುಡು ನಮ್ಮ ಒಂದು ಸಮಾಜದ ಪನ್ನಕನೆ ನಿಕ್ಲ ದುಂಬುಡು ಏನು ಕೋಟು ಪಾರ್ದು ಉಂತನಕ್ಕೆ ಕಾರಣ ಮಾಂತ ಏನು ಅಂಬೇಡ್ಕರ್ ಪಣದ ಕಾರಣ ಪಣದುಲ್ಲೆ ದಾಯಿ ಪಣ್ಣಗ ನಿಕ್ಲು ಮಾಂತ ಏನು ನೀ ಸತ್ಯವಾದ ಅಲ್ಲ ಜನನಗಳು ಗೊತ್ತುಂಡು ಏನು ಕಾರ್ಯಕ್ರಮ ಅವರ ಪೋನಾಗ ವೇಸ್ಟಿ ವೈಟ್ ಶರ್ಟ್ ಪಾಡೋದು ಬರ್ಪಣೆ ಇನಿ ಕೋಟು ಪಾಡೋದು ದಾಯಿ ಬತ್ತೆ ಬಂಡ ಏನು ನಿಕ್ಲಾದ್ರು ಕೋಟು ಪಾಡ್ದು ರೈಸೋಡಂದತ್ತು ಎನ್ನಂಚನೆ ನಿಗ್ಲ ಜೋಕುಲ್ಲ ದುಮ್ಮು ಬತ್ತದು ಆವಡು ಮಾಡ್ಬೋದು ಉದ್ದೇಶಕ್ಕೆ ಮಾತ್ರ ಏನು ಬಾರಿ ಬೇಜಾರಡ್ಲ ಕೊಚ್ಚಿಡ್ಲ ಪಣದುಲ್ಲೆ ದಾಯ ಪಣ್ಣಗ ಜೋಕ್ಲೆ ಪೂರ ನಿಕ್ಲು ಇತ್ತಾಗ ಪಂಡೇರು ನಮ್ಮ ಕುಲ ಕಸುಬನ್ನು ನಮ್ಮ ಖಂಡಿತವಾದ ಮುಂದುವರಿಸೋಳು ಆಯ್ಕೆ ಎನ್ನದ ಆಲಭ್ಯಂತರ ಖಂಡಿತವಾದ ಮುಂದುವರಿಸೋಳು ದಯಪಂಡ ನಮ್ಮ ಪರಂಪರೆಯನ್ನು ನಮ್ಮ ಸಂಸ್ಕೃತಿನ ಮುಂದುವರಿಸೋರೆ ನಮ್ಮ ಜೋಕ್ಲಿ ಆಂಡ అయిన ಒಟ್ಟಿಗೆ ನಿಗ್ಲ ಜೋಕ್ಲಿ ನಿಗ್ಲಿ ಎಡ್ಡೆ ವಿದ್ಯಾಭ್ಯಾಸ ಕೊರೋಡು ಬಣ್ತೆ ವಿನಂತಿ ಮಾಡ್ತಂದುಲ್ಲೆ ನಿಗ್ಲಿ ಜೋಕ್ಲಿಗೆ ಕಾರ್ ದೆತ್ತು ಕೊರೋಡ್ಚಿ ಬೈಕ್ ದೆತ್ತು ಕೊರೋಡ್ಚಿ ಮಲ್ಲ ಮೊಬೈಲ್ ದೆತ್ತು ಕೊರೋಡ್ಚಿ ಆಸ್ತಿಲ ಮಲ್ತದಿ ಓಡ್ಚಿ ಆಂಡ ನಿಗ್ಲಾಗ್ಲಿ ಎಡ್ಡೆ ವಿದ್ಯಾಭ್ಯಾಸ ಕೊರ್ಲಿ ವಿದ್ಯಾಭ್ಯಾಸ ಕೊರ್ತು ಅಕ್ಲಿನೇ ಆಸ್ತಿ ಆತು ಮಲ್ಪಡು ಎಡ್ಡೆ ಸಂಸ್ಕಾರ ಸಂಸ್ಕೃತಿನಿ ಇನಿ ಜೋಕ್ಲಿ ನಮ್ಮ ಬರ್ತದು ಏತು ಪೊರ್ಲದ ಡ್ಯಾನ್ಸ್ ಮಲ್ತೇರು ಎಂಗೆ ಬಾರಿ ಖುಷಿ ಆಂಡು ಜೋಕ್ಲು ಮಾತ ಬತ್ತನಾಗ್ಲಿ ಎನ್ನ ಕಾರು ಪತ್ತೇರು ಅಂಚ ಹಿರಿಯಾಕಲ್ನ ಪೂರ ಇಂದು ನಮ್ಮ ಕಲ್ಪೋಡ ಏನ ಸಮಸ್ಯೆ ಅಂಚ ಪಂಡದು ಕಾರು ಪತ್ತದು ಬಗ್ಗುನಾತೆ ಬಗ್ಗೋಡು ನಮ್ಮ ಸೇಸ ಪೇರ್ವನ್ ಪೇರು ಏಪಲ್ಲ ಬಗ್ಗುನಾತೆ ಬಗ್ಗೋಡು ಜಾಸ್ತಿ ಬಗ್ಗಣ ಗುದ್ದು ಜಾಸ್ತಿ ನೀಲ ಗೊತ್ತುಂಡು ಏತು ಬಗ್ಗೋಡೋ ಆತ್ಮಹತ್ಯೆ ಮಾತ್ರ ಬಗ್ಗೋಡು ಒಂಜಿ ಅಂತಗಿತ್ತಂಗ ನಮಗೆ ಗೊತ್ತಾವಡು ಆ ಬಗ್ಗನ ಜಾಸ್ತಿ ಅಂದ ನಂಗೆ ಗುದ್ದು ಜಾಸ್ತಿ ಬೂರುಂಡು ಆ ಏಪ ಗುದ್ದು ಬೂರುಂಡು ಆಪುಂಡು ಆಪ ನಾವು ತಿರುಗುದು ಉಂತರ ಬಂದುಲೆ ಇಂದು ನಮ್ಮ ಕಲ್ಪಡಾಯಿನ ವಿಚಾರ ಇಲ್ಲಿ ಸಂಘಟನೆದ ಮುಖಾಂತರ ಬಾರಿ ಮಲ್ಲ ಬೇಲೆನ ಮೆಕ್ಲು ಮಲ್ತಂದುಲ್ಲಾರು ವಿಶೇಷವಾದ ನಮ್ಮ ರಾಜ್ಯ ಮಟ್ಟದ ಸಂಘಟನೆ ಮಲ್ತಿರಂತ ಪಂಡ ವಿಷಯ ಗೊತ್ತಾಂಡು ಬಾರಿ ಖುಷಿಯಾದ ವಿಚಾರ ಎನ್ನ ವಿಷಯ ಏನು ಪಂಡ ಪಂಡ
ಯಾನಿತ್ತೆ ಉದ್ದಡುಳ್ಳೆ ನಿಜವಾದಲ್ಲ ಆಂಡ ಸಂಘಟನೆಗೋಸ್ಕರ ಅವು ರಾಮನಗಳ ಗೊತ್ತುಂಡು ಒವ್ವೇ ರೀತಿದ ನಮ್ಮ ಎನ್ನ ರಿವಿಲ್ ಟಾಪ್ ಅಂಚಿನ ಸಹಕಾರ ಖಂಡಿತವಾದ ಅನ್ನಿಕ್ಲೆ ಕೋರಿಯ ತಯಾರುಳ್ಳೆ ಅವು ರಾಜ್ಯ ಮಟ್ಟದ ನಿಗ್ಲಿ ಸಂಘಟನೆ ಮಾಡ್ಕೊಂಡಿತ್ತಲ್ಲ ಒವ್ವೇ ಅಧಿಕಾರಿಗಳ ಪಾತ್ರ ಇತ್ತಲ್ಲ ಏನೆಲ್ಲ ಖಂಡಿತವಾದ ನಿಗ್ಲೊಟ್ಟಿಗೆ ಬರ್ಪೇ ಬಂದಂಚಿನ ವಿಚಾರವನ್ನು ನಾನು ಖಂಡಿತ ಪಣ್ಣನುಲ್ಲೆ ಇನಿ ಪಣ್ಣಗ ಬಹುಮುಖ್ಯವಾದ ರಾಜಕೀಯ ಇನಿ ಬೇರೆ ಬೇರೆ ಪಕ್ಷದಕ್ಲ ಅವು ಜವಣರಿಪ್ಪು ಮಿಕ್ಲಿಪ್ಪು ಬೇತೆ ಬೇತೆ ಪಕ್ಷ ನಮ್ಗೆ ಅವ್ರ ಪಕ್ಷ ಆ ಪಕ್ಷ ಈ ಪಕ್ಷ ಏರೆಲ್ಲ ಬಗ್ಗೆ ಪನ್ಪುಜಿ ವಾ ಪಕ್ಷಲ ನಿಕ್ಲಿಪ್ಪುಲೆ ಆಂಡ ನಮ್ಮ ಬೇಲೆ ನಮ್ಮ ಮಲ್ತ ನೋಡು ಅವೆಂಚ ಬಂದಲೆ ಪಂಡ ನಮ್ಮ ಮಾಹಿತಿ ಕಡೆ ಪಂಡಿರ ಮಾಹಿತಿ ಕೊರತೆ ಅಂದ ಖಂಡಿತ ಬಹಳಷ್ಟು ಬಾದಿ ವಿಚಾರದ ಸವಲತ್ತುಗಳು ನಮ್ಗೆ ತಿಕ್ಕೊಂದುಂಡು ಆಂಡ ಒಂಜಿ ವಿಚಾರ ಎಂಚಿನ ಪಂಡ ನಮ್ಮ ಇಟ್ಲಂಚನೆ ಐನು ಪಡವೇರ ನಮಕು ಅವಕಾಶಗಳುಲ್ಲ ಆಂಡ ನಮ್ಮ ಪೋಯರೇಕ ದುಂಬು ಒಪ್ಪಿಜ ಏತೋ ಸಮಯಡು ನಮ್ಮ ಇನಿ ದಾದ ಮಲ್ಪ ಪಂಡಗ ಒಂಜಿ ಸರ್ತಿಯಕ್ಕೆ ಅಜ್ಜಿ ಪಂಡ ಅವು ತಿಕ್ಕುಜಿ ಪಂಡ ಅವು ಆಪುಜಿ ನಂಗೆ ಕಾಪುಜಿ ಮಾರೆ ಇಂಪ್ಲೆನ್ಸ್ ಅತ್ತಂಡ ಅವು ಬೇತೆ ವಿಚಾರ ಖಂಡಿತವ ತತ್ತು ಮರಳಿ ವ್ಯತ್ನವ ಮಾಡಬಾರ್ದು ಹೊರ ಸೋತುಂಡ್ಲ ಸೋಲೆ ಗೆಲುವಿನ ಸೋಪಾನ ಪನ್ಪ ನಮ್ಮ ಹೊರ ಒಂಜಿ ಪ್ರಯತ್ನ ರಾಜಿದಂಡ ಕುಡರ ನಮ್ಮಕ್ಕೆ ಪ್ರಯತ್ನ ಮಲ್ಪಡು ಅಂಚನೆ ರಾಜಕೀಯದ ವಿಚಾರಗಳು ಅಂಚನೆ ನಮಕ್ಕೂ ಇನಿ ರಾಜಕೀಯವಾದ ತೂಪುದಂಡ ಬೇತೆ ಬೇತೆ ಕ್ಷೇತ್ರಗಳು ಮಾತ ಕ್ಷೇತ್ರಗಳು ಒಳ್ಳೆಯರು ಈ ರಾಜಕೀಯ ಕ್ಷೇತ್ರದಲ್ಲಿ ನಮಗೊಂದು ಮಲ್ಲ ಒಂಜಿನ ನಂತರ ನನಾತು ಸ್ಥಾನಗಳು ಬೋಡು ದಯ ಪಂಡ ಒವ್ವೇ ಪಕ್ಷಾಧಿಪಡ ಪಕ್ಷದ ಬಗ್ಗೆ ಏನು ಪಂಡದು ಜಾಂಡ ನಮ್ಮನಿ ದಾದ ಒಂದು ಪಂಡ ಒಂಜಿ ಎಕಡೆ ಬೇರೆ ಪಣ್ಣ ಲೆಕ್ಕನೆ ನಮ್ಮ ಒಗ್ಗಟ್ಟು ಕೊರದೆ ಇನಿ ಒರಿ ಜವನೆ ಒತ್ತ ಒರಿ ಒಜಿ ವ್ಯಕ್ತಿ ಇನಿ ಒಡ್ಡೆ ಕೆಲಸ ಮಲ್ತೆ ಪಂಡದಂಡ ಅವು ಚೂರು ಮಿತ್ತು ಪೋಪೆಂದನ್ನಾಗ ನಮ್ಮ ಒಂಜಿ ದಮ ಬುದ್ಧಿ ತಗೊಂಡು ನಾನು ಕಾರೋಯ್ಪು ನಂಚಿನ ಬುದ್ಧಿ ಅವೇನು ಮಾತೆಲ್ಲ ಪನ್ಪುಜೇನು ವಿಷಯ ಪನ್ಪುಣೆ ಆತಿ ಪಣ್ಣ ಇನ್ನು ಜನರಲ್ ಆತಿ ಏನು ಏರೆಲ್ಲ ಬದ್ದು ಕುರಿತಾತ ಪಣೋಜಿ ಅನ್ಯತ ಭಾವಿಸೋಣಿಸಿ ಒರಿ ವ್ಯಕ್ತಿ ಎಡ್ಡಾಪೆಂದ ಪಣ್ಣಾಗ ನಂಗೆ ತುಯ್ಯರ ಆಪುಜಿ ನಮಗೆ ಮೂಗುಗಿನ ಬೇರೆ ಸುರು ಆಪು ಆ ಎಂಚ ಏನು ನಮ್ಮನೆ ಬೇತೊಂಜಿ ವಿಚಾರ ಪತ್ತದ ಬಾಡ ತೂಪ ಸೊ ಅಂಚಿನ ವಿಚಾರ ನಮ್ಮ ಮಲ್ಪೆರ ಬಲ್ಲಿ ಬದಲಾತು ಒರಿ ವ್ಯಕ್ತಿ ಎಡ್ಡೆ ಕೆಲಸ ಮಲ್ಪೆಂದಿತ್ತಂಡ ನಮ್ಮ ಆಗ ಸಪೋರ್ಟ್ ಮಲ್ಪೆರ ಜಿಲ್ಲ ತೊಂದರೆ ಇಜ್ಜಿ ಆಗ ಉಪದ್ರ ಮಲ್ಪನ ಬೋಡ್ಚಿ ಸೈಲೆಂಟ್ ಆತಿ ಪ್ಲೇ ಆಗ ಉಪದ್ರ ಮಲ್ಪೋರ್ಚಿ ಆಯ್ನಾತಿಗೆ ಬೆಳೋದು ಪಾಡು ಏರ್ಲ ಆವಡು ಒಂಜಿ ವ್ಯಕ್ತಿ ಒಂಜಿ ಎಡ್ಡೆ ಕೆಲಸ ಮಲ್ತಂದು ಇಪ್ಪಂದಂಡ ನಮಕು ಎಡ್ಡೆ ಮಲ್ಪೆರ ಆಯ್ಜಿಂದ ಮಲ್ಪಂದೆ ಪುಗ ಬದಲಾತು ಆನಂದಂಡ ನಮ್ಮದು ಆಪಣ ಎಡ್ಡೆ ಕೆಲಸ ಹಾಕ್ಲಿ ಮಲ್ಪುಗ ಮುಖ ಸಹಕಾರ ಕೊರ್ಕೊಂಡ ಪಣ್ಣೊಂದು ಎಂಕ್ ವಿಶೇಷವಾದ ರಾಮಣ್ಣ ಇನಿ ಪಂಡರಿ ಬರೋಡು ಪನ್ಪನ ವಿಚಾರ ಎಂಕ್ ಬಾರಿ ಖುಷಿ ಆಣ ಒಂಜಿ ಸಂಘದ ಕಾರ್ಯಕ್ರಮ ಇನಿ ನಿಜ ತೂಪುಂಡ ಎಂಕ್ಲ ಆಫೀಸರ್ಸ್ ಕ್ಲಬ್ ಉಡ್ಲ ಹೊಸ ವರ್ಷದ ಕಾರ್ಯಕ್ರಮ ಮದಿತ್ತು ಆಂಡಲ ಯಾನ ಇನಿ ದಾಯಿ ಬತ್ತೆ ಪಂಡ ಒಂಜಿ ರಾಮಣ್ಣ ಮಿತ್ತಾಭಿಮಾನ ಅಂಚೆ ನಮ್ಮ ಸಂಘದ ಮಿತ್ತಾಭಿಮಾನ ವಿಶೇಷವಾದ ಏನಾನ ಕೂಡ ಲೆತ್ತಿರ ಪಂಡ ಮಂಚನೆ ಸೇಸಪೆರೆ ಗೊತ್ತುಂಡು ಇನಿ ಸೇಸಪೆರ್ಲ ಒಂಜಿ ತಲಾಮಟ್ಟದ ಕೆಲಸ ಮಲ್ತೊಂದು ಇಪ್ಪನಾರು ಇನಿ ಏನು ಸರ್ಕಾರದ ಹೇಳ್ತು ಪಂಡ ಮುರಣಿ ಹಾಕಲು ಮಿನಿಸ್ಟರ್ ನಾಡಿಗಳ ಹೋದ ಅವು ಪಾತ್ರದ ಬತ್ತಿನ ವಿಚಾರಣೆ ಮೇಲೆ ಪ್ರಸ್ತಾಪ ಮಲ್ತೇರು ಎಂಕಲ್ಲ ಎಲ್ಲ ಒಂಜಿ ಸಾಧಾರಣ ಜನವರಿ 21ನೇ ತಾರೀಕು ದಾನಿ ನಮಗೆಲ್ಲ ಒಂಜಿ ಜಿಲ್ಲಾ ಮಟ್ಟದ ಒಂಜಿ ಕಾರ್ಯಕ್ರಮ ಅಂಬೇಡ್ಕರ್ನ ಬಗ್ಗೆ ಒಂಜಿ ಕಾರ್ಯಕ್ರಮ ಮಲ್ತೊಂದುಲ್ಲ ಯಾನ ಈ ವಿಚಾರವನ್ನು ದಾಯ ಪನ್ಪೆ ಪಂಡ ಇನಿ ನಮಕು ಅಂಬೇಡ್ಕರ್ನ ತತ್ವ ಆದರ್ಶ ಬಹಳ ಮುಖ್ಯವಾದ ಬೋಳ ಇತ್ತು ಜಯ ಪಂಡ ಸಮಾನತೆ ಪನ್ಪನವು ಇನಿ ಬಾಯಿಟ್ ಮಾತ್ರ ಸರ್ವರಿಗೂ ಸಮಪಾಲು ಪನ್ಪನವು ಕೇವಲ ಬಾಯಿಟ್ ಮಾತ್ರ ಉಂಡು ಅವು ನಿಜವಾದ ಏನ ಸಾಕಾರ ಒಂದು ಜಂಚ ಮಾಡೋದು ಏನೊಂದು ಕಾರ್ಯಕ್ರಮ ಮಲ್ತೆ ಮಟ್ಟಿಗೆ ಸಾಕಾರ ಆಪನ ಪ್ರಶ್ನೆ ಆಯ್ತು ಆಂಡ ಪ್ರತಿಯೊರಿಯಾಗಲ ನಮ್ಮವ್ರದ್ದು ಆಪನ ಎಡ್ಡೆ ಕಾರ್ಯ ನಮ್ಮ ಮಲ್ಪಂಚ ಪ್ರಯತ್ನ ಮಲ್ಪಡು ಎನ್ನ ಉದ್ದೇಶ ಐತೆ ಏನು ಪಾಪದಾಕ್ಲ ಜೋಕ್ಲೆಗಲ ಎಂಕ್ಲ ವರ್ಷಲ ಎಂಕ್ಲ ಒಂಜಿ ಸರ್ವಮಧುರ್ಯ ಪನ್ಪನ ಟ್ರಸ್ಟ್ ಉಂಡು ಏನು ಮಲ್ಪೆ ಮಾಡೋದು ಪನ್ನೋದಿಲ್ಲ ಆಯ್ತು ಪಾಪದ ಒಂಜಿ 2-3 ಜೋಕ್ಲಿ ಎಂಕ್ ಜಾಸ್ತಿ ಕೋರಿ ಸಾಧ್ಯಜ್ಜಿ ಅಲ್ಲ ಪಾಪದ ಒಂಜಿ 2-3 ಜೋಕ್ಲಿ ಎಂಕ್ಲ ಪುಸ್ತಕ ವಿತರಣೆ ಒಂಜಿ ಚೂರು ದುಡ್ಡ ಮಲ್ತು ಕೊರ್ಪಂಜ ಕಾರ್ಯಕ್ರಮ ಎಲ್ಲೇ ಮಟ್ಟದ ಮಲ್ತು ಕೊರೋದಿಲ್ಲ ವರ್ಷಂ ಪ್ರತಿಲ ಮಲ್ತೊಂದಿಲ್ಲ ಅಂಚನೆ ಐನ ಒಟ್ಟಿಗೆದಲ್ಲ ಪಾಪದ ಕೆಲವೊಂದು ಬಡಪದ ಜೋಕ್ಲಿಗೆ ನಮ್ಮ ಮಲ್ತೊಂದಿಲ್ಲ ಅಂಚೆ ಇತ್ತಪನಾಗ ಏನು ಪನ್ಪದ ಆಯ್ತ ಪಂಡ ಕಲ್ಪನಂಚಿನ ಜೋಕ್ಲಿಗೆ ಐನಾದ ನಿಗಲು ನಮ್ಮ ಪೂರ ನಮ್ಮ ಜೋಕ್ಲೇನು ವಿಶೇಷವಾದ ನಮ್ಮ ಎಂಚಿನ ಪಂಡ ಇನ್ನು ಕುಲಕಸುಬನ್ನು ಖಂಡಿತವಾದ ನಾವು ಮುಂದುವರಿಸೋಡು ಅಂಚ ಪಂಡದು ಆ ಕುಲಕಸುಬು ಪೋತು ಜೋಕುಲು ನಮ್ಮ ಶಾಲೆಗೆ ತಪ್ಪದ ಆಗಲೇನು ಕುಲಕಸುಬು ಆಗಲೇನು ನಿಗಲು ಮಲ್ಪರ ಪೂರ್ಚಿ ದಯ ಪಂಡ ನಮ್ಮನ್ನು ಕಷ್ಟ ಉಂಡು ಬಡಪತ್ತು ಉಂಡು ಖಂಡಿತವಾದ ಅನ್ನ ಮಟ್ಟ ವಿದ್ಯೆ ಎತ್ತಿನಂಡ ಓಲಾಂಡ್ಲ ಖಂಡಿತವಾತಲ್ಲ ವಿದ್ಯೆ ಎತ್ತಿನಂಡ ನಮ್ಮ ಓಲಾಂಡ ನಮಕು ಮರ್ಯಾದೆಲ್ಲ ಉಂಡು ಅಂಚನೆ ಆ ವಿದ್ಯೆಯನ್ನು ಬುಕೋರಿಗೆ ಕಂಡುಕೊಂಡಿರಲ್ಲ ಸಾಧ್ಯ ಅಂಚೆ ಎತ್ತುಂಡ್ರ ಆಯ್ನಾತ ನಿಗಲು ಮಲ್ಲ ವಿದ್ಯೆ ನಮ್ಮ ವಿದ್ಯೆ ಉಂಡ ವಿದ್ಯೆ ಅವಕಾಶ ಪೂರ ಉಂಡು ಇನಿ ಪೂರಾತಲ ಫ್ರೀ ವ್ಯವಸ್ಥೆಗಳುಂಡ್ಲ ಅತ್ತಂಡ ಒಂಜಿ ವಿದ್ಯಾಭ್ಯಾಸ ಮಲ್ಪನೆ ಸಹಕಾರ ಕೊರ್ಪಂಚಿನ ಏತೋ ಸಂಘ ಸಂಸ್ಥೆಗಳು ಬೇತೆ ಜನಕ್ಕುಲ್ಲ ಉಳ್ಳೇರು ಅಂಚಾದಿಪ್ಪನಾಗ ನಮಗೆ ಇತ್ತನ ಸವಲತ್ತನ್ನು ಉಪಯೋಗಪಡಿಸೋ ಒಂದು ಎಡ್ಡೆ ವಿದ್ಯಾಭ್ಯಾಸ ನಿಗಲು ಪಡೆಯೋಡು ಅಯ್ನ ಜೊತೆಟ್ಟು ನಮ್ಮ ಕುಲಕಸುಬುಲ್ಲ ಅಂಚನೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಅಯ್ನ ಪೂರ ಮತ ನಮ್ಮ ಮುಂದುವರಿಸೊಂದು ಪೋಡು ಅಂಚನೆ ಅಯ್ನ ಪೂರ ಮಹಾಂತ ದುಂಬುದ ಕಾಲಗಳ ಮಲ್ಪನಂಚಿನ ವ್ಯವಸ್ಥೆ ಮಲ್ಪಡು ಅಂಚಿತ್ತಿನ ಆ ಕೊಡಿಯಡಿ ನಡಪನಂಚಿನ ಓ ಏನು ಭೂತದ ವಿಚಾರಗಳು ಜಾಸ್ತಿ ಪಾತ್ರ ಎಂಕ ದಯನ ಪಂಡ ಯಾನದಲ್ಲ ಏನ ಬಗ್ಗೆ ಮಲ್ಲ ಅನುಭವಿಸ್ತಾ ಇತ್ತು ಅಲ್ಲ ಒಂಜಿ ವಿಚಾರಣೆಯನ್ನು ಮನವರಿಕೆ ಮಲ್ಪ ಪಣೋದು ಅನ್ನೋದಿಲ್ಲ ಅರಿತ ಅನ್ನತ ಭಾವಿಸೋರ್ಚಿ ದಯ ಪಂಡ ಆ ಕೊಡಿಯಡಿ ನಡಪನಂಚಿತ್ತಿನ ಒಂಜಿ ಆ ಕ್ರಮಕ್ಕಲು ಉಂಡ ಅವು ಕೊಡಿಯಡಿ ತೊಲೆ ಏರ್ಪಾಡು ದಯ ಮಲ್ತದು ಐನ್ ನಮ್ಮ ಅನ್ಯದ ಬಳಕೆ ಅದು ಪಿದೆ ಇವ್ರದು ನಾವು ದಯ ಪಣ್ಣದುಲ್ಲೆ ಪಣ ಇನಿ ದಯಾನಂದ ಸೇರ ಪ್ರಸ್ತಾಪ ಮಲ್ತೇನು
ಭಕ್ತಿ ಅತಿ ಆತಂದು ಪಂಡ ವಿಚಾರ ಏನು ಅವೇ ವಿಚಾರ ಪಣಂದುಲ್ಲೆ ಇದು ದಾತ ಪಂಡ ಪಂಡ ನಮ್ಮ ಒಂಜಿ ಕೊಡಿಯಾಡಿದ ಮಲ್ಪಂಚಿನ ಕ್ರಮ ಆ ಮೂಜಿ ಮುಕ್ಕಾಲುಗಳಿಗೆ ಹೂ ಪನ್ಪನ ಐನೂರೇಟ್ ಕ್ರಮ ಒಟ್ಟು ನಮ್ಮ ಹೂ ಸಂಸ್ಕೃತಿ ಆಚಾರ ವಿಚಾರ ಉಂಡು ಐತೊಲೈಡೆ ನಡಪಡು ಐನ ಬದಲು ನಮ್ಮ ಊಗಿ ನಡೆದು ಬೊಕ್ಕ ಬತ್ತದು ಒಂಜಿ ಬಸ್ ಸ್ಟ್ಯಾಂಡ್ ಒಂಜಿ ಬಸ್ಸುಟ್ಟು ಪೋನಾಗನ ಅತ್ತಂಡ ಬುಕ್ಕೊಂಜಿ ಕರೆಕ್ಟ್ ಪೋನಾಗ ಐನ ಬಗ್ಗೆ ಜಾಸ್ತಿ ಐನ ಬಗ್ಗೆ ಫೋನ್ ಉಡ ಡಿಸ್ಕಷನ್ ಮಲ್ಪನಂಚಿನ ವಿಚಾರ ಮಲ್ಪನಂಚಿನ ವಿಚಾರ ಮಲ್ಪನ ಬೋರ್ಚಿ ಬದಲಾದ ಆ ಸಂಸ್ಕೃತಿ ಆಚಾರ ವಿಚಾರ ಎಂಚು ನಮ್ಮ ದೈವರಾಧನ ಮಿತ್ತು ಬಹಳ ಭಕ್ತಿ ಮಾತ್ರೆಲ್ಲ ಭಕ್ತಿ ಉಂಡು ದೈವರಾಧನ ಮಿತ್ತು ಎಂಕಲ ಅಪಾರವೈನ ಭಕ್ತಿ ಉಂಡು ಮಾತಿರ್ಲ ಭಕ್ತಿ ಸಂಸ್ಕೃತಿ ಆಚಾರ ವಿಚಾರ ಒರಿಪುಣಂಚ ಕೆಲಸ ಮಲ್ಪುಗ ಅಂಚೆತ್ತಿನ ದಂಡ ಅದಕ್ಕೆ ಮಾತಿರ್ಲ ನಮಕ್ ಈ ನನಾತ್ ನಮಕ್ ಇನ್ನ ಗೌರವ ಉಳಿಸಾರ ಕಾರಣ ಉಂಡು ಪಂಡೊಂದು ಏನು ಪಣ್ಣ ಪಾತ್ರೆ ಉದಾದ ಹೆಚ್ಚು ಕಮ್ಮಿ ಆಯ್ತು ನಿಮಗೆ ಹಿರಿಯರು ಕ್ಷಮಿಸೋಡು ಪಂಡೊಂದು ಇನ್ನು ರಡ್ಡು ಪಾತ್ರೆ ಉಂತವೆ ವಿಶೇಷವಾದ ಇಲ್ಲಿ ಅವಕಾಶ ಕೋರ್ನಾಯ್ಕೆ ನಿಗಳಿಗೆ ಮಾತ ಸೊಲ್ಮೇನ ಸಂದೊಂದು ರಾಮಣ್ಣಗಳ ಒಂದು ಸೊಲ್ಮೇನ ಸಂದ ಎನ್ನ ರಡ್ಡು ಪಾತ್ರೆ ನಮಗಿದ್ದಾವೆ ಜೈ ಹಿಂದ್ ಜೈ ಕರ್ನಾಟಕ. ತಮ್ಮ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಲು ಬಿಡಬೇಡಿ, ಅವರನ್ನ ಶಿಕ್ಷಣದಿಂದ ನೀವು ಪ್ರೋತ್ಸಾಹಿಸಿ, ಜೊತೆಗೆ ನಿಮ್ಮ ಮಕ್ಕಳನ್ನೇ ನೀವು ಆಸ್ತಿಯನ್ನಾಗಿಸಿ ಎಂಬ ಬಹಳ ಒಳ್ಳೆಯ ಮಾತನ್ನ ರವಾನಿಸಿದಂತ ಶ್ರೀಯುತ ಜನಾರ್ದನ ವಕೀಲರು ತಮಗಿದು ನಮ್ಮ ನಲಿಕೆಯವರ ಸಮಾಜ ಸೇವಾ ಸಂಘ ಇದರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಮುಂದೆ ಶ್ರೀಯುತ BK ಸೇರ್ಸಪ್ಪ ಬೆದ್ರಕಾಡ್ ಸ್ಥಾಪಕ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ತಾವು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೀನಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ನ ದಿವ್ಯ ಪಾದಲೆಗೆ ನಮಸ್ಕರಿಸ ಒಂದು ಎನ್ನ ಪಪ್ಪಮ್ಮನ ಸ್ಮರಿಸವದ್ದು ನಲಿಕೆಯವರ ಸಮಾಜ ಸೇವಾ ಸಂಘ ಬಂಟ್ವಾಳ ಇಂದಿನ 14ನೇ ವರ್ಷದ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದ ಸಭಾಧ್ಯಕ್ಷೆ ವಹಿಸೋನಂಚಿನ ರಾಮಣ್ಣ ಪಿಲಿಂಜ ಮೇರೆ ವೇದಿಕೆ ಹಿಡಿತನ ಮಾತಾ ಗಣ್ಯರೇ ಸೇರಿದಿನ ಎನ್ನ ಆತ್ಮೀಯ ಬಂಧುಲೆ ತುಂಬಾದ ನಲಿಕೆ ಸಮಾಜ ಸೇವಾ ಸಂಘದ ವತಿ ಹಿಡಿದು 18 ವರ್ಷ ಮುಟ್ಟ ಪ್ರತಿ ಒಂಜಿ ಕಾರ್ಯಕ್ರಮ ಅಲ್ಲ ನಮ್ಮ ತೂವೊಂದು ಬೈದ ಬಹುಶಃ 14ನೇ ವರ್ಷದ ಕಾರ್ಯಕ್ರಮ ಭಾರಿ ಒಂಜಿ ಅರ್ಥಪೂರ್ಣ ಭಾರಿ ವಿಶೇಷವಾಯಿನಂಚಿನ ಒಂಜಿ ವೇದಿಕೆದ ಮಿತ್ತು ನಡಪುಣಂಚಿನ ಕಾರ್ಯಕ್ರಮ ಅಂತ ಪಣಿಯರು ಹೆಮ್ಮೆ ಪಡೆಪೆ ನೆಕ್ ಶ್ರಮ ವಯಸ್ಸೈನ ನಲಿಕೆಯವರ ಸಮಾಜ ಸೇವಾ ಸಂಘದ ಮಾತಾ ಪದಾಧಿಕಾರಿಗಳ ದುಂಬಾದೆಯಾನು ಅಭಿನಂದಿಸೋನುಲ್ಲೆ ಬಹುಶಃ ಮಸ್ತ್ ವಿಚಾರ ಇನ್ನಿ ಪ್ರಸ್ತಾಪ MD ಅಂಕಪ್ಪರಾದಿಪ್ಪು ನಮ್ಮ ಜಯರಾಮ್ ಸರ್ ವಕೀಲರಾದಿಪ್ಪು ಬದಿನಾರ್ ಸರ್ ಆದಿಪ್ಪು ನಮ್ಮ ಸಮುದಾಯ ಒಂಜಿ ಪೊರ್ತುಡು ಎಂಚೆ ಎತ್ತಲು ಇನ್ನಿ ಸಮುದಾಯ ನಮ್ಮ ಓಡೆ ಬತ್ತದ ಅಂದ ಪಣಿಯರೆ ತೆರಿಯರ ಬಡಾದು ನಮ್ಮ ಆಲೋಚನೆ ಮಲ್ತಂದ ಮಸ್ತ್ ನಮ್ಮ ದುಂಬು ಬೈದ ಈ ಮಸ್ತ್ ನಮ್ಮ ದುಂಬು ಬರ್ರೆ ನಮ್ಮ ಫಸ್ಟ್ಗೆ ಸ್ಮರಿಸೋಡಾಯಿನಂಚಿನ ನಮ್ಮ ಪಿರಾವಡಿ ಇತ್ತನಂಚಿನ ನಮ್ಮ ಅಪ್ಪೆ ಅಮ್ಮನ ಯಾಕಡೆ ಮೂಲು ಕಾರ್ಯಕ್ರಮ ಕೊರ್ನಾಗ ಎನ್ನ ಅಲ್ಲ ನಿಂಗೆ ಅಂಚೊಂದು ಪನ್ಪ ಅಲ್ಲೊಂಜಿ ವೇದಿಕೆ ಒಂಜಿ ಕಾರ್ಯಕ್ರಮ ನಿರೂಪಿಸನಾಗ ಆ ಬಾಲೆ ಒಂಜಿ ಪಾತೆರ ಬಂಡ ಲಿಂಚಿನ ಬಂಡರ ಬಂಡ ಅಪ್ಪೆಗೆ ಎತ್ತು ಬೆಲೆ ಉಂಡ ಆತೆ ಪೊಪ್ಪಗಳ ಬೆಲೆ ಉಂಡು ಆ ಪೊಪ್ಪನ ಪ್ರೋತ್ಸಾಹಿ ಆ ನೀನು ವೇದಿಕೆ ಬರ್ತೀಯಾರ ಇಂಕೊಂಚ ಅವಕಾಶ ಅಣ್ಣಂದು ಅವು ನಿಜವಾಯಿನ ಪಾತ್ಯಾರ ಇನ್ನು ನಮ್ಮ ಪರಿಶ್ರಮ ಹತ್ರ ನಮ್ಮ ಇಡೆ ಮುಟ್ಟ ಬರೋಡು ನಾಂಡ ನಮ್ಮ ಅಪ್ಪೆಮ್ಮನ ಪರಿಶ್ರಮ ಉಂಡು ನಮ್ಮ ಹಿರಿಯಾಕ್ಲಿನ ಪರಿಶ್ರಮ ಉಂಡು ಐದು ಹೆಚ್ಚ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನಲ್ಲ ಪರಿಶ್ರಮ ಉಂಡು ಅಂತ ಪನ್ಪಡೇನಿ ನಮ್ಮ ಸಮುದಾಯನೇ ಅರ್ಥ ಮಲ್ತು ನೋಡೀನಿ ಇನ್ನು ನಮಕ್ಕೆ ಕೊರ್ನಂಚಿನ ಕುಲ ಕಸಬು ಅತ್ತಂಡ ನಮ್ಮ ಆ ದೈವ ಕಟ್ನಂಚಿನ ಒಂಜಿ ನಮ್ಮ ಹಿರಿಯರು ಕೊರ್ನಂಚಿನ ಒಂಜಿ ಬಳವಾಳಿ ಅವು ಆ ಜಾತಿ ಕೊರ್ನಲಂಚಿನ ಬಳವಳಿ ಎತ್ತವು ವಾ ಸಮುದಾಯ ನಮకు ಕೊರ್ನಂಚಿನ ಬಳವಳಿ ಎತ್ತ ನಮ್ಮ ಹಿರಿಯಕ್ಕಳು ಮಲ್ತೊಂದು ನಿತ್ಯರು ನಮ್ಮ ಏನು ಮಲ್ತೊಂದು ಬರೋದಿಲ್ಲ ಯಾ ಮುರಣಂಜಿ ಬೆಂಗಳೂರು ನಮ್ಮ ಸಮುದಾಯ ಒಂಜಿ 16 ಸಾರ್ಲ ಅಂದಿನ ಚೂರು ಅರ್ಥ ಮಲ್ತವ ನೋಡು ದಯಪಂಡ ಇಂಕ್ಲನ ಜಾತಿನ ವಾ ಮಟ್ಟಡ್ ತೂಪಿರಂದು ಪನ್ಪಡಕ್ಕೆ ಒಂಜಿ ಎಲ್ಲಿಯ ಉದಾಹರಣೆ ಅನ್ಕೋರೊಂದುಲ್ಲೆ ಬಹುಶಃ ನಲಿಕೆ ಸಮುದಾಯ ಆ ಮಟ್ಟಿಗೆ ದುಂಬಿತ್ತು ಈ ಮಟ್ಟಿಗೆ ಇತ್ತಂಚೆಜ್ಜವು ಈ ಮಟ್ಟಿಗೆ ಇಂಕ್ಲೆ ಶಕ್ತಿಲ ಉಂಡು ದುಡ್ಡುಲ ಉಂಡು ಹೋರಾಟ ಮನ್ಪಣಂಚಿನ ಧೈರ್ಯ ನಮ್ಮ ಮಟ್ಟ ಉಂಡು ಇಂದೇನು ಅರ್ಥ ಮಲ್ತೋ ನಂಚಿನ
ವ್ಯವಸ್ಥೆಗೆ ನಮ್ಮ ತಯಾರಾವಡಾಪು ಇನ್ನೇ ಬೆಂಗಳೂರು ನಮ್ಮ ಸಮುದಾಯ ಒಂಜಿ ದನ ಘಟ್ಟದ ಸೈಡ್ ಒಂಜಿ ನೇಮ ಕೊರಿಯರು ದಾದನಾಕ್ಲೊಂಜಿ ಭಕ್ತಿದ ಪ್ರಕಾರ ದಾದನಾಕ್ಲೊಂಜಿ ದೈವಾಗ ಬಂಡಿದಿಪ್ಪೇರು ಪೊಕ್ಕಡೆವರಿ ನೇಮ ಕೊರು ಪೂಜೆ ಪೊಕ್ಕಡೆವರಿ ಪೂಜೆ ಮಲ್ ಪೂಜೆ ಆಯನ ಒಂಜಿ ಕಷ್ಟದಾದನ ಪರಿಹಾರ ಆದಿತ್ತಂಡ ಐಕುಬಡಾದು ಅಲ್ಪ ನಮ್ಮ ಮಕ್ಕಳಲ್ಲಿ ಎಪ್ಪಡಾದು ಆ ದೈವದ ಒಂಜಿ ಸೇವೆ ಕೊರ್ಪುನಂಚಿನ ಬೇಲೆಣೆ ಮಲ್ಪುನಾಗ ನಮ್ಮ ಊರದ ತುಳುನಾಡಿನ ಗುತ್ತಿಗೆ ದೆತ್ತೊನ್ನಂಚಿನಕ್ಲು ನಲಿಕೆ ದಕ್ಲನ್ನು ಗುತ್ತಿಗೆ ದೆತ್ತೊನ್ನಂಚಿನಕ್ಲು ಫೋನ್ ಮಲ್ತದ ಬೆದರಿಕೆ ಪಾಡ್ನಂಚಿನ ವ್ಯವಸ್ಥೆ ನಡತ್ತನು ಇನ್ನು ನಮ್ಮ ಪನ್ಪ ದೈವಲ್ನ ಕಾರ್ಯಕ್ರಮ ನಮ್ಮ ತುಳುನಾಡದ ಸಂಸ್ಕೃತಿ ಓಕೆ ಕಂಬಳ ನಮ್ಮ ತುಳುನಾಡದ ಸಂಸ್ಕೃತಿ ಎಂಚಮನ ಬೆಂಗಳೂರು ಅಶೋಕ್ ಕುಮಾರ್ ನೇತೃತ್ವಡು ಕಂಬಳ ನಾಡತ್ತನು ಏರ್ಲೈನ್ ಬಗ್ಗೆ ಪ್ರಶ್ನೆ ಮಲ್ತಿದ್ದೀರು ಏರ್ಲೈನ್ ಬಗ್ಗೆ ಪ್ರಶ್ನೆ ಮಲ್ತಿದ್ದೀರು ನಲಿಕೆದೆ ಒಂಜಿ ಪೋದು ನೇಮ ಕಟ್ಟಂಡ ನಿನ್ನ ಕಾರು ಬೊಳಿಪೆ ನಿನ್ನ ಇಲ್ಲು ಬೊಗ್ಗುವೆ ನಿನ್ನ ಸೊಂಟ ಬೊಲಿಪೆ ಅಂತ ಪನ್ಪಡಂಚಿನ ಒಂಜಿ ಬೆದರಿಕೆ ಪಾಡಿನಂಚಿನ ವ್ಯವಸ್ಥೆ ಆತನ ನಾಂಡ ನಲಿಕೆ ಸಮುದಾಯದ ಯುವಕಿಯರೇ ಆಲೋಚನೆ ಮಲ್ಪೋಡು ನಮ್ಮ ಇನ್ನು ಏತು ದುಂಬು ಬತ್ತನಲ್ಲ ನಮ್ಮ ಮಿತ್ತು ಸವರಿ ಅವನು ಪನ್ಪಡೆ ನಮ್ಮ ಇನ್ನು ಆಲೋಚನೆ ಮಲ್ಪಡಾಪಣೇನಿ ಆಲೋಚನೆ ಮಲ್ಪಡಾಪಣು ದಾಯಿ ಮಿತ್ತದ ಗಟ್ಟಡ್ಬೋ ದಾಯಿ ನೇಮ ಕಟ್ಟ್ಯಾರ ಬಲ್ಲಿ ಅಕ್ಲ ಒಂಜಿ ಭಕ್ತಿಗೆ ಗಲ್ಪು ಬರಿ ಬೋಪೆ ಆಯ್ ಪನ್ಪೆ ಯಾನು ಗಲ್ಪುಗೆ ಬೋಣ ನಾಡಿ ಯಾನು ಇಂಚಿನ ಒಂಜಿ ಒಂಜಿ ದೈವದ ನೇಮಗೊರ ಪೀಡೆಲೆ ಪುಡಾದ ಪನ್ಪೆ ఆయన ಭಕ್ತಿಯವು ఆయన ಪ್ರಶ್ನೆ ಮಲ್ಪೆರಿಯರು ಏರೇ ಕೊಡ್ತಾ ನಮ್ಮ ಗುತ್ತಿಗೆ ನೇಮಾನು ಐದುವರ ನಲಿಕೆ ಸಮುದಾಯ ಗುಳಮೆರಾದ ಬದುಕೆರ ಬಲ್ಲಿ ನಲಿಕೆ ಸಮುದಾಯ ತರೆ ಅಡಿಕಬಾರ್ದು ಬದುಕೆರ ಬಲ್ಲಿ ನಲಿಕೆ ಸಮುದಾಯ ತೆರೆದೇಡ್ತು ನಡ್ಪೊಡ್ದಾಂಡ ನಮಟಲ ಕೆಲ ಪ್ರಶ್ನೆ ಮನ್ಪುಡಂಚಿನ ಧೈರ್ಯ ತಾಕತ್ತು ನಮಟ ಬತ್ತಿಜಿಂದಾಂಡ ನಮ್ಮ ಪಿರಗು ಪೋಪ ತಂದೆ ದುಂಬು ಬರ್ರೆ ಸಾಧ್ಯ ಹೆಜ್ಜಿ ಇನ್ನು ನಾನಾ ರೀತಿಯ ಕಾನೂನು ನಮಗೆ ಅವಕಾಶ ಉಂಡು ನಮಗೆ ಬೆದರಿಕೆ ಪಡ್ನಲ್ಲ ಅವಳು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊರಲಿ ಯಾನು ತುಯ್ಯೆ ಕೆಲವುದಕ್ಕೆ ಮಾತೇರ್ಲಾರಿಗೆ ಫೋನ್ ಮಲ್ತದ್ದು ಪಂತ್ಯರು ಇರು ಪಂತನ ಸರಿಯಾತ್ತು ತಪ್ಪು ಮಾತೇರ್ಲ ಪಂತ್ಯರು ಅವರಿಗೆ ಫೋನ್ ಮಲ್ತದ್ದು ಆ ಜನಂತ ತಪ್ಪಲು ಒತ್ತೊಂದು ಯಾನು ಮಲ್ತನ ತಪ್ಪಾತನ ಪಾತೇರನ ತಪ್ಪಾತನಂದು ಅಂಚತ್ತು ಐಕೆ ಬೋಡ್ತನಂಚಿನ ಇತ್ತೆ ನಮ್ಮ ದಯಾನಂದ ಸರ್ ಬಡ್ಡೇರು ಕಾನೂನಾತ್ಮಕವಾದ ನಮ್ಮ ದುಂಬು ಬರೋಡು ಒಂದು ನಮ್ಮ ಹೂವೇ ದೈವದ ದೇವರನ್ನ ಸೇವೆ ಮಲ್ತನಲ್ಲ ಕಾನೂನ್ದಾಡಿಟ್ಟು ಜೀವನ ಮಲ್ಪೇರು ನಮ್ಮ ಇನ್ನು ಕಲ್ತೋ ನೋಡಪ್ಪ ದಯಪಣ್ಣ ಅಂಚಿನ ಸಂದರ್ಭ ಅಲ್ಪ ಪೊಲೀಸ್ ಸ್ಟೇಷನ್ ಉಂಡು ಆ ಬೆದರಿಕೆ ಪಾಡಿನದ ನಾ ನೇಮ ಕಟ್ಟಿನ ಏರು ವ್ಯಕ್ತಿ ಇಲ್ಲರ ಅರೆ ಕಂಪ್ಲೇಂಟ್ ಕೊರಲಿ ಒಂಜು ವೇಳೆ ಪೊಲೀಸ್ ತಕ್ಲೇನು FIR ಮಲ್ತಿಜೇರ್ನಾಂಡ ನಲಿಕೆ ತಕ್ಲ ಶಕ್ತಿದಾಯ್ತಂದ ಪಂಡದ ನಮ್ಮ ಸ್ಟೇಷನ್ದ ಬಾಕಿಲು ಕುಳ್ಳದು ತೋಜ್ಪುಣಂಚಿನ ಅನಿವಾರ್ಯತೆ ಉಂಡೆ ಐದುವರ ಯಾಂದಾದ ಪನ್ಪಣೆ ಪಂಡ ನೇಮ ಕಟ್ಲಿ ಆ ಶಿಸ್ತುಬದ್ಧವಾದ ಆ ಕ್ರಮಬದ್ಧವಾದ ಏರಿ ಒರಿ ನಮ್ಮನ್ನು ಬಿರಲು ತೋಜ್ಪ ಅಂದ ಲೆಕ್ಕ ನಮ್ಮ ಸಂಪ್ರದಾಯ ಹೆಂಚಿನೊಂಡ ನಮ್ಮ ಸಂಸ್ಕಾರ ಹೆಂಚಿನೊಂಡ ಆ ಮೂಲಕ ಇಡೀ ಕಾಳಿ ನಮ್ಮ ಕರ್ನಾಟಕ ರಾಜ್ಯಡತ್ತು ಪಿದೈ ದೇಶಡ್ಲ ನೇಮ ಕಟ್ಟುನಂಚಿನ ಅಧಿಕಾರ ನಮಕೊಂಡು ಅವು ಏರ್ನಲ್ಲ ಸೊತ್ತು ಹತ್ತು ಅವು ನಮ್ಮ ಹಿರಿಯಾಕ್ಲು ಕೊರ ಸೊತ್ತು ಪಣಿಯರು ಯಾನು ಈ ಸಂದರ್ಭ ಹೆಚ್ಚ ಪಡಪೆ ಐನೊಟ್ಟಿಗೂ ಅಶೋಕ್ ಕುಮಾರ್ ಸರ್ ಕಾರ್ಯಕ್ರಮ ಬರೋಳಿತ್ತು ನಾನು ದಯ ಬರೋ ತಿಂಗಳೇ 6ನೇ ಮಿತ್ತು ಭಾರಿ ಅಭಿಮಾನ ದೀರ್ನಂಚಿನ ಒಂಜಿ ಶಾಸಕರಾರು 6ನೇ ಬೇರಿ ರಾಮಣ್ಣೆ ವಾಕಾರಣಗಳ 6ನೇ ಬೇರಿ ಬಿಡೋನಿಜ್ಜೇರು ಒಪ್ಪಾತು ಉಣ್ಲ ಪೋಣ್ಲ ರಾಮಣ್ಣೆ ಯಾರನ್ನೊಟ್ಟು ಉಳ್ಳಿ ಅಶೋಕ್ ಕುಮಾರ್ ಸರ್ನೊಟ್ಟು ಉಳ್ಳೇರು ಅದ್ರ ಚೂರು ಇಂಕ್ಲೆಗೆ ಬೇಜಾರ ರಾಮಣ್ಣೆ ದಾಮಣ್ಣೆ ಆ ಪಕ್ಷಕ್ಕೆ ಬಾಡ ದೊಡ್ಡ ಪರಿಶ್ರಮ ಬಲ್ತನಕ್ಲು ಬಂಗಬೈದನಕ್ಲು 6ನೇ ಒಂಜಿ ಕಾರ್ಯ ರಾಮಣ್ಣನಿ ಕಾಂಗ್ರೆಸ್ ಒಂಜಿ ಸ್ಥಾನಮಾನ ತಿಗದಿಪ್ಪು ಅಂಡ್ ಆರಿನಿ ನಮಕ್ ಮೂಲ ನಲಿಕೆ ಸಂಘದ ಇಂಕ್ಲ ಒಂದು ಸಮುದಾಯದ ಒಂದು ಅಧ್ಯಕ್ಷರಾದ ವರ್ಕ್ ಮಲ್ತೊಂದುಲ್ಲೇರು ಆ ಪಕ್ಷಗಳ ಬೋಡಾದಾರು ಮಸ್ತ್ ಪರಿಶ್ರಮ ಬತ್ತನಾರು ಇನ್ನೂ ಒಂದು ಕಾರ್ಯಕ್ರಮಗಾರ ಬತ್ತು ಸುಬಾರಿ ಸೌಡ್ನ ಪನ್ಪಣಂಜಿ ಅಭಿಪ್ರಾಯ ನಡೆಯುತ್ತೆ ನಾನು ಬರದನ ಚೂರು ಇಂಕ್ಲೆಗೆ ಬೇಜಾರಾತನ ಪಣಿಯರ ಈ ಸಂದರ್ಭ ಬೇಸರ ವ್ಯಕ್ತಪಡಿಸಾಬೆ ಬಂದುಲೆ ಇನ್ನು ಮಾತೆರ್ಲ ವೇದಿಕೆ ಪಂಡೇರಿ ಎಜುಕೇಷನ್ದ ಬಗ್ಗೆ ಇನ್ನು 10ನೇ ಕ್ಲಾಸ್ ಕಲ್ತನೆ ಹೇಳ್ಬೇಕು ನಮ್ಮ ಜೋಕ್ಲೇನೆ ನಮ್ಮ ನೇಮ ಕಟ್ಟಾರ ರೆಡಿ ಮಲ್ಪ ಮಂತ್ರವಾದಿ ನಮಗೆ ಪಿರ ಮಂತ್ರ ಮನೆಯರ ಸ್ಟಾರ್ಟ್ ಮಲ್ಪಿ ಒಂದು ಪೂರ ವ್ಯವಸ್ಥೆಯಲ್ಲೂ ಆವೊಂದಿಲ್ಲ ಎಜುಕೇಷನ್ ಒಂಜಿ ಸಾಕ್ಷಿ ಹೆಂಚಿನ ಬಂಡ ನಮ್ಮ ಜಯರಾಮೇರೇನಿ ಆರು ಎತ್ತು ಕಷ್ಟಾಡು ಆ ಒಂಜಿ ಎಜುಕೇಷನ್ ದೆತ್ತೊಂದು ದುಂಬು ಬತ್ತಿರ್ನ ಪಂಡ ಅವು ಆರೆಗೈನ ಬೇನೆ ಮಾತ್ರ ಗೊತ್ತಿಪ್ಪು MD ಎಂಕಪ್ಪೇರು ಪಂಡೇರು ಆರ್ಲ ಪ್ರಸ್ತಾಪ ಮಲ್ತೀರು ನಮ್ಮ ಸಮುದಾಯ ಮಾತಾ ಕ್ಷೇತ್ರಗಳ ದುಂಬು ಬರೋಡು ನಾಡ ಆ ಪರಿಶ್ರಮಗಳು ನಮಗೆ ಅತ್ಯಗತ್ಯ ಆ ಪರಿಶ್ರಮ ಇತ್ತನ್ನ ಮಾತ್ರ ನಮ್ಮ ದುಂಬು ಬರುವ 5 ವಾರ ಎಂಕ್ಲ ಇನ್ನು ಸಾಧಾರಣ ಕ್ರೀಡಾಕೂಟದ ಭಾಗವಹಿಸಿನ ಜೋಕ್ಲೆಗೆ ಒಂದೊಂದು ಪ್ಲೇಟ್ ಆತನ ಬೇತೆ ರೀತಿಯ ಬಹುಮಾನ ಕೊರ್ಪಣಂಚಿನ ಒಂದು ವ್ಯವಸ್ಥೆ ನಮ್ಮ ನಲಿಕೆ ಸಮುದಾಯ ಸಂಘಡ ಆಂಡ್ ಬರ್ಪುಣ 21 ತಾರೀಕಿಗೆ ಏಪ್ರಿಲ್ 21 ತಾರೀಕಿಗೆ ನಮ್ಮ ದಲಿತ ಸೇವಾ ಸಮಿತಿ ಲೆಕ್ಕಡು ಒಂಜಿನ ಹಿಡಿದು 10ನೇ ಕ್ಲಾಸ್ ಮುಟ್ಟದ ಜೋಕ್ಲೆಗೆ ಕ್ರೀಡಾಕೂಟ ಇಂಗ್ಲ ಆಹ್ವಾನಿಸದ ಈ ಕ್ರೀಡಾಕೂಟ ಇವ ಜೋಕ್ಲು ಭಾಗವಹಿಸಬೇರ ಆ ಜೋಕ್ಲೆಗೆ ಪ್ರತಿ ವರಿಯಾಗಲ ಬರೆಪುಣ ಪುಸ್ತಕ ಉರುಪಣಂಚಿನ ವ್ಯವಸ್ಥೆಯನ್ನು ದಲಿತ ಸೇವಾ ಸಮಿತಿ ಒಂದು ಜವಾಬ್ದಾರಿ ತಂದು ಆ ಕಾರ್ಯ ಮಲ್ತೊಂದುಂಡು ವಿಚಾರ ಈತೆ
ನಮ್ಮ ಜೋಕ್ಲು ಎಜುಕೇಷನ್ ಮಲ್ಪೋಡು ನಮ್ಮ ಎಂಚಿನ ಸಂಸ್ಕಾರ ಉಂಡ ಎಂಚಿನ ಸಂಸ್ಕೃತಿ ಉಂಡ ಐನೊಟ್ಟುಗು ಒಂಜೊಂಜಿ ಜಾಬುಗಳ ಪೋಪುನಂಚಿನ ಒಂಜಿ ಆ ಧೈರ್ಯನ್ಲ ನಮ್ಮ ಜೋಕ್ಲು ಮಲ್ಪಡಾಪುಣ ಮಲ್ಪಡ್ದಂಡ ಅಕ್ಲೆಗ್ ಬೆರಿಬೊಟ್ಟು ನಂಚಿನ ಅತ್ತನಕ್ಲೆ ದುಂಬು ಪೋಪುನಂಚಿನ ಸಾಕಾರ ಮಾತಾ ಸಂಘ ಸಂಸ್ಥೆಲ್ಲ ಕೊರಡಾಪುಣ ಐಡ್ತಾರೆ ಇಂಕ್ಲ ದಿವಂದ ಬುಕ್ಕ ಒಂಜಿ ವಿಚಾರಂಚಿನ ಬಂಡ ನಮ್ಮ ಮಾತು ಜಾತಿಲ್ನ ಪ್ರೀತಿಸಾಗ ಕೇವಲ ಒಂಜಿ ತಿಕ್ಕಡು ಒಂಜಿ ಬಾರಿ ಮಲ್ಲೊಂಜಿ ಸಭೆ ಅಂಡ್ ಆ ಸಭೆಟ್ ಒಂಜಿ ಸಮುದಾಯದ ಬಗೆಟ್ ಒಂಜಿ ಪ್ರಿನ್ಸಿಪಾಲ್ ಬಾತಿಯರು ಎಂಚಿನ ಬಾತಿಯರು ಬಂಡ ಒಂಜಿ ಸಮುದಾಯ ಇನ್ನು ನಲಿಕೆ ಸಮುದಾಯ ಒಂಜಿ ಕೊಲಾಣಿ ನಲಿಕೆ ಸಮುದಾಯ ಕೊಲಾಣಿ ಅಲ್ಪ ಒಂಜಿ ಬೇತ ಸಮುದಾಯದ ವ್ಯಕ್ತಿ ಇಪ್ಪಿ ಆ ಬೇತ ಸಮುದಾಯದ ವ್ಯಕ್ತಿಗೆ ನಮ್ಮ ಒವೇ ರೀತಿಯ ಸಾಕಾರ ಅವಾರ್ಡು ಉಪಕಾರ ಮಲ್ಪಿ ದಯಪಣ್ಣ ఆయన ಜಾತಿ ಹಿಡಿತು ಉಪ ಅಂದು ಅಂಚನೆ ಒಂಜಿ ಮಸ್ತ್ ಬೇತ ಇನ್ನಿ ನಮ್ಮ ಬದಿನಾರು ಆರು ಒಂಜಿ ಬಿಲ್ಲವ ಸಮುದಾಯದಾರು ಆರ್ನ ಒಂಜಿ ಸಮುದಾಯದ ಒಂಜಿ 10 ಇಲ್ಲು ಉಂಡು ಒಂಜಿ ನಲಿಕೆ ಕಮ್ಯುನಿಟಿದ ಒಂಜಿ ಇಲ್ಲು ಉಂಡು ಈ ನಲಿಕೆ ಕಮ್ಯುನಿಟಿ ಇಲ್ಲಿಗಾರನ ಹೆಲ್ಪ್ ಮಲ್ಪಿರ್ಬಿಡ್ಪು ದಯಪಣ್ಣ ನಮ್ಮ ಪೂಜಾರ್ನಕ್ಲೆ ಪಾತ್ರ ಮಲ್ಪಲ ಮಾರೆ ಆ ನಲಿಕೆದ ಏನು ಪನ್ಪಡಂಚಿನ ಪರಿಸ್ಥಿತಿ ನಿರ್ಮಾಣ ಆಯ್ನ ಉಂಡು ಉದಾಹರಣೆ ಏತಲ್ಲ ದಯಪಂಡ ನಮ್ಮಟ ಜಾತಿ ಬೋಡು ಅಣ್ಣ ಮಾತ ಜನಾಂಗ ಅಲ್ಲ ಮಾತ ಧರ್ಮ ಅಲ್ಲ ಪ್ರೀತಿ ಸವಣಂಚಿನ ಗುಣ ನಮ್ಮಟ ಬೋಡು ಈ ಸಂದರ್ಭ ಪಂಡೊಂದು ಅವಕಾಶ ಆಗೋದು ಒಂದಿಸ ಒಂದು ಎನ್ನರಡ್ಡು ಪಾತ್ರ ಮುಗಿತೊಂದುಲ್ಲೆ ಜೈ ಭೀಮ್ ಜೈ ಕರ್ನಾಟಕ. ಬಹಳ ವಿಸ್ತಾರವಾಗಿ ವಿಷಯಗಳನ್ನು ಬಹಳ ಸೂಕ್ತವಾಗಿ ಸಮುದಾಯ ಬಾಂಧವರಿಗೆ ರವಾನಿಸಿದಂತ ಗೌರವಾನ್ವಿತ BK ಸೇಸಪ್ಪ ಬೆದ್ರಕಾಡಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶಿವತ ಜನಾರ್ದನ ಬಡೋಳಿ ಅಧ್ಯಕ್ಷರು ದೈವಾರಾಧನಾ ಸಮಿತಿ ಸರ್ ತಮಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಸರ್ ನಿಮಿಷ. ಓಂ ಶ್ರೀ. ದಯವಿಟ್ಟು ಎಲ್ಲ ಸುಜಾತಿ ಬಾಂಧವರು ಆಸನವನ್ನ ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಅಲ್ಲಿ ನಿಮಗೆ ಆಸನದ ವ್ಯವಸ್ಥೆಗಳನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ತಾವೆಲ್ಲರೂ ಆಸನವನ್ನ ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮವನ್ನ ಚಂದಗಾಣಿಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಕೂತ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಒಂದೊಂದು ವೇದಿಕೆಗೆ ಹಿರಿಯ ದೈವನರ್ತಕರು ಗಿರಿಯಪ್ಪನ್ನೇ ವೈದ್ಯರು ಎಡ್ತರು ಅವರಿಗೆ ನಮ್ಮ ಮಾತೆಲ್ಲ ಪರವಾದ ಸ್ವಾಗತ ಕೊರೊಂದುಲ್ಲೆ. ಶಿವತ ಗಿರಿಯಪ್ಪ ಎಡ್ತೋರು ಇವರಿಗೆ ನಲಿಕೆಯವರ ಸಮಾಜ ಸೇವಾ ಸಂಘ ಇದರ ಪರವಾಗಿ ತುಂಬುರುದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಿವತ ರಾಮಣ್ಣ ಪಿಲಿಂಜ ಇವರು ಶಾಲು ಓದಿಸಿ ಪುಷ್ಪವನ್ನೆತ್ತು ಇವರನ್ನ ಸ್ವಾಗತಿಸಬೇಕಾಗಿ ನೆನೆಸ್ಕೊಳ್ತಾ ಇದ್ದೇವೆ. ವಂದನೆಗಳು ಸರ್. ಓಂ ಶ್ರೀ ಗುರುಲಾಲ್ದಿ ನಮಃ. ಸೀಮೆದ ದೇವರಣಿ ಎನ್ನೊಂದು, ಗ್ರಾಮ ದೇವರಣಿ ಎನ್ನೊಂದು, ನಮ್ಮನ್ನ ಮಾತಾ ದೈವ ದೇವರಣಿ ಎನ್ನೊಂದು ಇನ್ನಿತ 14ನೇ ವರ್ಷದ ಸಂಧ್ಯಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿ ನಮ್ಮ ಮಾತೆಲ್ಲ ಉಲ್ಲ ವೇದಿಕೆ ಇಪ್ಪಣಂಚಿನ ಮಾತಾ ಗಣ್ಯರೇ, ಎನ್ನ ಎದುರು ಇಪ್ಪಣಂಚಿನ ಸ್ವಜಾತಿ ಬಾಂಧವರೇ, ಯಾಕಡೆ ಸುರುಕೆ ಬಂಡೇರು ಒಂಜಿ ಶುಭ ಆರೈಕೆಯನ್ನು ಪನ್ನಡ ಪಂಡ ದಯಪಂಡ ಮಸ್ತ್ ಜನ ಮುಲ್ಪ ಮಸ್ತ್ ವಿಚಾರಡು ಮಾತ ಪಾತಿರ್ದೇರು ದೇಪನ ಪಾತ್ರ ವಿಷಯ ಮಸ್ತ್ ಉಂಡು ನಮ್ಮಡ. ಈ 14 ವರ್ಷದಿಂಚ ಪ್ರತಿ ವಾರ್ಷಿಕೋತ್ಸವಗಳ ಯಾನು ಬರೋದಿಲ್ಲ ನೆಟ್ಟು ಕುಸಿತ ವಿಷಯ ಎಂಚಿನಂಡ ರಾಮಣ್ಣ ಪಂಡೇರಿ ನಮ್ಮ ಒಂಜಿ ವೆರೈಟಿ ಮಲ್ಪೋಡು ಜನನ್ನ ಒಂಜಿ DVD ಮಾತ ಪಾರ್ದು ಪೊರ್ಲು ಮಂತ್ ಮಲ್ಪೋಡು ಏಪಲ ಒಂದೇ ರೀತಿ ಮಲ್ಪಣೆ ಅಂದು 2 ವರ್ಷದಿಂಚ ನಮ್ಮ ದುಂಬುದ ಅಧ್ಯಕ್ಷರು ಇಪ್ಪಣಂಚಿನ ಬರ್ತರು ಎಂಗ್ಳ ಪಾತೆರ್ನಾಗ ನಮ್ಮೊಂದು ಕಟ್ಲೆ ಉಂಡತ್ತ ವಾರ್ಷಿಕೋತ್ಸವದ ಕಟ್ಲೆ ಯೂಸ್ ಬಿಡೋಡು ನನ್ನ ಪರಿಸ್ಥಿತಿ ಇತ್ತು. ದೇಪಡ ನಮ್ಮನೆ ಬರ್ಪಣೆ ನಮ್ಮನೆ ಕುರುಳೆ ನಮ್ಮನೆ ಪಾತ್ರೆ ನಮ್ಮನೆ ಹೋಗ್ಪಣೆ ನನ್ನ ಪೈಸೆ ಐನಂಜು ಪೊರ್ಲು ಅನ್ಪಡ್ದಿತ್ತಲ್ಲ ಈ ವರ್ಷ ಬಾರಿ ಪೊರ್ಲು ಅದಕ್ಕೆ ತುಂಬ ಆ ಒಂದು ಬರ್ತನ ವರ್ಷ ಒಂಜಿ ಪೊರ್ಲುಡೆ ಮನ್ಪಡು ಅನ್ಪಡೆ ದಿಷ್ಟಿಡಿ ಮಲ್ತೆರಂಗೆ ಭಾರಿ ಖುಷಿ ಆವೊಂದುಂಡು ಈ ಕಾರ್ಯಕ್ರಮ. ಒಂಜಿ ದೈವಾರಾಧನ ವಿಷಯ ಒಂಜಿ ರಡ್ಡು ಒಂಜಿ ಕೆವಿ ಮಾತೊಂದು ಪಾತ್ರ ದಯಪಣ್ಣಗೆ ಮಸ್ತ್ ಪೋಣು ಮರೊಂದುಂಡು ಈ ಜಿಲ್ಲಾಧ್ಯಕ್ಷರತ್ತ ದೈವಾರಾಧನೆಯನ್ನು ಕೇಂದ್ರ ಕೊರಡ ಅನ್ನ ಪಂಡದು ಐನೊಂದು ವಿಷಯ ರಡ್ಡು ವಿಷಯ ಪಂಡದೆ ಅನ್ನು ಮುಕ್ತಾಯ ಪಂದಿಲ್ಲ. ಯಾಕಡೆ ನಮ್ಮ ಸೇಸಪ್ಪಣ್ಣೆ ಬೆದ್ರಕಾಡು ಆರು ಪಂಡೇರಿ ಸಂವಿಧಾನ ನಮಕ್ಕೆ ಅಕ್ಕಲ ಕೆಲಸವನ್ನು ಅಕ್ಕಲ ಮಲ್ಪೋಡು ಅನ್ಪಡೆ ಇಷ್ಟಿಡೆ ಬಾರಿ ಸೋಕಡೆ ಸಂವಿಧಾನ ನಾವು ರಚನೆ ಆಗ್ತಾರೆ. ನಮ್ಮ ಐನ ಸಂವಿಧಾನ ನಟ್ಟುಲ್ಲ ಭಾರಿ ಕುಸಿತ ವಿಷಯ. ಉದಾಹರಣೆಗೆ ಕುಚ್ಚಿದೆಪ್ಪನ ಬಂಡಾರಿ ಕುಚ್ಚಿದೆಪ್ಪನ ಕೆಲಸ ಮಲ್ಪೇರು ಕರಮಲ್ಪಣ ಮೂಲ್ಯ ಕರಮಲ್ಪಣ ಆಯಾ ಜಾತಿ ದಾಖಲೆ ಆಯಾ ಕೆಲಸ ಉಂಟು. ನಮಕ್ ದೈವಾರಾಧನೆ ದಕ್ಷಿಣ ಕನ್ನಡ ಜಿಲ್ಲೆಡು ನಲಿಕೆ ಪರ್ವ ಪಂಬದ ಈ ಮೂಜಿ ಜನಾಂಗ ನಮ್ಮ ದೈವಾರಾಧನೆ ಮಂತೊಂದುಲ್ಲ. ನಿನ್ನೆ ಇತರ ಜನಾಂಗ ದಾಖಲೆ ಎಲ್ಲ ಮಲ್ತಿಜೇರಿ ಕಾಂತಾರ ಪಿಚ್ಚರ್ ರಿಷಬ್ ಶೆಟ್ಟಿ ಬುಡ್ಡ ಅವು ಪಿಚ್ಚರ್ಡು ಕೊಡಿನಟ್ಟಿ ಎಲ್ಲ ಮಲ್ತಿಜೇರಿ. ಇನ್ನೊಂಜಿ ಕೊಂಚ ವಿಷಯ ಬರ್ತಂಡು ಬೆಳ್ತಂಗಡೊಂಜಿ
ಬೇತ ಜನಾಂಗದ ದಕ್ಕಲು ಒಂಜಿ ಗುಳಿಗ ನೇಮ ಕಟ್ಟದೇರು ನೆನ್ನೆ ಕೇಂದ್ರ ಕೊರಡು ಪಂಡದು ಅವಕ್ಕೆ ಏನು ಪಂಡೆ ನಮ್ಮ ಬಂಟ್ವಾಳ ತಾಲೂಕದ ಕಾರ್ಯಕ್ರಮಕ್ಕೆ ಏನು ಪೋಂದುಲ್ಲೆ ಅಟ್ಟು ವಿಷಯ ಮಲ್ಪಂದು ನೆಟ್ಟು ಅಧ್ಯಕ್ಷಕ್ಕೇಂದು ಆಪಣಂಜನ ಕೆಲಸ ಹತ್ತು ಅತ್ರ ಕಾರ್ಯದರ್ಶಿಕೇಂದು ನೆನ್ನು ನಮ್ಮ ಸಂಘ ಮಾತೆಲ್ಲ ಸೇರಿದು ನಮ್ಮ ದೇವಾಲಯದ ఇప్పుడు ಮಾತೆಲ್ಲ ಹಾಕೊಂಡು 14 ವರ್ಗದಕ್ಕೂ ಸೇರಿರು ನೇಮ ಒಟ್ಟಾಕಲು ಮಾತ್ರ ಹತ್ತು 14 ವರ್ಗದಕ್ಕುಲ್ಲ ಸೇರಿದು ನಮ್ಮ ಈ ದೈವಾರಾಧನೆ ಉರಿಪುಣಂಚಿನ ಪ್ರಯತ್ನ ಮಲ್ಪೋಡು ಪಂಡದು ಈ ಟಿ ವಿ ಮಾಧ್ಯಮ ಬೊಕ್ಕ ಮೊಬೈಲ್ ಮಾಧ್ಯಮ ಬತ್ತಿನದವರ ದೈವಾರಾಧನೆ ಮಸ್ತ್ ಅಜತತ್ತೊಂದುಂಡು ಅದಕ್ಕೆ ಏರ್ ಕಾರಣ ಪಂಡ ನಮ್ಮನೇ ನಮಕ್ಕೆ ಕಾರಣ ಉದಾಹರಣೆಗೆ ನಮ್ಮ ಮಕ್ಕಳೇ ನೇಮದರೆ ಪೋದು ನಮ್ಮ ಮಕ್ಕಳೇ ವೀಡಿಯೋ ದತ್ತದು ಐನು ಯೂಟ್ಯೂಬ್ಗೆ ಬಾಕಿ ನೆಟ್ಟು ಚಾಲನೆ ಮಾತ್ರ ಪಡೋದು ಅಕ್ಕಲೇ ದೂರನೆ ಪೋಪು ನಮ್ಮ ಮಕ್ಕಳೇ ಆಗ ಸಂಬಳ ಆಯನೇ ಕೊರ್ಪುಣೆ ಐನು ವೈರಲ್ ಮಲ್ಪಣೆ ನಮ್ಮ ಮಕ್ಕಳೇ ಅಡೆಮುಟ್ಟ ಪರಿಸ್ಥಿತಿ ಬರ್ತದೆ ಅಂತ ಇಪ್ಪನಾಗ ನೀನು ದುಂಬುಗು ನಿನ್ನ ಅಚ್ಚುಕಟ್ಟು ಅದು ಮಲ್ಪೊಡ್ದಿತ್ತರಂಡ ಐನು ಮಾತರ ಸೇರಿದು ನಿನ್ನೆ ನಮ್ಮ ಹೋರಾಟ ಮಲ್ಪೋಡು ಉದಾಹರಣೆಗೆ ಕರ್ನಾಂಜಿ 2 ತಿಂಗಳು ದುಂಬುಜಿ ಎನ್ನಂಜಿ ಹೊಸ ಗಾಡಿಗೆ ಒಂಜಿ ಆಕ್ಸಿಡೆಂಟ್ ಆದಾಗ ಐನು ಉಂತೈನ ನಡ್ಪಕೊಳತ್ತು ಗಾಡಿದ ಇದೀಯೇ ಏಮಂಡೆ ಕೊಂಚ ಕೊರಡನ್ನ ಐಕ್ ಮಿತ್ತದು ನನಂಜಿ ಸಂಘ ದಾಖಲು ನನಂಜಿ ಬೇತೆ ದಾಖಲು ಮಿತ್ರದು ಮಲ್ಲ ಸಂಸ್ಥೆದ ಗಾಡಿ ತಾಗನು ಅವಕ್ಕೆ ಏಮಂಡೆ ಅಂದೆ ನಿಖಲ್ನ ಸಂಘ ಇತ್ತರಂಡ ಎಂಕಲ್ನ ಸಂಘ ಉಂಡು ಎಂಕಲ್ನ ದೈವಾರಾಧನ ಸಂಘಲುಂಡು ಅತ್ತನ ಜಿಲ್ಲಾ ಸಂಘ ಉಂಡು ತಾಲೂಕು ಸಂಘ ಉಂಡು ಎಂಕಲ್ ದಲಿತ ಸಂಘಲ ಉಂಡು ನಿಖಲ್ನ ಸಂಘಟನೆ ಎಂಕಲ ಹೋರಾಟ ಮಲ್ಪೋಣೆ FIR ಮಲ್ಪಲೆ ಎಂಕ ಸ್ಟೇಷನ್ ಸೈಡ್ ಬಾತೇರಿಯ ಎಂಕ FIR ಆವಡು FIR ಮಂತು ಕೊರ್ಜಂದಿತ್ರ ಎಂಕಲ SC ಸೆಲ್ ಉಂಡು ಕುಡ್ಲಾಡು ಎಂಕುಲನ್ನ ಕೇಳಿನ ಸ್ಟೇಷನ್ ಉಂಡು ಐಟ್ ಬೋದು ಕೇನ್ಬಾ ಅತ್ತನ ಮಿತ್ತು ಮುಟ್ಟಲು ಹೋರೆ ತಯಾರುಳ್ಳೆ ಅಂದು ಅವ ಕೂಡಲೇ ಬಂತದ ಅವನ್ನ ಬಂದ ಮುಚ್ಚಳಿಗೆ ಬಂದು ರಾಜಿರ್ದಿತ್ತು ಕೊಂಚ ಇತ್ತು ಕೊರಪ ಪಂಪಣೆ ತೀರ್ಮಾನ ಐಟ್ ಪಂಡೇನು ಇಂದೇ ಮೂಲು ವಿಟ್ಲಾಡು ಸೇಸಪ್ಪ ಬೆದ್ರ ಕಡೆ ಅನ್ನಿ ಏನು ಒಂಜಿ ಫೋನ್ ಮಂತನೇ ಯಾರು ಎಂಕಲು ಮೆಗಿಪಲ್ಲ ಸಂಬಂಧ ಉಳ್ಳ ಎಂಕಲು ಕೇಳು ನಾಕು ಉಳ್ಳಿರಿ ಎಂಕಲೆಗಳ ಈ ಇಂಚಿತ್ರ ಸಂಘಟನೆ ಇತ್ತರಂಡ ನಮಕ್ ಓಲೆ ಒಂಜಿ ನಮಕ್ ಆಪತ್ತು ಬರ್ಪೊಂದಿತ್ತರಂಡ ನಮಕೊಂಜಿ ಎದು ಸೇರೋದು ಸಾಧ್ಯ ಉಂಡು ಐಕು ಸಂಘಟನೆ ಬೋಡಿ ಇನಿ ಎಂಚ ನಮಕ್ ಆಧಾರ್ ಕಾರ್ಡ್ ಮುಖ್ಯನಾ ಅಂಚನೆ ನನ್ನ ಒಂಜಿ 10 ವರ್ಷ ಪೋಯಿನ ದುಃಖ ನಮ್ಮ ಸಂಘದ ಬ್ಯಾಜ್ಲ ನಮಕ್ ಮುಖ್ಯ ಸಾಧ್ಯತೆ ಉಂಡು ಇಂಚಿನ ಸಂಘದ ನಮ್ಮ ಎಂಕಲು ಉಳ್ಳ ಸಂಘಟನೆ ನಕಲು ಉಳ್ಳ ಪನ್ಪಣಂಚಿನ ವಿಷಯ ಅಂಚೆ ಇಪ್ಪನಾಗ ನಮ್ಮ ದೈವಾರಾಧನದ ಒಟ್ಟುಗು ಶಿಕ್ಷಣ ನಮ್ಮ ಬೋರ್ಡು ಶಿಕ್ಷಣದ ಒಟ್ಟುಗು ಸಂಸ್ಕಾರಗಳ ಬೋರ್ಡು ಪನ್ಪಣಂಚಿನ ಒಂಜಿ ಎಡ್ಡ ವಿಷಯ ಅಂಚನೆ ಇಪ್ಪನಾಗ ನನ್ನ ದುಂಬುಗಳಂಚನೆ ನಮ್ಮ ಮಾತೆಲ್ಲ ಪಡ ಇತದು ಜಿಲ್ಲಾ ಸಂಘ ಅಂಚನೆ ತಾಲೂಕು ಸಂಘ ಇತ ರಾಜ್ಯ ಸಂಘ ಆತಂಡು ನನ್ನ ಮಿತ್ತಿಗೆ ಇಡೀ ಭಾರತದಾದ್ಯಂತ ನಮ್ಮ ಸಂಘಟನೆ ಆವಾಡು ಪಂಡದು ಇನ್ನು 2 ಪಾತ್ರೆಯನ್ನು ಮುಕ್ತಾಯ ಮಂತೊಳ್ಳೆ ಜೈ ಹಿಂದ್ ಜೈ ಕರ್ನಾಟಕ. ಶ್ರೀಯುತ ಜನಾರ್ದನ ಬಡವಳ್ಳಿ ಅಧ್ಯಕ್ಷರು ದೇವಾರಾಧನಾ ಸಮಿತಿ ತಮ್ಮ ಶುಭಾರೈಕೆ ಅನಿಸಿಕೆಗಳು ನಮ್ಮೊಂದಿಗೆ ಹಂಚಿಕೊಂಡಂತ ಶ್ರೀಯುತರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುವುದರ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶ್ರೀಯುತ ರವಿ ಎಂಡೆ ಸಾಗು ಅಧ್ಯಕ್ಷರು ಪುತ್ತೂರು ತಾಲೂಕು ತಾವು ಒಂದೆರಡು ಮಾತುಗಳೊಂದಿಗೆ ನಮ್ಮ ಅನಿಸಿಕೆಯನ್ನ ಹೇಳಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಸುರುಕಾದೆ ಗಣಪತಿ ದೇವರಿಗೆ ವಂದನೆ ಮಂತೊಂದು ಅಂಚನೆ ನಮ್ಮ ವಿಟ್ಲ ಸಾವಿರ ಸೀಮೆಯನ್ನು ಕಾತೊಂದು ಬತ್ತನ ಪಂಚಲಿಂಗೇಶ್ವರ ದೇವೇರೇನು ನೆನೆತ್ತೊಂದು ಇರುವೇರು ಉಳ್ಳಾಕಳು ಅಂಚನೆ ಗ್ರಾಮಣೆ ಕಾತೊಂದು ಬತ್ತನ ಗ್ರಾಮ ದೆಯ್ಯ ಮಾಂತ ದೆಯ್ಯ ದೇರೆಲ್ನ ನೆನೆತ್ತೊಂದು ಇನಿತ್ತ 14ನೇ ವರ್ಷದ ವಾರ್ಷಿಕ ಸಭೆಟ್ಟು ಬಾರಿ ಪೊರ್ಲುಡೆ ನಡತ್ತಂಡು ಅವು ಮಂಡ ಪಿಲಿಂಜ ರಾಮಣ್ಣ ಸರ್ ಅಧ್ಯಕ್ಷರಾದ ಇನಿತ್ತ ಕಾರ್ಯಕ್ರಮ ಬಾರಿ ಪೊರ್ಲುಡೆ ನಡಪೋಡಿತ್ತಂಡ ನಮ್ಮಂಜಿ ದೆಯ್ಯ ಕಟ್ಟುನಕಲು ಆ ದೆಯ್ಯದ ರೂಪಡು ಪಣ್ಪುಣಂಡ ಅವು ಕುಟುಂಬ ಧರ್ಮ ದೈವ ಗ್ರಾಮ ದೇವೇರು ಐನು ಮಾಂತ ನೆನೆತೊಂದು ಮಣ್ಪಣಂಜಿನ ಕಾರ್ಯ ಆ ಗ್ರಾಮ ದೈವದ ಕುಟುಂಬ ದೈವದ ಮಾಂತ ದೆಯ್ಯದೇವರನ್ನ ಆ ಶಕ್ತಿ ನಮ್ಮ ರಾಮಣ್ಣ ಪಿಲಿಂಜ ಸಾರಿಗೆ ಇನಿ ಬತ್ತದುಂಡು ಆ ಶಕ್ತಿನಿ ಕೊರ್ನೆಡ್ದಾರ ಈತ ಮಲ್ಲ ಕಾರ್ಯಕ್ರಮ ಮನ್ಪೇರ ಮಾಂತೇರ್ಲ ಸಹಕಾರ ಕೊರ್ತಾರೆ ನನಗಲಂಚನಿ 14 ಬೇಡ್ದು 20 ವರ್ಷದ ಕಾರ್ಯಕ್ರಮಗಳ ರಾಮಣ್ಣ ಸಾರತ್ತನ್ಲ ಏರು ಅಧ್ಯಕ್ಷರನ್ಲ ಮಾಂತೇರ್ಲ ನಮ್ಮ ಆ ಅಧ್ಯಕ್ಷರಾಯನ ಅಕ್ಲೆಗೆ ಕೈ ಜೋಡಿಸೋದು ಅಕ್ಲನ ಪಿರವುಡು ಎಡ್ಡಂಜಿ ಬಳಸಾರತಿನ ಆ ಬೆಂದಿನ ಬೇಲೆದ ಆ ಪಣ ಉಡಾಂಡಲ
ಆ 10 ರೂಪಾಯಿಗೆ ಬೆಲೆ ಮಾಂತಲ್ಲ 1 ರೂಪಾಯಿದ ಪಣವಣಿ ಈ ಸಂಘಟನೆಗೆ ಹಿಡ್ದು ಈ ವೇದಿಕೆಡು ಮಲ್ಲ ವ್ಯಕ್ತಿನಾಗಲಿ ಪಾತೇರ್ನಂಜಿನ ಪಾತೇರಳೆ ಪೂರ ಕೆಬಿಗೊರುದು ಎಡ್ಡೆ ರೀತಿಯ ನಡತೊಂದಿತ್ತು ನಂಡ ನಮ್ಮ ಸಂಘಟನೆ ಬುಳೆಯರ ಸಾಧ್ಯ ಉಂಡು ಏನು ವೇದಿಕೆಡು ಪಾತೇರ್ನಂಚಿನ ಜನನೆ ಅತ್ತು ಆಂಡ ಎಂಕ್ ದಾಳ ಗೊತ್ತಿಜ್ಜಿನ್ಲ ಈ ಸಂಘಟನೆದ ಮಿತ್ತು ಜನಕ್ಕಲ್ನ ಮಿತ್ತು ನಮ್ಮ ಜಾತಿ ಬಾಂಧವ್ಯರನ್ನ ಮಿತ್ತು ಪಿರಾವುಡೆ ಪೋದು ಎಂಕ್ ಈ ವೇದಿಕೆಡು ಪಾತೇರ್ನ ಅವಕಾಶ ಮಾಂತುಕೊರ್ನಾಗಲ ಮಂಡ ಎನ್ನ ಮಾಂತ ಶೇಷಪ್ಪ ಸಾರು ಒಂಜಿ ಸಾರು ಪುರ್ತುಡು ಬಂತೇರೆನಡ ಆರ್ನ ಪಿರಾವು ಪೊಣಗ ಈರೇನೊಂಜಿ ವೇದಿಕೆ ಪೋಪ್ಲೆಗ ಮಾನ್ಪೇರು ಅವು ಎನ್ನಂದು ಅವು ಇನ್ನಿ 6ನೇ ಎದುರೆಡೆ ಎತ್ತುಂಡು ಪಂಡ ಅವು ಎನ್ನ ಸಾಧನೆ ಎಂಕ್ ಬರೋವಿದ್ದಿಲ್ಲ ಎನ್ನೊಂದು ಸಾಧನೆ ಈ ಸಾಧನೆಯನ್ನು ಮಾಂತೇರ್ಲ ಮಾನ್ಪೋಡು ಇತ್ತುಂಡ ಪ್ರತಿಯೊಂದು ಕಾರ್ಯಗಳ ಪೋಡು ಅನ್ಪಣ ಅವು ದೇವರ ಪೂಜೆ ಆವಡು ದೆಯ್ಯದ ಕಾರ್ಯ ಆವಡು ಒಂಜಿ ಅಗೇಲ ಆವಡು ಸಮ್ಮಣ ಆವಡು ಒವೇ ಇತ್ತುಂಡ್ಲ ಲೆತ್ತಿನಾಡೆಗೆ ಪೋದು ಎತ್ತೋಡು ಅಪಗ ಈ ವಿದ್ಯೆ ಅಂದನೆ ಕಲಿಗಲ ಬುದ್ಧಿ ಬರ್ಪುಣು ಅನ್ಪಣ ಒಂಜಿ ಏನು ಐನು ಒತ್ತೊಂಡ್ಬೆ ಅಂಚ ಮಾಂತೇರ್ಲ ಈ ಒಂಜಿ ವೇದಿಕೆಡು ಪಂಡ್ಲ ಐನೊಂದು ಚೂರು ಬದಲಾವಣೆ ಆವಡು ಅನ್ಪಣ ಈ ಕೆಲವು ದುಶ್ಚಾಟಾಳ ಇಪ್ಪುವ ಆ ದುಶ್ಚಾಟೋಡ್ಲ ಮಾಂತೇರ್ಲ ಬದಲಾವಣೆ ಆವಡಂದು ಏನು ಅನ್ಪಣೆ ಎಕಡೊಂಜಿ ಹಿರಿಯಾರು ಬಂಡೀರು ಅಮ್ಮೇರು ಹಿಡ್ದು ಜೋಕ್ಲು ಹಿಡ್ದು ಅವು ಎಂಜಿನ ಬೆಳವಣಿಗೆ ಏನು ಬಂಡೀರು ಅವು ಅಂಚ ಆ ರೀತಿ ಪೂರ ನಡಪಡು ಅನ್ಪೆ ಅಂಚನೆ ನನ್ನ ನುಂಬಗ ಅಪ್ಪನಂಜನ ಅಧ್ಯಕ್ಷರಿಗಲ ಎಡ್ಡೆ ದೇವರನ್ನ ಬಳಸಾರತಿ ಇಪ್ಪಡೊಂದು ಪಂಡೊಂದು ಈ ಬಂಟ್ವಾಳ ತಾಲೂಕು ಬೆಂಗಳೂರು ಪೋದು ಒಂಜಿ ನಮ್ಮ ಜಾತಿ ದಾಖಲನ ಒಂಜಿ ನಿನ್ನ ತೋಯ್ಪಾಪಣಂಜನ ಶಕ್ತಿ ಈ ಗ್ರಾಮಣೆ ಕಾತೊಂದು ಬತ್ತನ ಪಂಚಲಿಂಗೇಶ್ವರ ದೇವಿಯರ್ಲ ಇರುವೇರು ಉಳ್ಳಾಕಲ್ಲ ಮಾಂತೆರೆಗಳ ಒದಗದು ಕೊರಡು ಶರೀರವು ಶುಕತಿ ಕಡೆ ಮನಸ್ಸಿಗೆ ನೆಮ್ಮದಿ ಕೊರದು ಪ್ರತಿ ವರ್ಷಲ ಕಾರ್ಯಕ್ರಮ ಆಪಣಲ್ಪ ದಾಲೊಂಜಿ ತೊಂದರೆ ಜಂದೆ ಪೊರ್ಲುಡೆ ನಡಪಾದ ಕೊರಡೊಂದು ಪಂಡೊಂದು ಪುತ್ತೂರು ತಾಲೂಕದ ನಲಿಕೆ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಯನಂಚಾರ ಅರವಿ ಎಂಡಸಾಗಿ ಎಂಕ್ ಪಾತೆರೆರ ಅವಕಾಶ ಮಾಂತುಕೊರ್ನ ನಿಕ್ಲಿಗೆ ಮಾಂತೆರೆಗಳ ಒಂದಿಸ ಒಂದು ಎಣ್ಣರಡ್ಡ ಪಾತೆರನು ಉಂತಪೆ ಶ್ರೀಯುತ ರವಿ ಎಂಡೆಸಾಗು ಅಧ್ಯಕ್ಷರು ಪುತ್ತೂರು ತಾಲೂಕು ನಲಿಕೆ ಸಮಾಜ ಸೇವಾ ಸಂಘದ ಬಗ್ಗೆ ಬಹಳ ವಿಸ್ತಾರವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತ ತಮಗಿದು ಮತ್ತೊಮ್ಮೆ ತುಂಬುರುದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ಮತ್ತೆ ಬಹುಮಾನ ವಿತರಣಾ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಸಂಘಟಕರು ಆದಷ್ಟು ಬೇಗ ಇದನ್ನು ನಡೆಸಿಕೊಡ್ಬೇಕಾಗಿ ನಡೆಸಿಕೊಡ್ತಾ ಇದ್ದೇವೆ. ಮಹಿಳೆಯರ ಹಗ್ಗಜಗ್ಗಾಟ ಪ್ರಥಮ ಶ್ರೀ ಮಹಾದೇವಿ ಏಮಾಜೆ, ದ್ವಿತೀಯ ಶ್ರೀ ಮಹಾದೇವಿ ಏಮಾಜೆ ಎ. ಆದಷ್ಟು ಬೇಗ ತಂಡಗಳು ಬಂದು ಈ ಬಹುಮಾನವನ್ನು ಏಮಾಜೆ ಬಿ, ದ್ವಿತೀಯ ಶ್ರೀ ಮಹಾದೇವಿ ಏಮಾಜೆ ಎ ಪಡೆದುಕೊಳ್ಳಬೇಕಾಗಿ ನೆನೆಸಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ವೇದಿಕೆಯಲ್ಲಿ ಶ್ರೀಯುತ ಜನಾರ್ದನ ವಕೀಲರು ಈ ಬಹುಮಾನವನ್ನ ನೀಡಬೇಕಾಗಿ ನೆನೆಸಿಕೊಳ್ತಾ ಇದ್ದೇವೆ. ಬೇಗ ಬೇಗ ಬಂದು ಸಹಕರಿಸಿ. ಪ್ರಥಮ ಶ್ರೀ ಮಹಾದೇವಿ ಏಮಾಜೆ ಬಿ, ದ್ವಿತೀಯ ಶ್ರೀ ಮಹಾದೇವಿ ಏಮಾಜೆ ಎ. ದ್ವಿತೀಯ SSB ಬಾಳೆಕೋಡಿ ಕನ್ಯಾನ. ಮಹಿಳೆಯರ ಥ್ರೋಬಾಲ್ ಪ್ರಥಮ ಶ್ರೀ ಮಹಾದೇವಿ ಏಮಾಜೆ ಎ, ದ್ವಿತೀಯ SSB ಬಾಳೆಕೋಡಿ ಕನ್ಯಾನ.
ಜೋರಾದ ಕೈಚಪ್ಪಾಳೆ ಮುಖಾಂತರ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಕೈಚಪ್ಪಾಳೆ ಅವರಿಗೆ ಆಶೀರ್ವಾದ. ಪುರುಷರ ಹಗ್ಗ ಜಗ್ಗಾಟ ದ್ವಿತೀಯ SSB ಬಾಳೆಕೊಡಿ ಕನ್ಯಾನ ಮಹಿಳೆಯರ ಥ್ರೋಬಾಲ್ ದ್ವಿತೀಯ SSB ಬಾಳೆಕೊಡಿ ಕನ್ಯಾನ. ಮಹಿಳೆಯರ ಥ್ರೋಬಾಲ್ ಪಂದ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ಕನ್ಯಾನ ತಂಡ ಶ್ರೀಮತಿ ಗೀತಾ ಟೀಚರ್ ಇವರಿಂದ ಬಹುಮಾನವನ್ನ ಪಡೆದುಕೊಳ್ತಾ ಇದೆ. ಉತ್ತಮ ತಂಡ ಕನ್ಯಾನ ತಂಡ ಬಹಳ ಉತ್ತಮ ರೀತಿಯಲ್ಲಿ ಸೆಣಸಾಡಿ ದ್ವಿತೀಯ ಸ್ಥಾನಕ್ಕಾಗಿ ತೃಪ್ತಿಪಟ್ಟು ದ್ವಿತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡಿದೆ. ಅಭಿನಂದನೆಗಳು. ಪ್ರಥಮ SKS ಸುರುಳಿಮೂಳೆ ಸುರುಳಿಮೂಳೆ ತಂಡದ ನಾಯಕ ಅಥವಾ ಸದಸ್ಯರು ವೇದಿಕೆಗೆ ಬಂದು ದ್ವಿತೀಯ ಮಾದೇವಿ ಎಮಾಜೆ ಬಿ. ಪ್ರಥಮ SKS ಸುರುಳಿಮೂಲೆ ಸುರುಳಿಮೂಲೆ ಪ್ರಥಮ ದ್ವಿತೀಯ ಎಮಾಜೆ. ದ್ವಿತೀಯ ಶ್ರೀ ಮಹಾದೇವಿ ಎಮಾಜೆ ಬಿ. ಮುಂದೆ ಮುಂದೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನ ವಹಿಸಿಕೊಂಡಂತ ಶ್ರೀಯುತ ರಾಮಣ್ಣ ಪಿಲಿಂಜ ತಾವು ತನ್ನ ಅಧ್ಯಕ್ಷತೆಯ ನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ ಏನು ಪಾತೆರೋಡನ್ನ ಪೂರ ಬತ್ತು ಕುಲ್ಲೋಡು ದೇದಿಡ್ದೆ ಎನ್ನ ಪಾತೆರಕ್ಕೆ ನೋಡನ್ನ ಚೂರು ಬತ್ತು ಕುಲ್ಲೋಡು ನಿಗಲಿ ಎಲ್ಲ ಆತ್ಮೀಯರೇ, ಬಂಟ್ವಾಳ ತಾಲೂಕು ನಲಿಕೆಯವರ ಸಮಾಜ ಸೇವಾ ಸಂಘದ 14ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭಡು ನಮ್ಮಲ್ಲ ಈ ವೇದಿಕೆ ಡಿಪುಣ ಗೌರವಾನ್ವಿತ ಎನ್ನ ಆತ್ಮೀಯರು ಸರಕಾರದ ಒಂಜಿ ವಕೀಲು ವರ್ತಿನಿ ಉನ್ನತ ಮಟ್ಟಡು ಬೆಳಗಣೇಶನಂಚಿನ ಎನ್ನ ಆತ್ಮೀಯರು ಶ್ರೀಯುತ ಜನಾರ್ದನ ಸರ್, ಹಿರಿಯರಂಚಿನ ಸೋಮನಾಥ್ ಪಂಡಿತರೇ, ಸೇಸಪ್ಪ ಬೆದ್ರಕಾಡ್ರೆ, ಎನ್ನ ಆತ್ಮೀಯ ರಾಜಕೀಯದ ಆತ್ಮೀಯರು ಶ್ರೀಯುತ JP ಜಯಪ್ರಕಾಶ್ ಬದಿನಾರ್ರೆ, ಜಿಲ್ಲಾ ಪೊಸತ್ತು ನಿಖಿಲಿಗೆ ಏರ್ಲ ಗೊತ್ತಿಪ್ಪಂದು ಪೊಸತ್ತು ಆಯ್ಕೆ ನಂಚಿನ ಜಿಲ್ಲಾ ಆರೋಗ್ಯ ರಕ್ಷಾ ಕಮಿಟಿದು
ಹೊಸತ್ತು ಆಯ್ಕೆ ಅಂಚಿನ ದಾಮೋದರ್ ಮುರೊಲ್ಲೇರು ನಿಕ್ಲೋರ ಜೋರಾಯಿನ ಚಪ್ಪೆರ ಪಟ್ಟು ನಮ್ಮಂಜಿ ಕಮ್ಯುನಿಟಿ ಆರಂಜಿ ಆರೋಗ್ಯ ಸಮಿತಿ ಜಿಲ್ಲೆಡೆ ಒಂಜಿ ಆಯ್ಕೆ ಆಯ್ತೇರು ಅಂಜನೆ ಎನ್ನ ಬಾತೆರ ಹೋಗೋಟು ಬತ್ತದ ಅಂಚಿನ ಎಡ್ತೂರ್ದ ಗಿರಿಯಪ್ಪಣ್ಣ ಅಂಜನೆ ದಯಾನಂದ ಸರ್ ರವಿ ಎಂಡ ಸಾಗರೆ ಎನ್ನ ಆತ್ಮೀಯರು ನಿಕಟಪೂರ್ವ ಅಧ್ಯಕ್ಷರಂಚಿನ ರಮೇಶರೇ ಜಿಲ್ಲಾ ದೈವಾರಾಧನಾ ಸಮಿತಿಯ ಅಧ್ಯಕ್ಷರಂಚಿನ ಜನಾರ್ದನ್ ರೇ ಎಂಕಲ ಮಹಿಳಾ ಅಧ್ಯಕ್ಷರಾಯನಂಚಿನ ಗೀತಾ ಟೀಚರ್ ರೇ ಸೇರಿದಿಂಚಿನ ಎದುರುಡಿತಿನ ಜನ ಮಾತ ನಮ್ಮ ಸಮಾಜದ ಬಂಧುಲೆ ಎಕಡದ ಕಾರ್ಯಕ್ರಮಡು ಉದೀಪನ ಮಾಡ್ತಿನಂಚಿನ ಪೂವಪ್ಪ ಏಮಾಜೆ ಅಂಚನೆ ನಮ್ಮ ಮೋಹನ್ ಏಮಾಜೆ ಬೇತೆ ಬೇತೆ ಗಣ್ಯರು ಕೂಡ ವೇದಿಕೆಡು ಉಳ್ಳೇರು ವೇದಿಕೆದ ತಿರ್ತುಳ್ಳೇರು ಏನ ದಾಯೆ ಮಾತೆಲ್ಲ ಕುಲ್ಲುದಕ್ಕೆ ಏನೋಡು ಪಂಡ ಸಂಘ ಕೇವಲ ರಾಮಣ್ಣ ಗೊರಿಯಾಗೋಸ್ಕರ ಸಂಘ ಇಪ್ಪಣೆ ಆಯ್ತು ನಮ್ಮ ಸಮಾಜ ಗೊಂಜಿ ನಮ್ಮ ಸಮಾಜನ ಒಂಜಿ ನಮ್ಮ ದೇಶಡು ಅಥವಾ ರಾಜ್ಯಡು ಉನ್ನತ ಸ್ಥಾನವು ಕೊಡೋದು ಅನ್ಪಣಂಜಿ ನಂಜಿ ಭಾವನೆ ಉಂಡೆ ಅನ್ನಡ ಐನಿಕ್ಲು ಪೂರ ಅರ್ಥ ಮಾಡ್ತು ನೋಡು ನಮ್ಮ ಸಮಾಜ ಬಾಕಿ ಸಮಾಜ ಹೊಡೆದು ಭಾರಿ ಪಿರ ಉಂಡು ನಮ್ಮ ಜವಣೇರು ಸಂಘವು ಬರ್ಪೂಜೇರು ದಾಯಿ ಬರ್ಪೂಜೇರು ನಿನ್ನ ಆಲೋಚನೆ ಮನ್ಪೋಡಪ್ಪನು ನಮಕ್ಕಳು ಒಂಜಿ ಸಮರ್ಪಕವಾಯಿನ ಒಂಜಿ ನೆಲೆ ಮಾಡ್ಬೋಡು ಇತ್ತೆ ಸರಕಾರ ಹೊಡೆದು ನಮ್ಮ ಬೆಳ್ತಂಗಡ್ಡಿ ಒಂಜಿ ಸಮುದಾಯ ಭವನ ಆತನು ನಮಕ್ಕಲ ಬಂಟ್ವಾಳ ತಾಲೂಕಲ್ಲಿ ಒಂಜಿ ಶಾಶ್ವತವಾಯಿನ ಒಂಜಿ ಕಟ್ಟಡ ಆವಡನು ಅನ್ಪಣಂಜಿ ದಿಷ್ಟಿಡ್ ರಮೇಶ್ ಕಾಡಂಬು ಮೇರ್ನ ಸಾರಥ್ಯಡು ಇನಿ ಒಂಜಿ ಎಕರೆ ಜಾಗೆ ಕಬಕ್ಕದ ಜಂಕ್ಷನ್ ಇನಿ ಮಂಜೂರಾತಿ ಆತನು ಒಂಜಿ ಎಕರೆ ಜಾಗ ಇನಿ ಮಂಜೂರಾತಿ ಆದ RTC ಆದ ಇನಿ ನಾವು ಪೂರ ಹಕ್ಕುಪತ್ರ ತಿಕ್ಕುನಾಡಿ ಮುಟ್ಟ ಆತನು ಇನಿ ಸಮುದಾಯ ಭವನ ಆಯ್ಕೆ ಆವಡು ಒಂಜಿ ರೋಡ್ದ ಚೂರು ಪ್ರಾಬ್ಲಮ್ ಇತ್ತದು ಇಜ್ಜಿನ ಅಂಡ ಮುರಣಿ ಅಂಬೇಡ್ಕರ್ ಭವನಗ ಒಂಜಿ ಕೋಟಿ ಪಾಸಾಪುಣ ನೆಟ್ಟಿ ನಮ್ಮ ಸಮುದಾಯ ಭವನಗಳ ಒಂಜಿ ರಡ್ಡರೆ ಕೋಟಿದ ಒಂಜಿ ಎಸ್ಟಿಮೇಟ್ ಮಂತದ್ದು ಕೊರೋಡು ನೋಡ್ಕೊಂಡು ಆಸೆ ಇತ್ತು ನಂಗೆ ಅದು ನಿಕ್ಕಲ ಪೂರ ಸಾಕಾರ ಬೋರ್ಡು ಸಮುದಾಯ ಭವನ ಅಂಡ ನಮ್ಮ ಬಂಧುಲೆಗ್ ಏರು ಪಾಪದಾಕುಳ್ಳೇರ ಅಕ್ಲೆ ಮದಿಮೆ ಅನಗ ಏನೊಂದು ಆಲೋಚನೆ ಉಂಡು ಉಚಿತವಾದ ನಮ್ಮ ಸಂಗೋಡು ಒಬ್ಬ ಫಲಾಪೇಕ್ಷೆ ಇಜ್ಜಂದೆ ಅವು ಮದಿಮೆ ಮನ್ಪೋಡು ಅನ್ಕೊಂಡಂಜಿ ಗುರಿ ಉಂಡೆನ್ನ ಇನ್ನು ಬೇತೆ ಬೇತ ಏತೋ 50,000 1 ಲಕ್ಷ ಕಟ್ಟಿದೆ ಒಂಜಿ ವಾಲ್ಗೆ ಪೋಪಡೇಗೆ ಇನ್ನು ನಮ್ಮ ಸಮುದಾಯನೇ ವಾಲ್ ಮಾಡ್ತದೆ ಐಟಿ ನಮ್ಮ ಸಮುದಾಯದ ಪಾಪದಾಕಲ್ನ ಮದಿಮೆ ಮಾಡ್ತದ ಅವು ನಮಗೂ ಏತ ಉಪಕಾರ ಉಂಡು ಐಕೆ ನಿಖಲೆ ಹೆಚ್ಚಿನ ಸಹಕಾರ ಕೊರುವರನ್ನು ಪಂಡದಕ್ಕೇನೊಂದು ಇನಿ ದೈವಾರಾಧನದ ಬಗ್ಗೆ ಸುಮಾರು ಬಂಡೇರು ಈ ದೈವಾರಾಧನೆ ಎಟ್ಲ ಕೆಲವು ಎಂಕ್ಲೆ ಮಾಹಿತಿ ಪೂರ ಬರ್ಪುಂಡು ಆಂಡ ಎಂಕ್ಲ ಎಕಡೆ ಸಾರೊಂಜಿ ಪಾತೆರ ಬಂಡೇರು ಸೇಸಪೇರು ಕಾನೂನು ದಾಡಿಟ್ಟು ಓಲ ವಾ ದೈವ ದೇವರ್ಲ ಕಾನೂನು ಮೀರ್ದು ಕೆಲಸ ಮಾಡ್ತಾರ ಆಯ್ಕೆ ಕ್ಷಮೆ ಇಜ್ಜಿ ಕ್ಷಮೆ ಮನ್ಪೋಡು ಆವಡ್ದಾಂಡ ನಮಕು ದೈವಾರಾಧನದಕ್ಕಲ್ಲ ಕಟ್ಟುನಕ್ಕಲ್ಲ ಒಂದು ಚೂರು ಆಲೋಚನೆ ಮಾಡ್ತದೆ ನಮ್ಮ ಸಮುದಾಯನು ಒರಿಪೇರೆ ಪ್ರಯತ್ನ ಮನ್ಪುಗ ಏನೇ ಮುರಾಯಣ ದುಃಖ ಈ ಸಂಘದ ನೋಟಿಸನ್ನು ಪಾತೊಂದು ವಚನ ಸೇಡಿ ಅಪ್ಪು ಮನ್ಪುಣ ಕಾರ್ಡ್ ಯಾನು ತಿರ್ಗೊಂದಿತ್ತೆ ಎಂಗ್ಲೊಂಜಿ
2-3 ಜನ ಮಾತ್ರ ಯಾಲ್ನ ಬುಕ್ಕ ಜಿನ್ನಪ್ಪ ಸಮ್ಮೂರು ಬುಕ್ಕ ಕೆಲವು ಮನೋಜ್ ಕನ್ಯಾನ ಕೆಲವು ಕಡೆ ಪೋಣ ಬನ್ಪೇರು ಸಂಘದ ಆದ ಮಾಡ್ತೀನಿ ಸಂಘ ದಾಲ ಮಾಡ್ತೀಜಿ ಯಾಲ್ನ ಒತ್ತೊಂಡೆ ಆಂಡ ಏಪಲ ಬಂಟ್ವಾಳ ತಾಲೂಕು ನಲಿಕೆ ಸೌರ ಸಮಾಜ ಸೇವಾ ಸಂಘ ಒಂಜಿ ದುಡ್ಡು ತೆತ್ತೊಂದು ಸಮುದಾಯದ ದುಡ್ಡು ತೆತ್ತೊಂದು ಏರೆಗಳ ಡೋಂಗಿ ಮಾಡ್ತಾರ ಸಂಘ ಆತು ಇನ್ನು ₹1 ಸರಕಾರದ ಬಿಲ್ಲೆ ತೀಡಿದು ಸರ್ಕಾರ ಕಟ್ಟಿನ ಸಂಘ ಇತ್ತಿನ ಅವು ನಮ್ಮ ಬಂಟ್ವಾಳ ತಾಲೂಕದ ಸಂಘ ಅಂತ ಏನು ಬನ್ನಿಯರೆ ವಿಚವಡೆಪೆ ₹1 ಎಂಗ್ಲ ಸಂಘ ಎನ್ನ ಕೈ ಹಿಡಿದು ನಮ್ಮ ಕೈ ಹಿಡಿದೆ ಖರ್ಚಾದ ಮನ್ಪುಣೆ ದೇಮಂಡ ಪೋಯಿನೇನು ಪೂರ ಗಾಡಿ ಪೋಯಿನೇನು ಪಾಡ್ನ ಕೆಲವು ಮನ್ಪೇರು ಅಕ್ಲೆ ಇದ್ದಾನೆ ಸಂಬಳ ಬರ್ಪುಂಡು ಸಂಘ ಹೊಡ್ದು ಒಂದು ಬಂದುಲೆ ಯಾನ ಕೆಲವು ಪಾತೆರ್ನೇಟ್ ಬೇಜಾರಾದೀಪು ಕೆಲವೊಂಜಿ ಜನಕ್ಕಳು ಎಂಗೆ ಮುರಂಜಿ ಮಾಹಿತಿ ಬತ್ತಲು ಏರೋ ಒಂಜಿ ಪಿದಾಯ್ದ ಸಂಘದಕ್ಲು ದುಡ್ಡುದೆ ತಂದು ಬತ್ತದು ಆ ಸಂಘದ ಆ ಪುದರ್ ಬಂಟ್ವಾಳ ತಾಲೂಕಿಗೂ ಬರ್ಪುಂಡು ತಾಲೂಕಿಗೆ ಬಂದಾಗ ಬಂಟ್ವಾಳ ತಾಲೂಕದಕ್ಲು ತರೆತಗ್ಗ ಓಡಾಪುಂಡು ಪಿದಾಯ್ದ ಸಂಘದಕ್ಲು ಬತ್ತದ ಕಾಸು ತಂದು ಹೋದು ಅಕ್ಲೇನು ಗುರುತಿ ಸಾಜಂಡ ಅಕ್ಲೆ ಬೇಜಾರಾಪುಂಡು ಅಂಚ ಆಯರಬಲ್ಲಿ ಸಂಘಡು ನಮ್ಮ ರಾಜ್ಯ ಸಂಘದಾಗ ಇನ್ನು ಎಂಕಲೆ ಹುಟ್ಟು ಮಾಡ್ತಾ ಇನ್ನು ದಯಾನಂದ ಸೇರ ರಾಜ್ಯ ಸಂಘದ ಅಧ್ಯಕ್ಷರಾದಿರು ಇನ್ನು ಬ್ಯಾಂಗ್ಳೂರಿಗೆ ಹೋದು ನಮ್ಮ ಈ ಭೂತಾರಾಧನ ಸೀಸನ್ ಮುಗಿಯ ಬೆಟ್ಟಿಗೆ ಬ್ಯಾಂಗ್ಳೂರು ಎಂಕ್ಲ ಒಂಜಿ ಮಲ್ಲ ಮಟ್ಟದ ಮೀಟಿಂಗ್ ಮನ್ಪುವ ಆ ಮೀಟಿಂಗ್ ಸಾಧ್ಯಾಂಡ ಮುಖ್ಯಮಂತ್ರಿನ ಎಂಕ್ಲ ಆಹ್ವಾನ ಮಂತದು ಬೋಡಪ್ಪನಂಚಿನ ಸಚಿವರೇನು ಆಹ್ವಾನ ಮಂತದು ಮನ್ಯ ಅಶೋಕ್ ಕುಮಾರ್ ರೈಕುಲೇನು ಇತೇನೆ ಪಂತೇನು ಅವ್ರನ್ನ ನೇತೃತ್ವಡು ಅವಳು ಬ್ಯಾಂಗ್ಳೂರು ಏನದು ಸಂಘದ ಒಂದು ಮೀಟಿಂಗ್ ಮಾಡ್ತದೆ ಸಮುದಾಯದಕ್ಲೇನು ಮಾತ್ರ ಮುಲ್ಪ ಬಸ್ಸುಗಳು ಎತ್ತದ ಹೋದ ಅವಳು ಮೀಟಿಂಗ್ ಎಂಕ್ಲ ಮನ್ಪು ಅಂದು ಬಂಡದು ನಿಕ್ಕಲ್ಲಿ ಮಾತೆಲ್ಲ ಕೇಳೊಂದು ಸಂಘಗೂ ವನಸ ಆದು ಮಾತೆಲ್ಲ ಕಾರ್ಯಕ್ರಮನ ತೂದು ಮಾತೆಲ್ಲ ಪೋಡು ಬಂಡದು ಕೇಳೊಂದು ಎನ್ನ ರಡು ಪಾತೆರಡು ತಮ್ಮೆ ಜೈ ಹಿಂದ್ ಜೈ ಕರ್ನಾಟಕ. ತನ್ನ ಅಧ್ಯಕ್ಷೀಯ ಮಾತುಗಳಿಂದ ತನ್ನ ಅನಿಸಿಕೆಗಳನ್ನ ಸಮುದಾಯದ ಬಾಂಧವರೊಂದಿಗೆ ಹಂಚಿಕೊಂಡಂತ ಶ್ರೀಯುತ ರಾಮಣ್ಣ ಪಿಲಿಂಜ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬಿದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ. ಕ್ಷಮಿಸಿ, ಈಗ ವೇದಿಕೆಯಲ್ಲಿ ಕ್ರೀಡಾಕೂಟದ ಬಹುಮಾನ ಸಮಾರಂಭ ಸಾಗಿ ಬರಲಿಕ್ಕಿದೆ. ಮತ್ತೆ ವೇದಿಕೆಯಲ್ಲಿ ಬಹುಮಾನ ವಿತರಣೆ. ಕ್ರಿಕೆಟ್ ಪಂದ್ಯಾಟದ ಫಲಿತಾಂಶ. ಒಂದು ನಿಮಿಷ. ಬಹುಮಾನ ವಿತರಣಾ ಕಾರ್ಯಕ್ರಮದಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಸಲಿದೆ. ತಾವೆಲ್ಲರೂ ಅದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮ್ಯಾನ್ ಆಫ್ ದ ಮ್ಯಾಚ್ ನಾರಾಯಣ ಕೆಂಜಿಲ. ಮ್ಯಾನ್ ಆಫ್ ದಿ ಮ್ಯಾಚ್ ನಾರಾಯಣ ಕೆಂಜಿಲ. ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇದೆ. ತಾವೆಲ್ಲರೂ ಊಟವನ್ನ ಮಾಡಿಯೇ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಸಾಗಿ ಬರಲಿಕ್ಕಿದೆ. ತಾವೆಲ್ಲರೂ ಆ ಸಾಂಸ್ಕೃತಿಕ ಸವಿಯನ್ನ ಸವಿದು ಮತ್ತೆ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೆಸ್ಟ್ ಬೌಲರ್ ಬೆಸ್ಟ್ ಬೌಲರ್ ಯಕ್ಷಿತ್ ಕೆಂಜಿಲ. ಬೆಸ್ಟ್ ಬೌಲರ್ ಯಕ್ಷಿತ್ ಕೆಂಜಿಲ. ಬೆಸ್ಟ್ ಬ್ಯಾಟ್ಸ್ಮನ್ ನಾರಾಯಣ ಕೆಂಜಿಲ.
ನೀವೆಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಸವ್ಯಸಾಚಿ ಕೀರ್ತನ್ ಬಂಟ್ವಾಳ. ರನ್ನರ್ಸ್ ಯಂಗ್ ಫ್ರೆಂಡ್ಸ್ ಬಂಟ್ವಾಳ. ಸೆಕೆಂಡ್ ರನ್ನರ್ಸ್ ಯಂಗ್ ಫ್ರೆಂಡ್ಸ್ ಬಂಟ್ವಾಳ. First winners AFC Kenjila B. First winners AFC Kenjila B. AFC Kenjila B. ಇವತ್ತಿನ ಕ್ರಿಕೆಟ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ತಂಡ ಕೆಂಜಿಲ ತಂಡ. ಬಹಳ ಉತ್ತಮ ತಂಡ. ಹಲವಾರು ತಂಡಗಳನ್ನು ಸೋಲಿಸಿ ಗದ್ದುಗೆಗೆ ಏರಿದಂತ ಬಂಟ್ವಾಳ ತಾಲೂಕಿನ ಬಲಿಷ್ಠ ತಂಡ. ಈ ಮಧ್ಯೆ ಕೆಂಜಿಲ ತಂಡ ಜೋರಾದ ಕೈಚಪ್ಪಾಳೆಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಕ್ರೀಡಾ ಬದುಕು ಇನ್ನು ಕೂಡ ಬಾನೆತ್ತರಕ್ಕೆ ಸಾಗಲಿ, ನಿಮ್ಮ ಈ ಕ್ರೀಡಾ ಪ್ರತಿಭೆ ಇನ್ನು ಕೂಡ ಮಿಂಚಲಿ ಎಂಬ ಶುಭ ಆರೈಕೆಗೊಂದಿಗೆ ನಲಿಕೆಯವರ ಸಮಾಜ ಸೇವಾ ಸಂಘ ಬಂಟ್ವಾಳ ಶುಭ ಹಾರೈಸ್ತಾ ಇದೆ. ಫಲಫಲ ಹೊಳೆಯುವ ಚಿನ್ನದ ಬಣ್ಣದ ಟ್ರೋಫಿಯೊಂದಿಗೆ ಕಂಗೊಳಿಸಿರುವಂತಹ ಕೆಂಜಿಲ ತಂಡ ಇದೀಗ ತನ್ನ ಮುಡಿಗೆ ಚಿನ್ನದ ಟ್ರೋಫಿಯನ್ನ ಏರಿಸಿದಂತ ತಂಡ ಕೆಂಜಿಲ ತಂಡ. ಸುಮಾರು 30ಕ್ಕಿಂತ ಅಧಿಕ ತಂಡಗಳು ಇವತ್ತಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿದೆ. ಈ 30 ತಂಡಗಳಲ್ಲಿ ತಾನು 30 ತಂಡಗಳನ್ನ ಸೋಲಿಸಿ ಇವತ್ತು ಪದಕದತ್ತ ಕಾಲಿರಿಸಿದಂತ ತಂಡ ಅದು ಕೆಂಜಿಲ ತಂಡ. ನಿಮಗಿದು ಮತ್ತೊಮ್ಮೆ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೆ ಸ್ಮರಣಿಕೆಯನ್ನ ನೀಡುವುದರ ಮೂಲಕ ಇವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಘಟಕರಲ್ಲಿ ಎಲ್ಲ ಅತಿಥಿ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನ ನೀಡುವುದರ ಮೂಲಕ ಅತಿಥಿ ಗಣ್ಯರನ್ನ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ರಾಮಣ್ಣ ಪಿಲಿಂಜ ಅಧ್ಯಕ್ಷರು, ನಲಿಕೆಯವರ ಸಮಾಜ ಸೇವಾ ಸಂಘ ಬಂಟ್ವಾಳ. ಎಲ್ಲ ಅತಿಥಿ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನಿಟ್ಟು ಅವರನ್ನ ಗೌರವಿಸುವ ಈ ಸುಂದರ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ. ಭೋಜನದ ವ್ಯವಸ್ಥೆ ಕೂಡ ರೆಡಿ ಮಾಡಿದ್ದಾರೆ. ಎಲ್ಲ ಸಮಾಜ ಬಾಂಧವರು ಊಟದ ವ್ಯವಸ್ಥೆಯಲ್ಲಿ ಭೋಜನವನ್ನ ಸ್ವೀಕರಿಸಿಕೊಂಡು ತೆರಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದರ ಮೊದಲು ಈ ವೇದಿಕೆಯಲ್ಲಿ ಮತ್ತೆ ಸಾಂಸ್ಕೃತಿಕ ಕಲರವ ಸಾಗಿ ಬರಲಿಕ್ಕಿದೆ. ತಾವೆಲ್ಲರೂ ಇದನ್ನು ಸವಿದು ಇದರಲ್ಲಿ ಭಾಗವಹಿಸಿ ಮತ್ತೆ ತೆರಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಮತ್ತೆ ವಿವಿಧ ಪ್ರತಿಭಾವಂತರ
ಪ್ರತಿಭೆಗಳು ಈ ಸುಂದರ ವೇದಿಕೆಯಲ್ಲಿ ಮತ್ತೆ ಸಾಗಿ ಬರಲಿಕ್ಕಿದೆ. ತಾವೆಲ್ಲರೂ ಅದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗಾನಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದೆ. ಇವತ್ತಿನ ಸಂಧ್ಯಾ ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಂಡಂತ ಶ್ರೀಮಂತ ರಾಮಣ್ಣ ಪಿಲಿಂಜ ನಲಿಕೆಯವರ ಸಮಾಜ ಸಂಘ ಬಂಟ್ವಾಳ ಇವರಿಗೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಕಾರ್ಯಕ್ರಮವನ್ನು ಸಮರ್ಪಿಸಿದ್ದೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಮುಂದೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದು ಬರಲಿಕ್ಕಿದೆ. ಹಾಗೆ ಊಟದ ವ್ಯವಸ್ಥೆ ಕೂಡ ರೆಡಿಯಾಗಿದೆ. ತಾವೆಲ್ಲರೂ ಭೋಜನವನ್ನ ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ವೇದಿಕೆಯನ್ನ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಿಟ್ಟು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಂಸ್ಕೃತಿಕ ಕಾರ್ಯಕ್ರಮದ ಮುಂದುವರಿದ ಭಾಗದಲ್ಲಿ ಕಾರ್ಯಕ್ರಮಗಳು ಇಂತಿವೆ. ಕಾಮಿಡಿ ಗೈಸ್ ಅಳಕೆ ಮಜಲು ನೃತ್ಯ, ಕಿಶೋರ್ ಕೇಪು ಹಾಡು, ಶ್ರೀ ಮಹಾದೇವಿ ಏಮಾಜಿ ಇವರಿಂದ ನೃತ್ಯ, ಬಾಬಿ ಸುರುಳಿಮುಳೆ ಇವರಿಂದ ಹಾಡು. ತುಳುನಾಡ ಪೆರ್ಮೆ ಪನ್ಪಿಲೆಕನೆ ನಮ್ಮ ಸಮುದಾಯದ ಒರಿ ಯುವ ಕಲಾವಿದೆ ವಚನ ಎಂಬೆರು ಕಲಹ ಪನ್ಪಿನ ತುಳು ಕಿರು ಚಿತ್ರನು ಛಾಯಾಗ್ರಹ ಮಲ್ತದೇರು. ನಮ್ಮ ಸಮುದಾಯದ ಜೋಕುಲಿನ ನಟನೆನ ಮಲ್ತದೇರು. ಮಾತೆಲ್ಲ ಸಪೋರ್ಟ್ ಮಲ್ಪಡು ಪಂದಕ್ಕೆ ಏನೊಂದಿಲ್ಲ. ಕುಡ್ಲ ಟಾಕೀಸ್ದ OTT ಉಂದೆಟ್ಟು ಬರೊಂದುಂಡು ಅಂಚನೆ ಅರಿಯೇರು ಪಂಡ ನಮ್ಮ ಈ ಕಾರ್ಯಕ್ರಮದ ಛಾಯಾಗ್ರಹ ಫೋಟೋ ದೆತ್ತೊಂದಿತ್ತಿನ ಈತ್ನೆಟ ನಮ್ಮ ಫೋಟೋ ದೆತ್ತೊಂದಿತ್ತಿನ ವಚನ್ ಇಂಬೆರೆಗೆ ಸೊಲ್ಮೆಲು.
ಈಗ ನಡೆದ ಕತೆಗೂ ನಾನು ಮೊದಲು ಹೇಳಿದ ಕತೆಗೂ ಏನೋ ಸಂಬಂಧ ಇದ್ದ ಹಾಗೆ ಕಾಣ್ತಾ ಇದೆ ಅಲ್ವಾ? ಹೌದು, ಕಲಹ ಇಲ್ಲಿಗೆ ಮುಗಿಲಿಲ್ಲ, ಈಗ ಪ್ರಾರಂಭಗೊಂಡಿದೆ ಅಷ್ಟೇ, ಇನ್ನು ಅಂತ್ಯ ಆಗಲಿಕ್ಕಿದೆ. ಏ ಪೊಲೀಸ್ ರೈಡ್ ಆಯ್ತಾ, ಓಡಿರ ಸಾವು. ಎಂತ ಮರೆ ಬರ್ಬೋದಲ್ವಾ? ನೀನು ಕಟ್ಟಿದ ಮೇಲೆ ಬರದಿರ್ಲಿಕ್ಕೆ ಉಂಟನಾ? ಅದೌದು. ಈ ಕರ್ಣ ಎಲ್ಲಿ ಮರ? ಇನ್ನೆಲ್ಲಿ? ಮನೇಲಿ ಇರ್ತಾನೆ. ನಮಸ್ಕಾರ. ಕರ್ಣ ಬಂದು ಆಗದಿಂದ ನೋಡ್ತಿದ್ದೀನಿ, ಬಾರಿ ಮಾತಾಡ್ತಿದ್ಯಲ್ಲ. ಇದು ಬಾರಿ ಜೋರುಂಟು ಮರ ಸಾವ್. ಇವಳನ್ನು ಮದುವೆದವನ ಗತಿ. ನಿನ್ನ ಕಾಡ್ದಾಡಿ ಹತ್ರ ಯಾರೊಂದು ಹೆಣ ಸಿಕ್ಕಿದಂತೆಲ್ಲ ಮಾರ್ರೆ. ಯಾರ್ದ? ನಮ್ಮ ದಾಮನ ಅಪ್ಪನ ಯಾರು ಕೊಲೆ ಮಾಡಿದಾರ? ಎಂತ ಹೇಳ್ತಿದ್ಯಾ ಬ್ಯಾವರ್ಸಿ? ಸರ್ ಈ ಕೊಲೆ ಎಲ್ಲ ಕೋಲಿಕಟ್ಟ ಆದ ಅವತ್ತೇ ರಾತ್ರಿ ನಡೀತಾ ಉಂಟು ಸರ್. ಏನ್ರಿ ಇದು? ಸರ್ ಇದರ ಹೆಸರು ಬಾಲ ಅಂತ. ಕೋಲಿ ಅಂಕದಲ್ಲಿ ಕೋಲಿ ಕಾಲಿಗೆ ಇದನ್ನು ಕಟ್ತಾರೆ ಸರ್. ಕೊಲೆದನ್ನು ನೋಡಿದ್ದು ನೀವೇ ಅಲ್ವಾ? ಹೌದು ಸರ್, ನಾನೇ. ಆ ಬ್ಯಾವರ್ಸಿಯ ಹೆಣ ಬೀಳೋವರೆಗೆ ನನಗೆ ನಿದ್ದೆ ಬರಲಿದೆ. ಹಲೋ ಸರ್, ಪೊಲೀಸ್ ಸ್ಟೇಷನಾ ಸರ್? ಇದು ಇಲ್ಲಿ ಕೋಡಿಬೇಲ್ ಕಾಡುದಾರಿಯಲ್ಲಿ ಒಂದು ಕೊಲೆ ಆಗಿದೆ ಸರ್. ಹೌದು ಸರ್, ಕೊಲೆಯಾಗಿ ಒಂದು 2-3 ದಿವಸ ಆಗಿದೆ ಅಂತ ಕಾಣ್ತದೆ. ಆಯ್ತು ಸರ್, ಬರ್ತೀರಲ್ಲ ಸರ್? ಬೇಗ ಬನ್ನಿ. ಆಯ್ತು ಸರ್, ಆಯ್ತು ಸರ್, ಆಯ್ತು. ನನ್ನ ದುಂಬಾಗ ಈ ಪೊರ್ಲದ ವೇದಿಕೆಡು ಕಾಮಿಡಿ ಗೈಸ್ ಅಳಕೆ ಮಜಲ ಮುಕ್ಕಲಿಡ್ದು ನೃತ್ಯ. ಕುಳಿತಿರ್ತಕ್ಕಂಥ ಗಣ್ಯರೇ, ಯಾರಲ್ಲಿ ಪ್ಲೀಸ್ ಸಮಾಧಾನ. ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ, ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ಮೈಕ್ ಟೆಸ್ಟಿಂಗ್. पीछे देखो, पीछे तो देखो.
ಸೈಲೆನ್ಸ್, ಒಂದ್ ನಿಮಿಷ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋ ಉದ್ದೇಶ ಸೇಡು. ಒಬ್ಬ ಸೀನಿಯರ್ ನಮ್ ರೂಮಿಗೆ ನುಗ್ಗಿ ನಮ್ಮವ್ರ ಒಬ್ರಿಗೆ ಹೊಡೆದ ನೋಡಿ, ಹೇಗೆ ಹೊಡೆದ್ಯಾರ ನೋಡಿ. ಇವತ್ತು ನಾವೇನಾದ್ರೂ ಒಗ್ಗಟ್ಟಾಗಿ ಹೋರಾಡಿದ್ರೆ ಮುಂದೆ ಬರೋ ಜೂನಿಯರ್ಸ್ಗೆ ಲೆಜೆಂಡರಿ ಸೀನಿಯರ್ಸ್ ಆಗಿ ಉಳಿದಿರ್ತೀವಿ. ಯಾಕೆ ಹಿಂಗಾರ್ತಿ ಮಾತಲ್ಲೇ ಮೈಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈದೆ. ಸಣ್ಣೈತಿ ನಡಿಗೆ ಕಣ್ಣು ಬುಕ್ಕೇತಿ, ನಿನ್ನ ಗುಂಗ ಏನೇತಿ ಮನ್ಸು ಮಂಗ್ಯ ಆಗೇತಿ, ನನ್ನ ತಾಲಿಯ ಸೇರಿ ಹುಡುಗಿ ಚುಟು ಚುಟು ಸರ್, ನೀವು ಇಷ್ಟೊಂದು ಬೆಳ್ಳಗಿದ್ದೀರಾ, ನಿಮ್ಮ ಹತ್ರ ಹಿಂಗೆ ರಹಸ್ಯ ಏನು ಸರ್? ಅರಸಿನ ಮತ್ತು ಚಂದನದ ಗುಳು 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 ಚೈನಷ್ಟು ಹರಡಿದೆ. ನಮ್ಮ ಅಪ್ಪ ಸೂಪರ್ ಸ್ಟಾರ್. मेरे सामने वाली खिड़की में एक सांस का टुकड़ा रहता है, मेरे सामने वाली खिड़की में एक सांस का टुकड़ा रहता है. ಮಾನವರೆದೆಗೆ ಪ್ರೀತಿಯ ಉಣಿಸು ದಾನವರೆದೆಗೆ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು ತಾಂ ತೆರಗಿಡ ಧೀಂ ತೆರಗಿಡ ತದ್ದಿ ತೆರಗಿಡ ತಗದಿ ತೆರಗಿಡ
ಬಾರಿ ಪೊರ್ಲುಡೆ ಪಜ್ಜೆ ಪಾಡ್ನಂಚಿನ ಮುಕ್ಲೆಗ್ ಸೊಲ್ಮೆಲು ನನದುಂಬಾಗ್ ಶ್ರೀ ಮಹಾದೇವಿ ಏಮಾಜೆಯ ಮುಕುಲ್ಲೆರ್ದು ಕಡೇತ ನೃತ್ಯ. ತಿರಸ್ಕಾರ ಅಂಡ ಅವ್ವೇ ತಾತ್ಸಾರ ತಿರಸ್ಕಾರ ಸತ್ಕಾರಗ ತಿರುಗುನಗ ಅಣ್ಣ ಪೋಪೋ ಬೆಂತಿನರ ಸನಿ ನಿಕ್ಲೇಗಿ ಅಕ್ಕ ದೇವ್ರ ಎಡ್ಡೆ ಮನ್ಪಡೀರೆಗ ಎಂಕ್ಲ ಇಂಚಿನ ಬಾಲ ಇತ್ತಿದಿಂದ ಅಣ್ಣ ಟೈಮ್ ಐತಂಡಣ್ಣ. ಓ ಈಯಾ ಓ ನಿನ್ನ ಟೈಮ್ ಅಣ್ಣತ ಬಲಪ್ಪೋಯ್ ಎಂಕ್ಲೇಗ್ಲ ಈ ಸಮಾಜಡ್ ಬದುಕುನ ಯೋಗ್ಯತೆ ಇಜ್ಜಿ ನಮ್ಮಲ ಈ ನೀಚ ಸಮಾಜಡ್ ಬದುಕದ ತೋಜಾವ ದೇವರೇ ಈರೇ ಗತಿ ಈರೇ ಸಾಧ್ಯ ತೋಜಾಲೆ. सकलनी
ಏರಾ ಪೆದ್ದಿನ ಬಾಳೆನು ಅನಾಥ ಪಂಪಿನ ಪಟ್ಟ ಬರಿಯರೆ ಬಲ್ಲಿ ಪಂಡದು ವಿದ್ಯೆನು ಕೊರದು ಗುಣನಡತೆನ ಕಲ್ಪಾದು ಮಲ್ಲ ಮನ್ಪೊಲ ಈ ಅಪ್ಪೆ ದೇಶ ಸೇವೆನೆ ದೇವರೇ ಸೇವೆ ಪಂಡದು ತನ್ನ ಮಗನ ತಯಾರು ಮಲ್ತದು ಭಾರತದ ಸೇನೆದ ಸೇವೆಗೆ ಪೆರ್ಮೇಡು ಕಡಪಾವಲು ಈ ಅಪ್ಪೆ. ಅಮ್ಮ ಯಾನಮ್ಮ ಅಜಿತ್ ಯಾನ್ ರೀಚ್ ಅಮ್ಮ ಇಡೆ ಬತ್ತಿ ಬೊಕ್ಕ ಇರ್ನ ಮಸ್ತ್ ನೆನಪ ಒಂದುಂಡಮ್ಮ. ಸರಿ 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 ಇತ್ತೆ ಇಂಕ ಜಾನ್ ಆಯ್ರೆ ಲೇಟ್ ಅವನು ಬೊಕ್ಕ ಮಲ್ಪೆ ಕಣ್ಣ ಮುಚ್ಚಿ ಮಡಿಲಾಚೆ ದಾಟಿ ಹೋದೆ ಬೆಳಕನ್ನು ಹಾರಿ ಹೋದ ಅದೆಂತ ಬಾನು ಕಾಣದೇನೋ ಹೆತ್ತ ಹೆಣ್ಣು ಒಣಗಿದೆ ಕೈ ಬೆರಳು ಕೈ ತುತ್ತನು ನೀ ಮರೆಯಲು ನಾಜಿಕಿ ಹೋದೆ ನಾ ಹಾರಿರೋ ಈ ಬಾನು ಅಮ್ಮ ಈ ಜೀವ ನಿಂತಿದೆ ಉಸಿರಾಟ ಸಾಗಿದೆ ಕಾರಣವ ನಿನಗೆ ಹೇಗೆ ಹೇಳಲೇ ಹೇಳದೇನೆ ಸೇರಿದೆನು ಕೆಂಪು ಇರೋ ಈ ಮುಗಿಲನು ಹಾರಿ ಹೋದ ಅದೆಂತ ಬಾನು ಕಾಣದೇನೋ ಹೆತ್ತ ಹೆಣ್ಣು ಬೆಳೆದ ಮರವೊಂದು ತನ್ನ ಬೇರನ್ನ ತಾನೇ ಕಾಣ ಬಯಸಿದೆ ಮುಗಿಲ ಕಾಣುವ ಹಕ್ಕಿ ಮರಿಯೊಂದು ತಾಯಿಯ ಗೂಡಲು ಅರಳಿಸಿದೆ. ಅಮ್ಮ ಅಮ್ಮ ಪುಟ್ಟ ಹೆಜ್ಜೆ ಸುಳಿವು ನೀ ಕಂಡರೆ ಉಳಿವು ಮತ್ತೆ ಗರ್ಭಕ್ಕೆ ಹೋಗೋ ಬೇಡಿಕೆ ಪ್ರಸವವೇನೆ ಇರದ ಜನುಮ ಎನಗೆ ಹುಡುಕಿದೆ ಹೆತ್ತ ಕಂಗಳು ಸ್ವರ ಸೇರಲು ಮನ ಮುಗಿಲು ನಾಜಿನುಗಿ ಬಂದೆ. ನಮಸ್ತೆ ಅಮ್ಮ, ಇಂಡಿಯನ್ ಆರ್ಮಿಯಿಂದ ಮಾತಾಡ್ತಿರೋದು. ಇವತ್ತು ನಡೆದ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ಅಜಿತ್ ಅವರು ಹುತಾತ್ಮರಾಗಿದ್ದಾರೆ. ವಿ ಆರ್ ರಿಯಲಿ ವೆರಿ ಸಾರಿ ಟು ಇನ್ಫಾರ್ಮ್ ಯು ದ್ಯಾಟ್. ಸ್ಟೇ ಸ್ಟ್ರಾಂಗ್. ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆಬಾಗಿ ಈ ಭೂಮಿ ನೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಕಾಶ ತೋರಿದು ನಿನ್ನ ಮಮತೆಯ ಬಲವಾಗಿ ದೂರ ಹೋದರು ಎಲ್ಲೇ ಇದ್ದರು ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ. ತಾಯಿನೇ ಎಲ್ಲ ಬದಲಾಗುವುದಿಲ್ಲ ಯುಗ ಉರುಳಿ ಕಳೆದೋದರು ಹಣೆ ಬರಹ ಬದಲಾದರು. ಸಮಾಜೋಡು ನಮ್ಮ ಕನಿಷ್ಠರು ಎನ್ನೊಂದಿನ ಮಂಗಳಮುಖಿಯರು ಇತ್ಮಲ್ಲ ಪಜ್ಜೆ ದಿನಗ ಸಮಾಜೋಡು ಗರಿಷ್ಠರು ಪಂಡದು ಎನ್ನಿದಿನ ನಮ ದಾಯಿ ಅಜ್ಜೆ ತತ್ತೊಂದುಲ್ಲ ಒಂತೆ ಯೋಚನೆ ಮಲ್ಪಲೆ.
ಬಾರಿ ಪೊರ್ಲುಡೆ ಪಜ್ಜೆ ಪಾಡೇರು ಒಂಜಿ ಅಮ್ಮನ ಪಾತ್ರನು ಬಾರಿ ಪೊರ್ಲುಡೆ ಮಂತದೇರು ಮುಕ್ಲೆ ಮಾತೆರೆ ಗ್ಲಾಸ್ ಸೊಲ್ಮೇಲೆನು ಸಂದ ಒಂದುಲ್ಲೆ ಇತ್ತೆ ಇಲ್ಲಿ ನಮ್ಮ ವೇದಿಕೆಡು ಏರು ಮಾತ ಸಾಂಸ್ಕೃತಿಕ ಕಾರ್ಯಕ್ರಮನು ಕೊಡ್ತೇರು ಅಕ್ಲೆಗ್ ಮಾತ ಬಹುಮಾನ ವಿತರಣೆ ಇಪ್ಪುಂಡು ಆಯ್ನಾತ್ ಬೇಕ ಟೀಮ್ ಹಿಡಿದು ಒರಿ ಬತ್ತುಂಡಲಾವು ಇಜಿನ ಟೀಮ್ ದಕ್ಲು ಮಾತ ಬತ್ತುಂಡಲಾವು. ಇಷ್ಟರವರೆಗೆ ನಮ್ಮನ್ನು ಕಾರ್ಯಕ್ರಮ ನಿರ್ವಹಣೆ ಮೂಲಕ ರಂಜಿಸಿದಂಥ ಚೈತನ್ಯ ಕಡಂಬು ಇವರನ್ನು ಒಂದು ಗೌರವಿಸುವ ಕಾರ್ಯಕ್ರಮ. ತಾವೆಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಪ್ರತಿಭೆಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಭಾಗವಹಿಸಿದಂತಹ ತಂಡದ ಸದಸ್ಯರಲ್ಲಿ ಒಬ್ಬರು ಬಂದರೆ ಸಾಕು. ತನ್ವಿಷಾ ಮತ್ತು ಕೀರ್ತನ ಇವರಲ್ಲಿ ಕಡಂಬು, ಕೃತಿಕಾ ಮತ್ತು ಬಳಗ ಬೆದ್ರಕಾಡು, ಗೀತಾ ಮತ್ತು ಧನ್ಯಶ್ರೀ ಹಳಸಿನಕಟ್ಟೆ, ಪೂಜಶ್ರೀ ಮತ್ತು ಬಳಗ ಬಂಟ್ವಾಳ, ಸಮಿಕಾ ಮತ್ತು ಬಳಗ ಸುರುಳಿಮೂಲೆ, ಅಶ್ವಿನಿ ಮತ್ತು ಬಳಗ ಚೆಕ್ಕಿದಕಾಡು, ಬೀಟ್ ಹಂಟರ್ಸ್ ಅಳಕೆ ಮಸಲು, ಬೀಟ್ ಹಂಟರ್ ಅಲಕೆ ಮಜಲು, ಕಾಮಿಡಿ ಗೈಸ್ ಅಲಕೆ ಮಜಲು, ವಂಶಿಕಾ ಮತ್ತು ಬಳಗ, ಶ್ರೀ ಮಹಾದೇವಿ ಏಮಾಜೆ, ಕೃತಿಕಾ ಮತ್ತು ಬಳಗ ಬೆದ್ರಕಾಡು, ಗೀತಾ ಮತ್ತು ಬಳಗ ಹಲಸಿನಕಟ್ಟೆ, ಪೂಜಶ್ರೀ ಮತ್ತು ಬಳಗ ಬಂಟ್ವಾಳ, ಸಮಿಕಾ ಮತ್ತು ಬಳಗ ಸುರುಳಿಮುಲೆ, ಅಶ್ವಿನಿ ಮತ್ತು ಬಳಗ ಚೆಕ್ಕಿದಕಾಡು, ಬೀಟ್ ಹಂಟರ್ ಅಳಕೆ ಮಜಲು, ಕಾಮಿಡಿ ಗೈಸ್ ಅಳಕೆ ಮಜಲು.
ರಾಘವ ಇವರು ದೈಹಿಕ ಶಿಕ್ಷಕರು, ಇವರು ಎಲ್ಲಿದ್ದರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾರೆ. ಅತ್ಯಂತ ಸುಮಧುರವಾದ ಧ್ವನಿವರ್ಧಕವನ್ನು ನೀಡಿದಂಥ ಸೌಮ್ಯ ಸೌಂಡ್ಸ್ ಇವರು ವೇದಿಕೆಗೆ ಬರಬೇಕು. ಅದೇ ರೀತಿ ಸುದ್ದಿ ಚಾನೆಲ್ನವರು ಕೂಡ ವೇದಿಕೆಯತ್ತ ಧಾವಿಸಬೇಕಂತ ಕೇಳ್ಕೊಳ್ತಿದ್ದೇನೆ.
ಯಾರಾದರೂ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ ನಾವು. ಯಾರಾದರೂ ಹಾಡು ಹಾಡುವವರು ಇದ್ರೆ ದಯವಿಟ್ಟು ತಕ್ಷಣ ಬರಬೇಕು. ಇಲ್ಲದಿದ್ದರೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಒಂದು 10 ನಿಮಿಷದ ಅವಕಾಶ. ಯಾರಾದರೂ ಹಾಡು ಹಾಡುವವರು ಇದ್ರೆ ದಯವಿಟ್ಟು ಬನ್ನಿ. ಎಲ್ಲ ಸಮಾಜ ಕಾರ್ಯಕರ್ತರು ನಿಲ್ಲಬೇಕು. ಇಲ್ಲಿ ಕ್ಲೀನಿಂಗ್ ಆಗಲಿಕ್ಕೆ ಉಂಟು. ಯಾರು ಇಲ್ವಾ? ಕಾರ್ಯಕ್ರಮ ಕೊಡುವವರು ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿ. ಓಕೆ, ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾಳೆ ಹೊಸ ವರ್ಷ ಆರಂಭ ಆಗ್ತದೆ. ಎಲ್ರಿಗೂ ದೇವರು ಶುಭ ಹಾರೈಸಲಿ ಅಂತೆ ಹೇಳುತ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Bow to the king.